ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಸರನ್ನು ನೋಂದಾಯಿಸಿದವರ ವಿವರ ಈ ಕೆಳಗಿನಂತಿಗೆ: ವೈಷ್ಣವಿ ಕೊಡ್ಲಾರು, ಸಾತ್ವಿಕ್ ಮೊಳೆಯಾರ್, ಶೃಂಗಾರೈ ಮತ್ತು ಧನ್ವಿ ವಿ ಶೆಟ್ಟಿ, ಪ್ರಣೀತ್ ಮತ್ತು ತಂಡ ಬಳಂತಿಮಾರು, ಅನ್ವಿಕಾ ಮತ್ತು ತಂಡ ಇಡಬೆಟ್ಟು, ಕೃಷ ಅಡ್ಡೆತಿಮಾರ್, ಲಾಸ್ಯ ಮತ್ತು ಯನ್ವಿ, ವಿದುಷಿ ಭಾಗ್ಯಶ್ರೀ ಮತ್ತು ವಿಂಧ್ಯಾಶ್ರೀ. ಈಗ ಮೊದಲನೇದಾಗಿ ಅನ್ವಿಕಾ ಮತ್ತು ತಂಡ ಇವರಿಂದ ತುಳು ಹಾಡಿಗೆ ಒಂದು ನೃತ್ಯ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಬಂಗಾರ ಮನಸ್ಸು ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಣದ ಪೊರ್ಲು ತುಲೆ ಪೊರ್ಲು ಪೊರ್ಲು ಈ ತುಳುನಾಡು. ನಾಗೇಶ್ ರಾವ್ ಕೊಡ್ಲಾರು. ಚಪ್ಪಾಳೆಯ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ವೈಷ್ಣವಿ ಕೊಡ್ಲಾರು ಇವರಿಂದ ಭರತನಾಟ್ಯ.
ಬಂಗಾರಮಯನ ಕೋದಂಡ ಪಾಣಿ ಪಲ್ಲುಕೆ 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 ಬಂಗಾರಮಯನ పలుకే బంగారమై పిలుచిన పలుకలేమి కలలోని నామస్మరణ మరవచకని తండ్రి పలుకే బంగారమై పిలచిన పలుకలేమి కలలోని నామస్మరణ మరవచకని తండ్రి పలుకే బంగారమయన కోదండ పాణి పలుకే బంగారమయన ఎంత వేడినగని సుందైన దయరాదు పంతము సేయని నింతటి వాడను తండ్రి ఎంత వేడినగని సుందైన దయరాదు పంతము సేయని నింతటి వాడను తండ్రి పల్లుకే బంగారమయన కోదండ పాణి పల్లుకే బంగారమయన ಶರಣಾಗತ ತ್ರಾಣ ಬಿರುದಾಗಿ ತುಡವುಗಾದ ಕರುಣಿಂಚು ಭದ್ರಾಚಲ ವರ ರಾಮದಾಸ ಪೋಷ ಕರಣಾಗತ ತ್ರಾಣ ಬಿರುದಾಗಿ ತುಡವುಗಾದ ಕರುಣಿಂಚು ಭದ್ರಾಚಲ ವರ ರಾಮದಾಸ ಪೋಷ ಪಲ್ಲುಕೆ ಬಂಗಾರಮಯನ ಕೋದಂಡ ಪಾಣಿ ಪಲ್ಲುಕೆ ಬಂಗಾರಮಯನ ಕೋದಂಡ ಪಾಣಿ ಪಲ್ಲುಕೆ ಬಂಗಾರಮಯನ ಕೋದಂಡ ಪಾಣಿ ಧನ್ಯವಾದಗಳು ವೈಷ್ಣವಿ ಕೊಡ್ಲರು ಇವರಿಗೆ ಸ್ಮರಣಿಕೆಯನ್ನ ಶಾಲಿನಿ ಬಳಂತಿಮಾರು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಸಾತ್ವಿಕ್ ಮೊಳೆಯಾರ್ ಇವರಿಂದ ಒಂದು ಭಕ್ತಿಗೀತೆ. ಕುಣಿಯುತ ನಲಿಯುತ ಬಾರ ಗಣೇಶ ಕುಣಿಯುತ ನಲಿಯುತ ಬಾ ಮೂಷಿಕ ವಾಹನ ಮೋದಕ ಪ್ರಿಯನೇ ಮೂಷಿಕ ವಾಹನ ಮೋದಕ ಪ್ರಿಯನೇ ಮಹಾಮಾಯೆಯ ಮೋಹದ ಸುತನೇ ಮಹಾಮಾಯೆಯ ಮೋಹದ ಸುತನೇ ಕುಣಿಯುತ ನಲಿಯುತ ಬಾರ ಗಣೇಶ ಕುಣಿಯುತ ನಲಿಯುತ
ಬಾ ತಾಳವ ವಿದ್ಯಾದೀಪನೆ ವಿಮಲ ಚರಿತನೆ ವಿದ್ವನಿವಾರಕ ವೀರನಿಧೀರನೆ ವಿದ್ಯಾದೀಪನೆ ವಿಮಲ ಚರಿತನೆ ವಿದ್ವನಿವಾರಕ ವೀರನಿಧೀರನೆ ವಿಶ್ವೇಶ್ವರಗೆ ವಂದಿಸಿ ಗೆಳೆದವನೇ ವಿಶ್ವೇಶ್ವರಗೆ ವಂದಿಸಿ ಗೆಳೆದವನೇ ಕುಣಿಯುತ ನಲಿಯುತ ಬಾರ ಗಣೇಶ ಕುಣಿಯುತ ನಲಿಯುತ ಬಾ ತಾಳವ ಹಿಡಿದು ತಂಬೂರಿಯ ಮಿಡಿದು ವೀಣೆಯ ನುಡಿಸಿ ನೋಪುರ ಧರಿಸಿ ತಾಳವ ಹಿಡಿದು ತಂಬೂರಿಯ ಮಿಡಿದು ವೀಣೆಯ ನುಡಿಸಿ ನೋಪುರ ಧರಿಸಿ ದಿಮಿಕಿಟ ದಿಮಿ ಎಂದು ಕುಣಿ ಕುಣಿ ಬಾರ ದಿಮಿಕಿಟ ದಿಮಿ ಎಂದು ಕುಣಿ ಕುಣಿ ಬಾರ ಕುಣಿಯುತ ನಲಿಯುತ ಬಾರ ಗಣೇಶ ಕುಣಿಯುತ ನಲಿಯುತ ಬಾ. ಧನ್ಯವಾದಗಳು. ಧನ್ಯವಾದಗಳು. ವಾವ್ ಸಾತ್ವಿಕ್. ವಾವ್ ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಹಲೋ. ಮುಂದೆ ಶೃಂಗರೈ ಮತ್ತು ಧನ್ವಿ ವಿ ಶೆಟ್ಟಿ ಇವರಿಂದ ಭರತನಾಟ್ಯ. ಶೃಂಗ ಎಸ್ ರೈ, ಏಲಾಡುಗುತ್ತು ಸನತ್ ರೈ ಮತ್ತು ಚೇತನಾ ಎಸ್ ರೈ ಇವರ ದಂಪತಿಗಳ ಪುತ್ರಿ. ಧನ್ವಿ ವಿ ಶೆಟ್ಟಿ, ವಿನೋದ್ ಶೆಟ್ಟಿ ಮತ್ತು ಚಿತ್ರಕಲಾ ಎಸ್ ಶೆಟ್ಟಿ ಇವರ ಪುತ್ರಿಯಾಗಿದ್ದು ವಿಶ್ವಗುರುವಿನ ಹೆಮ್ಮೆಯ ವಿದ್ಯಾರ್ಥಿಗಳು. ಕರ್ನಾಟಕ ಸೇರಿದಂತೆ ಕೇರಳ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿದ ನಮ್ಮೂರಿನ ಹೆಮ್ಮೆಯ ಪ್ರತಿಭೆಗಳು. ಇವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने सारंगधर गंगाधर अर्धनारीश्वर प्रभो सारंगधर गंगाधर अर्धनारीश्वर प्रभो चंद्रमकुटधर चर्मांबरधर नीलकंठने पाहि विभो चंद्रमकुटधर चर्मांबरधर नीलकंठने पाहि विभो ईशने कैलासनाथने कृपाकरने भयहरने सलगौ ईशने कैलासनाथ
ಸನಾತನೆ ಭಯಹರನೆ ಪಾಪಗಳ ನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳ ನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವಗೈ ಹರಿತಜಂ ಹರಿತಜಂ ಋಗುಧರಿತ ಕುಕುಧರಿತ ತಗಜಣುತಾಂ ಹರಿತಜಂ ಋಗುಧರಿತ ಕುಕುಧರಿತ ತಗಜಣುತಾಂ ಹರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂಗಿಣ ತೊಂಗಿಣ ತೊಂಗರಿತಗ ಕುಕುಧರಿ ಜಣುಧರಿ ವಿಧದ ದಿಂಗಿಣ ತೊಂಗಿಣ ತೊಂಗೀಶನೆ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೌ ಈಶನೆ ದೀನರ ಪೊರೆವ ಸಭಾಪತಿಯೇ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಪಾರೆಯ ದೀನರ ಪೊರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿಬಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಳ್ಳ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೆ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ 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 ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಶೋಕಣ್ಣ ಕುರಿಯ ಜಾತ್ರೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರನ್ನ ಅತ್ಯಂತ ಆತ್ಮೀಯವಾಗಿ ಅಷ್ಟೇ ಗೌರವಯುತವಾಗಿ ಈ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಇದ್ದೇವೆ. ಇದೀಗ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನ ಶಾಸಕರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಇಂದಿನ ಒಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೇಕಪ್ ಅನ್ನ ಮಾಡಿರುವಂತವರು ಪ್ರೇಮರಾಜ್ ಆರ್ಲಪದವು. ಹಾಗೆ ನಾವು ನಮ್ಮ ಇನ್ವಿಟೇಷನ್ ಅಲ್ಲಿ ನೋಡುವಂತಹ ಕುರಿಯ ಜಾತ್ರೆಯ ಡಿಸೈನ್ ಅನ್ನ ಮಾಡಿ ಕೊಟ್ಟಿರುವಂತವರು ಕೂಡ ಪ್ರೇಮರಾಜ್ ಆರ್ಲಪದವು. ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನೀವು ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಇವರಿಗೆ
ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಖಜಾಂಚಿ ಆಗಿರುವಂತಹ ವಾಸುದೇವ ಬೊಳ್ಳ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರೇಮರಾಜ್ ಆರ್ಲಪದವು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ವಾಸುದೇವ ಹೊಳ್ಳ ಅವರು ಅವರಿಗೆ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಪ್ರೇಮರಾಜ್ ಆರ್ಲಪದವು ಇವರಿಗೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುವುದು. ಧನ್ಯವಾದಗಳು ಶೃಂಗಾರೈ ಮತ್ತು ಧನ್ವಿ ವಿ ಶೆಟ್ಟಿ ಇವರಿಗೆ ಸ್ಮರಣಿಕೆಯನ್ನ ಕುಸುಮ ಮಾಪಾಲ ಇವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಪ್ರಣೀತ್ ಮತ್ತು ತಂಡ ಬಳಂತಿಮಾರು ಇವರಿಂದ ತೆಂಬೆದ ವಾಕ್ಯ ಒಂದು ನೃತ್ಯ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
शब्द केरले पुरल उर्पुना गानो केरले डोल गुद्दुना शब्द केरले पुरल उर्पुना गानो केरले हिरियेर ನಟರಾಜ ನಟರಾಜ ईश्वरनाट्य पूजितम् नमामि नमामि शङ्करपाद
ಧನ್ಯವಾದಗಳು ಕೃಷಾ ಅಡ್ಡೆತಿಮಾರು ಇವರಿಗೆ ಸ್ಮರಣಿಕೆಯನ್ನ ಸುಧಾಮಣಿ ಜಿ ರೈ ಗುಡಿಯಾರು ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳನ್ನ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಲಾಸ್ಯ ಮತ್ತು ಎನ್ವಿ ಕೊಡ್ಲಾರು ಇವರಿಂದ ಒಂದು ಜನಪದ ನೃತ್ಯ.
ಧನ್ಯವಾದಗಳು ಲಾಸ್ಯ ಮತ್ತು ಎನ್ವಿ ತಂಡ ಇವರಿಗೆ ಸ್ಮರಣಿಕೆಯನ್ನ ಉಳ್ಳಾಲ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಂತ ಶ್ರೀಯುತ ಮಧುಗೌಡ ನೀರಾಲ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ವಿದುಶ್ರೀ ಭಾಗ್ಯಶ್ರೀ ರೈ ಮತ್ತು ವಿಂಧ್ಯಾಶ್ರೀ ರೈ ಇವರಿಂದ ಭರತನಾಟ್ಯ. ದದರಿ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ದೃಗಡ ತಳಂಗು ತಕ್ಕ ದಿಕ್ಕು ತಕ್ಕ ದಿಗಿಣ ತುಂ ತಾಂ ಧೀಂ ತ ಕುಂ ದ ರಿ ತ ತ ಧಿಂಗಿ ನ ತುಂ ಝಂ ತ ರಿ ಧ ನ ಝೋ ನು ಧಿ ಮಿ ತ ಧಿಂಗಿ ನ ತುಂ ತಾಂ ಧೀಂ ತ ಕುಂ ದ ರಿ ತ ತ ಧಿಂಗಿಣ ತುಂ ಝಂ ತತ್ರಿ ಧಣ್ಣ ಜೊಣ್ಣು ಧೀಮಿ ತತ್ತಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿತ್ತ ತತ್ತಿಂಗಿಣ್ಣ ತುಂ ಝಂ ತತ್ರಿ ಧಣ್ಣ ಜೊಣ್ಣು ಧೀಮಿ ತತ್ತಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಗಿಣ್ಣ ತುಂ ತಾಂ ಧೀಂ ಧೀಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಂಗಿಣ್ಣ ತುಂ ತಾಂ ತಾಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ಧೀಂ ಧೀಂ ತಕ್ಕುಂ ಧರಿತ್ತ ತದಿಗಿಣ್ಣ ತುಂ ತೋಂ ತೋಂ ತಕ್ಕುಂ ಜೊಣ್ಣು ತದಿಗಿಣ್ಣ ತುಂ ನಂ ನಂ ತಕ್ಕುಂ ಧೀಮಿ ತದಿಗಿಣ್ಣ ತುಂ ತಾಂ ತರಿ ತಕ್ಕಿಟ ಧೀಂ ಧಣ್ಣ ತಕ್ಕಿಟ ತೋಂ ಜೊಣ್ಣು ತಕ್ಕಿಟ ನಂ ಧೀಮಿ ತಕ್ಕಿಟ ತಕ್ಕುಂ ಧರಿತ್ತ ಜಂ ತ ಜಂ ತದಿಗಿಣ್ಣ ತುಂ ತಾ ತದಿಗಿಣ್ಣ ತುಂ ತಾ ತದಿಗಿಣ್ಣ ತುಂ ತಕ್ಕುಂ ಧರಿತ್ತ ಜಂ ತ ಜಂ ತದಿಗಿಣ್ಣ ತುಂ ತಾ ತದಿಗಿಣ್ಣ ತುಂ ತಾ ತದಿಗಿಣ್ಣ ತುಂ ತಕ್ಕುಂ ಧರಿತ್ತ ಜಂ ತ ಜಂ ತದಿಗಿಡ ತುಂ ತಾ ತದಿಗಿಡ ತುಂ ತಾಂ ತಾಂ ತದಿಗಿಡ ತುಂ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ
ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ಕೌಶಿಕ ಯಜ್ಞ ರಕ್ಷಕ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ಕೌಶಿಕ ಯಜ್ಞ ರಕ್ಷಕ ದೈತ್ಯಾದಿ ಅಸುರ ಶಿಕ್ಷಕ ದಶರಥ ನಂದನ ದಶಭುಜನೆದುರಲೆ ಜನಕನ ಸಭೆಯಲ್ಲಿ ಶಿವಧನು ಭಂಜಿಸಿ ಶಿವಧನು ಭಂಜಿಸಿ ದಶರಥನಂದನ ರಾಮ 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 ದಶರಥನಂದನ ದಶಭುಜನೆದುರಲೆ ಜನಕನ ಸಭೆಯಲ್ಲಿ ಶಿವಧನು ಭಂಜಿಸಿ ಜಾನಕಿ ರಮಣನೆಂದೆನಿಸಿದ ಸುಗುಣನೆ ಇನ ಕುಲದ ತಿಲಕನೆ ಎನ್ನೊಡೆಯ ಜಾನಕಿ ರಮಣನೆಂದೆನಿಸಿದ ಸುಗುಣನೆ ಇನ ಕುಲದ ತಿಲಕನೆ ಎನ್ನೊಡೆಯ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ಕೌಸಲ್ಯ ಸುತನೆ ರಾಮ ರಾಮ ರಾಮ
ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಭಕ್ತಿಯಲ್ಲಿ ಸ್ಮರಿಸ್ತಾ ಪುತ್ತೂರ ಪುರದೊಡೆಯ ಮಹತೋಭಾರ ಮಹಾಲಿಂಗೇಶ್ವರನನ್ನ ಭಕ್ತಿಯಲ್ಲಿ ಸ್ಮರಿಸ್ತಾ ನಮ್ಮ ಗ್ರಾಮವನ್ನ ತನ್ನ ಕಣ್ಗಾಪಿನಲ್ಲಿ ಕಾಪಿಡ್ತಾ ಇರುವಂತಹ ಶ್ರೀ ಮಹಾವಿಷ್ಣು ಮೂರ್ತಿಗೆ ಪೊಡಮಳುತ್ತಾ ನಮ್ಮ ಕುರಿಯ ಉಳ್ಳಾಲ ಶ್ರೀ ಮಹಾವಿಷ್ಣು ಮೂರ್ತಿ ದೇವರ 17ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಸೇರಿರುವಂತಹ ಎಲ್ಲರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಎದುರುಗೊಳ್ಳುತ್ತಾ ಇದ್ದೇವೆ. ಇಂದಿನ ಮಾನ್ಯ ಶಾಸಕರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಈಗಾಗಲೇ ವಿವಿಧ ಅಭಿವೃದ್ಧಿ ಕಾಮಗಾರಿ ಪಾತ್ರ ಬುಕ್ ಇರ್ಬಲ್ಲೆ ಇಂಕ ಅರ್ಜೆಂಟ್ ಪೋಯರುಂಡು ನಾನು ಅಂಚಿ ಪೆರುವಾಯಿ ವಿಟ್ಲ ಕೆಲವು ಬೂತು ಲಕ್ಕು ಕೆಲವು ಬೂತು ಬುಡಿಪ್ಪು ಅಥವಾ ತನಗೆ ಎತ್ತೋಣ ಒಂದು ಮಹಾವಿಷ್ಣುಮೂರ್ತಿ ದೇವರನ್ನ ಅನುಗ್ರಹ ನಟ್ಟೊಂದು ಮೂಲು ಸೇರ್ನಂಚಿನ ಮಾತ ಗಣ್ಯಾದಿ ಗಣ್ಯರೇ, ಭಕ್ತಾದಿಮಾಣಿ ಬಂಧುಳೆ, ಜೋಕುಳೆ ಪೊಂಜನಕ್ಲೆ ಮಾಧ್ಯಮದ ಮಿತ್ರರೇ, ನಿಖಿಲ ಮಾತೆರ್ನೆಲ್ಲ ಕ್ಷಮೆ ಇಪ್ಪಡು. ಕಾರ್ಯಕ್ರಮ ನನ್ನ ಶುರುವಾಡಾತಿ ಎನ್ನ ಇಲ್ಲಲ್ಲ ಒಂಜಿ 10-100 ಜನ ಬರ್ತದೆ ಕುಳ್ಳುದೇರು ದೇವಸ್ಥಾನದಾಕಲು ಊರ್ದಾಕಲು ಐಕೆ ತುಂಬಿ ಏನು ಈತು ಬಿಡ್ತಾನಕ ವಿಟ್ಲ ಪೆರುವಾಯಿ ಮುಗಿತಿದ್ದು ಅಡಿ ಬರ್ಪೆ ಬಂತು 7 ಗಂಟೆಗೆ ಅಡಿ ಬರ್ಪೆ ನಿಖಿಲ್ ಬರಡು ಬಂಡದು ನಾನೇನು ಪೆರುವಾಯಿ ವಿಟ್ಲ ಬೋಡು ಪೆರುವಾಯಿ ಬೋಡು ಆ 100 ಜನ ಬತ್ತ ನಕಲ್ ನಡಿಗೆ 7 ಗಂಟೆಗೆ ಎತ್ತೋಡು 7 ಗಂಟೆ ಮುಲ್ಪಾಣ ಐಕಾದ ನಿಖಿಲ ಸಭಾ ಕಾರ್ಯಕ್ರಮ ನಿಖಿಲ ಪೂರ ಅಚ್ಚುಕಟ್ಟಾದ ಭಾರಿ ಒಂಜಿ ಯೋಚನೆ ದಿ ಒಂದು ವಾಡಿ ಪೊರ್ಲದ ಕಾರ್ಯಕ್ರಮಗೂ ನಿಖಿಲ ಪೂರ ತಯಾರಾಗ್ತಾರೆ. ಈಗ ನಿಧಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದ ಮಲಪಲೆ ಶಾಸಕರ ನೆಲ ಅದು ಬತ್ತದ ಅಂಚನೆ ಬೋಪನೆ ಬಡ್ಚಿ ಬರ ದೃಷ್ಟಿಕೋನ ಒಂದು ಒಂಜಿ ರಡ್ಡು ಪಾತ್ರ ಪಾಡ್ತು ಏನು ಪೋರ ನಿಖಿಲ ಅನು ಕೊರಡೊಂದು ನಿಖಿಲ್ಡ ದೇವರಡ್ಡ ನಟ್ಟೊಂದು ಪೊರ್ಲದ ಕಾರ್ಯಕ್ರಮ ನಿಖಿಲ ಮಲ್ಪೇರ ವ್ಯವಸ್ಥೆ ಮಾಡ್ತಾರೆ. ಪೊರ್ಲದ ಕಾರ್ಯಕ್ರಮಗೂ ಎಲ್ಲ ಸಾಕ್ಷಿಯಾತೆ ಭಾರಿ ಮಲ್ಲ ವಿಷ್ಣು ಮೂರ್ತಿನ ಮಲ್ಲ ಕ್ಷೇತ್ರ ಪನ್ನಗ ವ್ಯವಸ್ಥಾಪನಾ ಸಮಿತಿದಾಗಲಿ ಪೂರ ಪಂಡೇರು ಎಂಗ್ಲಿಗೆ ಬರ್ಪಿ ವರ್ಷ ಬ್ರಹ್ಮ ಕಲಶ ಮಲ್ಪೆರೊಂಡು ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶ ಅವಡು ಗರ್ಭಗುಡಿನ ಬಿಚ್ಚಾವಡು ಕುಡಾಗಿ ಪೊಸತ್ತು ಮಲ್ಪೆರೊಂಡು ಭಾರಿ ಮಲ್ಲ ಒಂಜಿ ಕ್ಷೇತ್ರನ ತೂನಗ ಒಂಜಿ ಗ್ರಾಮ ದೇವಸ್ಥಾನದ ಲೆಕ್ಕ ತೋಜಿಸಿ ಒಂಜಿ ಇಡೀ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಬುಂಡ ಬಹುಶಃ ಬುಕ್ಕದ ದೇವಸ್ಥಾನ ಈತಿ ಮಲ್ಲ ಜಾಗೇಡು ಈಸ್ತು ವಿಸ್ತಾರವಾಯಿನ ದೇವಸ್ಥಾನ ಅವು ಕುರಿಯದ ದೇವಸ್ಥಾನದ ಬಳಿಗೆ ಅತ್ಯಂತ ಸಂತೋಷ ಆಪ. ಈ ಭಾಗದ ದಿಕ್ಕಲ ಒಂಜಿ ಆತ ಅನುದಾನವನ್ನು ಎಂದತ್ತೆ ಉದ್ಘಾಟನೆ ಮಲ್ಪೇರಿನಿಗೆ ಕಂಪೌಂಡ್ ವಾಲ ದೀಪು ಶೌಚಾಲಯ ದೀಪು ಒಂಜಿ ದಾನಿಲು ಕೃಷ್ಣನಾಯ್ಕರಿ ಪುಡತ ಕೃಷ್ಣನಾಯ್ಕರ್ಲು 10-16 ಸೆನ್ಸ್ ಜಾಗನೆ ಈ ದೇವಸ್ಥಾನಕ್ಕೆ ಕೊರುಪುಡಂಚಿನ ಕೆಲಸ ಮಾಡ್ತಿದ್ರು ಎಡ್ಡೆ ಕೆಲಸ ಐನು ಪೂರ ಸೇರ್ಸ ಒಂದು ಪೊರ್ಲುದ ವಿಚಾರ ಅವಡು ಧರ್ಮದ ಬಗ್ಗೆ ನನ್ನ ಪೂರ ಪಾತೆರ್ನಕಲು ಹಿರಿಯರ್ನಕಲು ಪೂರ ಧರ್ಮದ ಬಗ್ಗೆ ಪೂರ ಪಾತೆರು ಏನೇ ಮನಪಣ ಈತಿ ನಮ್ಮ ಧರ್ಮಗೂ ಭಾಷಣ ಮಲ್ತದೆ ಧರ್ಮನು ಮಿತ್ತಿಕೊಂಡ ಸಾಧ್ಯ ಒಂಜಿ ತಂತ್ರಿಲಿಂಕ್ ಪ್ರಸಾದ ಕೊರ್ನಗ ಪಂಡೇರು ಅಶೋಕ ರೈಕಲೆ ಶಾಸಕರಾದ ಬತ್ತಿದ್ದಾರೆ ರಡ್ಡು ವಿಚಾರನು ಪಾಲಿಸಲೇ ರಾಜಕೀಯ ಧರ್ಮನ ಪಾಲಿಸಲೇ ಧರ್ಮದೊಟ್ಟಿಗೂ ರಾಜಕೀಯ ಮಲ್ಪೇರ ಪೋಡ್ಚಿ ಅಂಚ ಏಪುಲ ನಮ್ಮ ಧರ್ಮಡು ರಾಜಕೀಯ ನಮ್ಮ ಧರ್ಮನು ಪಾಲಿಸವಡಿಗೆ ಧರ್ಮದೊಟ್ಟಿಗೂ ರಾಜಕೀಯ ಮಲ್ಪೇರ ಬಲ್ಲಿಗೆ ಅಂಚನ ಮಾತ್ರ ನಮ್ಮ ಧರ್ಮ ಉದ್ಧಾರ ಸಾಧ್ಯ. ಅಂಚನೆ ಶಾಲೆಡು ರಾಜಕೀಯ ಮಲ್ಪೇರ ಬಲ್ಲಿಗೆ ಶಾಲೆಡು ರಾಜಕೀಯ ಮಲ್ತನ ಈ ದೇಶ ಉದ್ಧಾರ ಒಂದಿಗೆ ಅಲ್ಪ ಜೋಕುಲಿಗೆ ನಮ್ಮ ಬೇತೆ ಬೇತೆ ವಿಚಾರವನ್ನು ಪಂಡುಕೊರ್ನ ಆ ದೇಶ ಉದ್ಧಾರ ಸಾಧ್ಯ. ನಮ್ಮ ಈ ಭಾಗದ ದೇವಸ್ಥಾನದಲ್ಲಿ ಬಾರಿ ಖುಷಿಯಾನ ನಮ್ಮ ಆಸೆ ಇತ್ತೇನೆ ಬಾರಿ ತುಂಬುಡ್ದೆ ಎನ್ನ ಒಂಜಿ 10 ವರ್ಷದಿಂಚೆ ಆಲೋಚನೆ ಐತೇನೆ ಸಾರ್ವಜನಿಕ ಸ್ಥಳಟ್ ಇತ್ತೇನಂತಿನ ದೇವಸ್ಥಾನದ ಜಾಗೇನ ಆ ದೇವರನ್ನ ಪುದರ್ಡು ಮಲ್ಪೊಡು ಮಲ್ಪಣ ಭಾರಿ ಮಲ್ಲ ಎನ್ನ ಕನಸಿತ್ತು ಏನು ನಿರಂತರ ಏಪ ಶಾಸಕನಾದ ಬತ್ತೇನ ಆನಿ ಕಂದಾಯ ಮಂತ್ರಿಗಳ ಮುಖ್ಯಮಂತ್ರಿಗಳ ಮನವಿ ತೊಂದಿತ್ತೆ ಸರ್ ನಮ್ಮ ಭಾಗದಲ್ಲಿ ಇರುವಂತಹ ಎಲ್ಲ ದೇವಸ್ಥಾನಗಳು ಭಜನಾ ಮಂದಿರಗಳು ನಾಗನಕಟ್ಟೆ ದೈವದ ಕಟ್ಟೆ ಎಲ್ಲ ಸರಕಾರಿ ಜಾಗದಲ್ಲಿದೆ ಅದನ್ನು ಆ ದೇವರ ಹೆಸರಲ್ಲಿ ಮಾಡಬೇಕು ಅದಕ್ಕೆ ಅವರು ಮಾರಿದ್ರೆ ಏನು ಮಾಡುವುದು ಅಂಡೇರು ಈಗ ಮಾರ್ಲಿಕ್ಕೆ ಇಲ್ಲ ವ್ಯವಸ್ಥಾ ಸಮಿತಿಯ ಅಧ್ಯಕ್ಷರ ಹೆಸರಲ್ಲಿ ಮಾಡ್ಲಿಕ್ಕಿಲ್ಲ
ಯಾವ ದೇವರಿದೆ ಆ ದೇವರ ಹೆಸರಲ್ಲಿ ಮಾಡಬೇಕು ಅಂತ ಭಾರಿ ಕೊಂಚ ಆಸೆ ಇರ್ತದೆ. ಬಹುಶಃ ಮಾತ ದೈವ ದೇವರನ್ನ ಆ ಒಂಜಿ ಅನುಗ್ರಹ ಇಡೀ ಸುಮಾರು ನಮ್ಮ ವಿಧಾನಸಭಾ ಕ್ಷೇತ್ರದ 15 ದೇವಸ್ಥಾನದ ಜಾಗನೆ ಪೂರ ಆ ದೇವಸ್ಥಾನದ ಪುದಾರಡು ಮಲ್ಪಣಂಚಿನ ಪ್ರಯತ್ನಗೂ ಇನಿ ಸಾರ್ಥಕತೆ ಆತಲ್ಲಿ. ಇನ್ನಿತ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೆ ಅಭಿನಂದನೆ ಬಂದ್ರೆ ಇಷ್ಟಪಡ್ಪೆ. ಈ ದೇವಸ್ಥಾನದ ಜಾಗ ಎಲ್ಲ ಆರ್ಟಿಸಿ ಇಲ್ಲ ಒಂಜಿ ದೇವರನ ಪುದಾರ ಆತನ ಬಂಡ ಅವು ಬಹುಶಃ ಧರ್ಮಗೂ ಕೊರ್ನ ಕೊಡುಗೆ ಏನು ಪಣಿರ ಅತ್ಯಂತ ಹೆಮ್ಮೆಡು ಸಂತೋಷಡು ಬನ್ಪೆ. ಮೈಕದಿಕ್ಕಲಿಂದ ಭಾಷಣ ಮಲ್ಪನ ಧರ್ಮದ ಭಾಷಣದಾಗಲಿ ಸುಮಾರು ಜನ ಒಳ್ಳೆಯದು. ಧರ್ಮಗೂ ದಾಲ ಕೊಡುಗೆ ಇಚ್ಚಿ ಧರ್ಮ ಕೊಡುಗೆ ದಾತುಂಡು ದಾಲ ಇಚ್ಚಿ. ನಮ್ಮ ಮಹಲಿಂಗೇಶ್ವರ ದೇವಸ್ಥಾನ ತೂಲೆ ಈಗಲೂ ದುಂಬು ಪೋಣಗ ಹೆಚ್ಚು ಇತ್ತವರ ಪೋಣಗ ತೂಲೆ ತುಂಬ ಸುಮಾರು ಜನ ಇರ್ತಾರೆ. ಏನು ಕಮಿಟಿ ದಕ್ಲೇನು ತೂರ ದೂರ ಬಾಜಿ ಎಲ್ಲ ತುಂಬ ಅಲ್ಲೇ ಪೋಣಗ ಆಲೋಚನೆ ಮಲ್ತಂದಿತ್ತೆ. ಈ ದೇವಸ್ಥಾನದ ಸುತ್ತಮುತ್ತ ಸುಮಾರು ಗೂಡಂಗಡಿಲುಳ್ಳು ಸುಮಾರು ಟೆಂಟ್ ಬಾಟ್ನಾಗಳು ಉಳ್ಳೇರು ಒಂಜತ್ತು ಒಂಜಿನ ಶಕ್ತಿ ಕೊರ್ಲ ಈ ದೇವಸ್ಥಾನದ ಸುತ್ತಮುತ್ತದಾಗ್ಲೇನು ಪೂರ ಖಾಲಿ ಮಲ್ಪವನ ಕೆಲಸ ಮಲ್ಪೆ ಮಹಲಿಂಗೇಶ್ವರ ಅಂದ್ರೆ ಎನ್ನಾತಿಗೆ ಆಲೋಚನೆ ಮಲ್ತಂದು ಬರುತ್ತೆ. ಇನ್ನು ದೇವರು ಶಕ್ತಿ ಕೊರಪುಣಂಚಿನ ಕೆಲಸ ನಿಖಿಲ ಆಶೀರ್ವಾದ ಮಲ್ಪಣಂಚಿನ ಕೆಲಸ ಮಲ್ತಾರೆ ಬಂದಲ್ಲ. ಇನ್ನಿತೂಲೆ ದೇವಸ್ಥಾನದ ಸುತ್ತಮುತ್ತದ ಜಾಗೆ ಭಾರೀ ಪೊರ್ಲಾದ ಮಹಲಿಂಗೇಶ್ವರಗೆ ಅರ್ಪಣೆ ಮಲ್ಪಣಂಚಿನ ಕೆಲಸ ಆತಂದೆ. ಐಟಿ ಕೆಲವುದಕ್ಕೆಲ್ಲ ಜಾಗೆ ಪಂಡು ಅಂತೀರು ಒರಿ ಎರಡು ನಾಲ್ ಇಲ್ಲುಂಡು ಒಂಜರಿಲ್ಲ ಒರಿ ಎರಡು ನಾಲ್ ಇಲ್ಲುಂಡು ಒರಿಗೆ ಬೆಳ್ತಂಗಡಿದಾರು ಉಳ್ಳೇರು ವಕೀಲೇರು 6 ಮುಲ್ಪ 35-40 ರೂಪಾಯಿ ಬಾಡಿಗೆ ಹೊರಡ ಕಾರ್ ಬತ್ತು ಬಂಡು ವಕೀಲರೇ ದಯಮಾಲ್ತ ಆ ಜಾಗೆಯನ್ನು ಬಿಡ್ಲಿ ಇರಿಗೆ ನಾಳೆ ಇಲ್ಲುಂಡು ಆ ಜಾಗೆಯನ್ನು ಬಿಡುದು ಕೊರ್ಲಿ ನಾನು ಕೋರ್ಟಲ್ಲಿ ನೋಡ್ತೇನೆ ಬಂಡೇರು. ಒಂಜಿ ಮರ ಇತ್ತಿನಾರ ಹಿಲ್ಲಗೈತಲ್ಲಿ ಆ ಮರಲ ಆ ಇಲ್ಲಿದ ಬಿಡ್ತು ಬುಡ್ದು ಬೋಂಡು ಜಾಗೆ ಮಲ್ಪನಾಗ ಮರನೇ ಇಚ್ಚಿ ಐನ ಉಳಾಯಿಡುವರಿಯನ್ನು ಜಪ್ಪಾರ ಟ್ರೈ ಮಾಡ್ತೇರಿ ಎಗ್ಲ ಮರ ಬೂರ್ನು ನನಗೆ ಏರ ಉಳ್ಳಾರ ತೂಗ ಮಣ್ಣಾಗ ಒರಿ ಬತ್ತದು ಟೈಟ್ ಮಾಡ್ದ ಇನ್ನು ಉಳ ಜೆತ್ತಿದಿ ಮುಖಾಯನ ಕೈ ಕಾರ್ಡ್ ಮತ್ತೊಂದು ಏತಕೊಂಡ ತೋಡು ಬಾಟಿ ರಾತ್ರಿ ಅಲ್ಪಡ್ತು ಬಲಿಪ್ಪು ಅಲ್ಪಣ್ಣ ಕೂಡ ವಿಡಿಯೋ ಅಲ್ಲಿ ಬರುತ್ತೆ ಓದಿತ್ತಿ ಎಂಗ್ಲ ವಿಡಿಯೋ ಅಲ್ಪಣೆ ಮಗ ಫೋನ್ಲ ದೆತ್ತಂಜಿ ತೋಡು ದಕ್ಕದೆ ಫೋನ್ ಹಂಚ ಇಲ್ಲಿ ಮಣತ್ತಾನೆ ಬುಕ್ಕೊಂಜಿ ಇಲ್ಲಿತ್ತೀನಿ ಅವ್ರು ಇಡೀ ಧರ್ಮದ ಬಗ್ಗೆ ಭಾಷಣ ಅಲ್ಪಣಾರು ಎನ್ನ ಭಾರಿ ಆತ್ಮೀಯರು ಐದು 25 ಇಲ್ಲಿತ್ತು ಐನು ಕಟ್ಟಬಾರ್ದು ದೇವಸ್ಥಾನ ಚಾಯ್ ಹುಡುಕಿಂದ ಎಡ್ಡೆನ್ನಾರೆ ಎನ್ನ ದೋಸ್ತಾರೆ ಅದೇನು ದಾಯ ಉಲ್ಲೇಖ ಮಲ್ಪೆ ಬಂಡ ನಮ್ಮ ಧರ್ಮದ ಬಗ್ಗೆ ಭಾಷಣ ಮಾತ್ರ ಮಲ್ಪಣತೆ ಧರ್ಮಗೂ ನಮ್ಮ ಬೋಡಾಪುಣಂಚಿನ ಕೊಡುಗೆ ಕೊಡುಪುಣಂಚಿನ ಕೆಲಸ ಮಲ್ಪಡು ಏನು ಹಿಂದೂ ಎದೆ ತಟ್ಟದ ಬನ್ಪೆ ಏನು ಹಿಂದೂ ದೇವಸ್ಥಾನದ ಬಗ್ಗೆ ಮಹಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಅಜಿಪ್ಪ ಕೋಟಿದ ಮಾಸ್ಟರ್ ಪ್ಲಾನ್ ಮಲ್ತದ ಆ ದೇವಸ್ಥಾನ ಪೂರ ಖಾಲಿ ಮಲ್ಪನಕ್ಲು ಖಾಲಿ ಮಲ್ ಸುತ್ತಮುತ್ತದ ಜಾಗ ಖಾಲಿ ಮಲ್ತದೆ ಆ ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಪ್ರಯತ್ನ ಪಡೋದಿಲ್ಲ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಅಭಿವೃದ್ಧಿ ಅವಳು ಕೊಂಜಾತ್ ಕೆಲಸ ಮಲ್ತಂದಲ್ಲು ಮಾಸ್ಟರ್ ಪ್ಲಾನ್ ದಾಯ ಮಲ್ತನೆ ಬಂಡ ಊರಿ ಅಧ್ಯಕ್ಷ ಆಪಣೆ ದೇವಸ್ಥಾನಕ್ಕೂ ಆಯ ಬತ್ತದ ಒಂಜಿ ಮೂರ್ತಿ ನಲ್ಪ ಕುಲ್ಲ ಅವಣೆ ಆಯ್ನ ಮೂಜಿ ವರ್ಷದ ಕಾರ್ಬಾರ ಆತಿ ಆ ಮೂರ್ತಿ ಕೊಣತ ಒಂಜಿ ಒಲ್ಲ ಪೂಜೆ ಮಲ್ತೆ ಆಯ ಹೋಯ್ ದುಡ್ಡು ಏರ್ ನಾವು ದುಡ್ಡು ನಮ್ಮ ಪೂರ ಭಂಗ ಮತ್ತಾಡಿ ಕಾಣಿಕೆ ಮಾಡಿ ನಿಮಗೆ ಗೊತ್ತಿಪ್ಪ ಅಯ್ಯಪ್ಪ ದೇವಸ್ಥಾನ ಒಂಜಿ ಎದುರು ಕಟ್ಟದೆ ನಿಗಲಿ 10-15 ವರ್ಷದ ಬುಕ್ಕು ಓದಿಯಲ್ಲ ಪ್ರಶ್ನಾ ಚಿಂತನೆ ಅಯ್ಯಪ್ಪ ದೇವಸ್ಥಾನ ಅಲ್ಲಿ ಕಟ್ಟಿರನೇ ಬಲ್ಲಿಂದಂತೆ ಅಲ್ಲಿ ಕಟ್ಟಬಾರ್ದು ಅಯ್ಯಪ್ಪ ದೇವಸ್ಥಾನ ಏನು ಓದ್ದೆ ಊರೆಡ್ಲು ಉಂಟು ಆನಾಯ ಕಟ್ಟ ನಾಯಗೊಂಜಿ ಅಲ್ಪ ಅಯ್ಯಪ್ಪ ದೇವಸ್ಥಾನ ಕಟ್ಟಿ ಪುದರ ಓಡಾತಿ ಮುಖ ನಾಗನ ಒಂಜಿ ಬತ್ತು ಮಲ್ತು ಇಂಚನೆ ಪೂರ ಬೇತೆ ಬೇತೆ ಮಲ್ತು ಮಲ್ಲ 5 ಕೋಟಿ ರೂಪಾಯಿದ ಹಾಲ್ ಕಟ್ಟದೇರು 2002 ಪ್ರಶ್ನೆ ತಿನ್ನಟ್ಲ ಬರುತ್ತಿನ ಆ ಹಾಲ್ಗೆ ದುಡ್ಡು ಪಾಡೊಡ್ಚಿ ಹಾಲಿನಲ್ಲಿ ಪಡೆದು ತೆರವು ಮಲ್ಪಡು ಅಲ್ಲ ಈಗ ಒಂದು ಬರಲು ದುಡ್ಡು ಪಡೆಯೋದು ಇತ್ತೆಲ್ಲ ಒಂದು 3 ಕೋಟಿ ಪಾಡಗೋ ಅಂದಿತ್ತೇರು ಇನ್ನು ದೆಪ್ಪುನಂಚಿನ ಕೆಲಸ ಮಲ್ತ ಐಕೆ ಮಾಸ್ಟರ್ ಪ್ಲಾನ್ ಮಲ್ತಿದ್ದು ಅಲ್ಪ ಏರು ಬೋಂಡ ಅಧ್ಯಕ್ಷ ಆಡು ವಾ ಪಕ್ಷ ಬೋಂಡ ಆಡಳಿತ ಬರಡು ಆಕಲಿ ಆ ಮಾಸ್ಟರ್ ಪ್ಲಾನ್ದಲ್ಲಿ ಮಲ್ಪಡು ಬಂದ ದೃಷ್ಟಿಕೋನದಿ ಒಂದು ಅವು ಹಿಂದುತ್ವ ಧರ್ಮಗೂ ಕೊರಪುನಂಚಿನ ಕೊಡುಗೆ ಆ ರೀತಿ ಶಾಸಕನ ಏನಿರ್ಬೇಕು ಪುರೂತ ವರ್ಷೋಡು 3 ಕೋಟಿ ರೂಪಾಯಿ ಬಜಿ ಹಿಂದೂ ದೇವಸ್ಥಾನಗಳಿಗೆ ದುಡ್ಡು ದೀಪನಂಚಿನ ಕೆಲಸ ಮಾಡ್ತಾನೆ ಕರೀನ ವರ್ಷದ ದುಡ್ಡು ಸುಮಾರು 8 ಕೋಟಿ ರೂಪಾಯಿ ಹಿಂದೂ ದೇವಸ್ಥಾನಕ್ಕೂ ಭಜನಾ ಮಂದಿರಕ್ಕೂ ದುಡ್ಡು ಕೊರಪುನಂಚಿ ಕೆಲಸ ಅಂಚ ಏನು ದಿನ ದಾಯ ಪಣಪೆ ಬಂಡೆ ಮಲ್ಲ ಕೆಲಸ ಮಲ್ತನೆ ಅಂದತ್ತು ನಮ್ಮ ಧರ್ಮಗೂ ದಾದ ಕೊಡುಗೆ ಕೊರಡು ಪಣಪಡೆ ನಮ್ಮ ಕೈಟು ಮಲ್ತು ತೋಜದು ಐದು ಬುಕ್ಕ ನಮ್ಮ ಪಣಪುಣಂಚಿನ ಕೆಲಸ ಮಾಡ್ತಾನ ಹಿಂದೂ ಧರ್ಮ ಮಿತ್ತು ಬರೆಯಲು ಸಾಧ್ಯ. ಇನ್ನು ಮುಸ್ಲಿಂ ಧರ್ಮದಕ್ಲೇನು ತೂಳಿ ಮುಸ್ಲಿಂ ಧರ್ಮದಕ್ಕೆಲ್ಲ ಜೋಕುಲು 5 ಗಂಟೆಗೆ ನಮ್ಮ ಬಾಕಿಲ್ದೆತ್ತದ ಪುಲ್ಯಕ್ಕೆಲ್ಲ ನಮ್ಮ ಬಾಕಿಲ್ದೆತ್ತು ಬರ್ಪುಣ್ಣೆ 5 ಗಂಟೆಗೆ ಬತ್ತ ನಾನು ಆ ಜೋಕುಲು ಎಲ್ಲಿ ಜೋಕುಲು ಆಕಲ್ಲ ಭಜನಾ ಆಕಲ್ಲ ಮಂದಿರಕ್ಕೆ ಹೋಗ್ಬಿಡಿ ಮತ್ತು ಪ್ರಾರ್ಥನಾ ಮಂದಿರಾಗ ನಮ್ಮ ಜೋಕುಲು ಉಳಿಪು ಎನ್ನ ಜೋಕುಲನ್ನು ಸೇರ್ತೇನೆ ಬರ್ಪಣೆ 9 ಗಂಟೆಗೆ ಲಕ್ಕವು ದಯೆ 12 ಗಂಟೆ ಬಿಟ್ಟು ಮೊಬೈಲ್ ತೆಗಿಯಾರ ಲಕ್ಕುನೆ 9 ಗಂಟೆಗೆ ಕ್ರಿಶ್ಚಿಯನ್ ದಕ್ಲೇನು ತುಳಿ
ಪ್ರತಿ ಆದಿತ್ಯವಾರ ಅಕಲ ಮಂದಿರ ಧರ್ಮ ಮಂದಿರಗೂ ಚರ್ಚಿಗೆ ಹೋಗ್ತೇವೆ. ನಮ್ಮ ಪೋಪಣ ನಮ್ಮ ಬಾರಿ ಕಮ್ಮಿ. ನಮ್ಮ ಮಕ್ಕಳಿಗೆ ಬ್ರಹ್ಮಾರ್ಪಣೆ ಬಿಟ್ರೆ ಗೊತ್ತುಂಡ, ಮೂದೇಟ 50 ಜನಕ್ಕೆ ಬ್ರಹ್ಮಾರ್ಪಣೆ ಬಿಟ್ರೆ ಗೊತ್ತಿದ್ದು ಇತ್ತೆಲ್ಲ. ಭಗವದ್ಗೀತೆ ಓದೋಣ, ಭಗವದ್ಗೀತೆ ಓದನಗಳು 8 ಜನ ಎದುರು ಉಳ್ಳರದ್ದು ಕೇಂದ್ರ ಒಂಜಿ 2 ಕೈ ಬಂದಿತ್ತು ಬತ್ತಿನ ಪುಣ್ಯ, ಒಂಜಿ 2 ಕೈ ಮಿತ್ತು ಬತ್ತಿನ ಪುಣ್ಯ. ನಿಖಿಲ್ ಅಲ್ಪಾಡದು ವಾಪಸ್ ಅಶೋಕ್ ರೈಗ್ಲ ಈರು ಭಗವದ್ಗೀತೆ ಓದುದಿದೆ ಬಾತಿ ಗೊತ್ತು ನಾನು ಒಂಜಿ ಪ್ರಶ್ನೆ ಕೇಂದ್ರ ಅಂತೆ ಅಂಚನೆ ಬಂದು ನಮ್ಮ ಪೂರ ಐದು ನಮ್ಮ ಮಲ್ಪು ಒಂದು ಧರ್ಮಕ್ಕೂ ಪ್ರಾಯಣ ಕೊಡುಗೆ ಏನು ಪರಪಣೆ ಜೋಕುಲೆ ತೆರಿಪಾವುಡು ಎಂಚಿನ ಆಚಾರ ವಿಚಾರ ಬ್ರಹ್ಮಾರ್ಪಣೆ ಬಿಡುಪಣೆ ಬಂಡ ಎಂಚ ದಾದಕ್ಕೆ ಬಿಡ ದೇವರಿಗೆ ದಾಲ ಬುಡ್ಚಿಗೆ ದೇವರವರೆಲ್ಲ ದುಡ್ಡಿಗೆ ತೂತಾರ ನಿಗ್ಲು ಪೂಜೆ ಮಲ್ಪಡ ದೇವರ ತೂತು ನಗ್ಲಿ ಎಲ್ಲ ಉಳ್ಳಾರ ಎಲ್ಲೊಂಜಿ 4 ಏತ ದೇವಸ್ಥಾನದ ಬ್ರಹ್ಮ ಕಳಶೋಡು ಸೇರೋದೆ ಈ ಬುಡಿಯ ರಾಧನೆಲ್ಲ ಕೆಲವು ಬ್ರಹ್ಮ ಕಳಶೋಡು ಆರೋಲ ದೇವರನ್ನು ತೂತಿರ್ದಾರ ಹೆಂಗೆ ಗೊತ್ತಿಚ್ಚಿ ಏನು ತೂತಿಜ್ಜಿ ದೇವರೇನೆ ಕನಟ್ಟು ತೂತೆ ಅಂಡ ಒರಿಜಿನಲ್ ದೇವರನ್ನ ಬತ್ತೆ ಪಾತ್ರ ಅಪ್ಪ ದೇವರು ಇಜ್ಜರ ಒಂಜಿ ಪ್ರಶ್ನೆ ಮಲ್ಲ ದೇವರು ಉಳ್ಳೇರ ಇಜ್ಜರ ಅವಣ್ಣ ದೇವರು ಉಳ್ಳೇರಿಂದ ಏನು ಬನ್ಪಣಿ ನಾಯ ಬಂಡ ಬಡ್ಸ ನೀರು ಗಾಳಿ ಒರಿ ಪುಟ್ಟುನೆ ಒರಿ ಬದುಕುನೆ ಈ ಸಮಾಜ ಸೃಷ್ಟಿ ಇದನ್ನೇ ಪೂರ ಇತ್ತಿಂದ ದೇವರ ಉಳ್ಳೇರು ಅಪ್ಪ ಸುರೂತ ದೇವರೇರು ಬಂಡ ನಂಗೆ ಜನ್ಮ ಕೊರ್ನಂಚಿನ ಅಪ್ಪೆ ನಮ್ಮ ಅಕ್ಲೇನಿತ್ತೆ ಕಡೆ ಗಣಿಸ ಅವನ ಪರಿಸ್ಥಿತಿ ಇತ್ತದೆ ಜೋಕುಲುಳ್ಳು ಅಪ್ಪೆ ಬಂಡ ಕೇರ ಇಜ್ಜಿ ಜೋಕುಲಿಗೆ ಬಣ್ಣ 20 ವರ್ಷ 18 ವರ್ಷ ಊಟ ಮಾತ್ರ ಹಾಗೆ ರೆಕ್ಕೆ ಬದಲು ಆಲೆಗಿ ಜನ ಹಾಗೆ ರೆಕ್ಕೆ ಗಟ್ಟಿ ಹಾಕೊಂಡ ಮಾತ್ರ ಅಪ್ಪೆ ಬುಡಾಯಿ ಕೊಂಚ ಬುಡೇದಿ 30 ವರ್ಷ ನಾಗ 20 ಬುಡೇದಿ ಬರ್ತಂದ ಅಪ್ಪೆಲ್ಲ ಹೊಡ್ಚಿ ಅಮ್ಮೆಲ್ಲ ಹೊಡ್ಚಿ ಅವು ದುಂಬದ ಡಬಲ್ ಡಿಜಿಟ್ ಇದ್ದ BSNL ಲೈನ್ ಇತ್ತು ತಂಚ ಎಂಚ ಬಣ್ಣೆಲ್ಲ ಚಲ್ಲಿ ಎಂಚ ಬಣ್ಣೆಲ್ಲ ಪುಷ್ಕ ಬೇಗಲ ಚಕ್ರ ಬರ್ರೆ ಉಂಡು ರಾಜಕೀಯ ಲಂಚನೆಗೆ ಚಕ್ರ ತಿರುಗು ನಮ್ಮ 8 ಜನ ತೊರಿಪು ರಾಜಕೀಯ ಆ ತೊರಿತನಗಲಿ ಹೆಪ್ಪಳ ಉದ್ಧಾರ ಆಪುಜರ್ಗೆ ಅವು ಚಕ್ರಗೆ ನಿಧಾನ ಬತ್ತು 5-3 ಆಗ ಅಧಿಕಾರಿ ಪಣ ತೊಳಿತೋ ನಿಪ್ಪೆ ಡಿಗ್ ಬೊಕ ಉಪವಾಸ ಬಣ್ಣಗಂಬಿ ಉಪವಾಸ 0 ಬರ್ಬಿ ಅವಾಗ ಆಯ್ ಬುಕುರಿ ಮೇನ್ ತೊರಿಪುನ ಯೋಟ ಮಲ್ಪಿ ಅಂಚನೆ ನರಮಲ್ಲ ಅಂಚನೆ ಅಮ್ಮೇರ ಅಪ್ಪೆ ನಮ್ಮ ಕಡೆಗೆನಸಾಡ ಆನ ಮಗೆಲ ಅಂಚನೆ ಬೊಕ ಕಡೆಗೆನಿಸ ಒಂದೇ ಬರ್ಪುನ ಉಪವಾಸ ಕೂಡ ಗಾಯಮಲ್ಲ ಗಾಯ ಮಲ್ಪಿ ಇಂದು ಎನ್ನ ಅಮ್ಮೇರು 4G ಉಳ್ಳೇರು ಅಪ್ಪಗ 10G ಬತ್ತಿಪ್ಪುನು ಇತ್ತೆ ಡಬಲ್ ಡಿಜಿಟ್ ಇಂದು ಬಂಡ ಅಂಚ ನಮ್ಮ ಏನು ಬನ್ಪಡ ಒಂಜೆ ನಮಗೆ ಜನ್ಮ ಕೊರ್ನ ಅಂಚನ ಅಪ್ಪೆಮ್ಮೆ ಸುರೂತ ದೇವರು ಅಕಲ್ನ ಆಶೀರ್ವಾದ ಇತ್ತಿಂದ ಮಾತ ಗರ್ಭ ಗುಡಿತ ಕುಳರ ದೇವರನ್ನ ನಂಗೆ ಆಶೀರ್ವಾದ ತಿಕ್ಕೊಂಡು ಈ ಜನಸ್ಥಿತಿ ದೇವರಿಗೆ ದಾನ ಬುಡ್ಚಿಗೆ ತಾತ ದೇವರು ಪೂಜೆ ಮಲ್ಪುಣ ದಾಯನಿ ಒಂಜಿ 2 ನಿಮಿಷ ಉಂತಬೆ ಪೂಜೆ ಮಲ್ಪುಣ ದಾಯನಿ ಪೂಜೆ ಮಲ್ಪುಡ ಒಂಜಿ ಬಟ್ರು ಅನ್ಬೇರು ಪೂಜೆ ಮಲ್ಪಡ ದಯ ಪೂಜೆ ಒರೋನೈತೆ ಒಂಜಿ ಚಂಡಿಕೋಮ ಪೋಲ್ತ ಬಂಡ ಫುಲ್ ಆಯ್ಜ ಬಗದೆ ಪಗ ಇಡೆ ಮಲ್ಪುಣೆ ಅಡೆ ಮಲ್ಪುಣೆ ಪೂಜೆ ಮಲ್ಪಣೆ ಮಲ್ಪಡೋದು ಇಜ್ಜತಿ ದೇವರು ಪೂಜೆ ಮಲ್ತಿಂದಾಂಡ ಆಗ ದೇವರಿಗೆ ಎರಪುವರಿಗೆ ಎಂಕಾಯನ ಋಣ ಉಂಡು ಆ ಋಣ ನೀನು ಏಪಣ್ಣ ತೀರಾ ಓಡಬಂಡು ದೇವರ ಕಾತೋ ನಿಪ್ಪುವರಿಗೆ ಅಪಗ ತುಲಿ ನಮ್ಮ ಉಲಾಲ ಕಾರಡ ಅವಳೆ ಮೂಲ ಪೋಂದಿಪ್ಪು ಅಪಗ ಬಂದು ದೇವರ ದಯಟೇನು ಬದುಕಿನ ಮರೆ ಈ ಜನ ಬಸ್ ಗುದ್ದು ತಿಂಗಳ ಪೂರಾ ಸೈತಿ ಬೋತು ಅಂತ ಪೂರವರು ದಯ ನಮ್ಮ ಉಲಾಲ ಪೂಜೆ ಮಲ್ತಿನದ ಪುಣ್ಯದ ಫಲ ನಮ್ಮ ದೇವರಿಗೆ ಕಾತೋ ನಿಪ್ಪಿರಿಗೆ ಅಪಗ ನಮ್ಮ ಮಲ್ಲಡ ಆಪಣೆ ಎಲ್ಲಿಡ ಅದೇ ಕಡೆ ಪಡೆಯೋರು ಎಂಕ್ಲ ಲಂಚನೆ ತುಲೆ ರಾಜಕೀಯ ಪುಣಕಲು ತೊಂಜಿ ಇಲ್ಲಾಗ ಬಪ್ಪು ಜೋರು ಬಡ ಒಂದಿಪ್ಪು ಸನಾತ ಒಂಜಿನಲ್ಲಿ ಒಣಸು ಕೊಡ್ತಿಜೆ ನೀವು ಊಟ ರಡ್ಡು ಹೊಡ್ಸ ಒಣಸು ಕೊರಪ ಕೂಡ್ದ ಕೋರಿ ಅವು ನೀವು ಊಟ ದಾಲೆಜ್ಜಿ ಪದ್ಮೇನೆ ಒರಾಂಡ ಎಡ ಅಂಡ ಒಂಜಿ ಎಡ್ಡೆ ಓಡೆ ಪೋಂಡ ಎಡ್ಡೆ ಬಡಾನಗ ಅಲ್ಪ ರಡ್ಡು ಒಣಸು ಮಲ್ಪ ಪೂರ ಒಣಸು ಮಲ್ತು ಲಾಸ್ಟ್ ಬಂದೆ ಕುಲ್ಲುದಾನಗ ಒಂಜಿ ಇನ್ನೂ ಬರ್ಪುನು ನೋಟಿಸ್ ಎಂಕಲ ಇಲ್ಲಡೆ ಬರ್ಪುನು ರಸ್ತೆ ಭಾರಿ ಹಾಳಾತನನ್ನ ದೆಕ್ಕೊಂಜಿ 15 ಲಕ್ಷ ರೂಪಾಯಿ ದೀವ್ ಓಡುಂಡು ಗಟ್ಟಿ ತಿಂದಿದೆ ಆತಂದೆ ಬೊಕ್ಕ ಕೊರ್ಪುಜಿದ ಬಂಡ್ರೆ ಅಪ್ಪನ ದುಡ್ಡು ಇಚ್ಚಲ್ಲ ಮಲ್ಲೆಚ್ಚಿ ಬೇಗ ಬೇರೆ ರಸ್ತೆನ ಮಲ್ತು ಬಿಡ್ಕಂತ ದೇವರ ಅಂಚನೆಗೆ ನಮ್ಮ ದೇವರನ್ನ ಪೂಜೆ ಮಲ್ತಂಡ ದೇವ್ರ ನೆನತೋನ್ನ ಪೂಜೆ ಮಲ್ತೆ ಎಂಕಾಯನ ಋಣ ಉಂಡು ಏಪಾಳವರ ಐನ ಸಂದ ಉಂಡು ರಾಜಕೀಯ MLA ಆನಾಗ MP ಆನಾಗ ಮಾತನ್ನ ಋಣ ಉಂಡು ಅದೆಲ್ಲ ಓಟು ಮಾಡ್ದಿರ್ತ ಓಟು ಬಂದ ಋಣ ಉಂಡತ್ತ ನಮಗಲ್ಲ ಚಾಕರಿ ಮಲ್ತ ಬೂಟು ಐಕ ಪ್ರಯತ್ನ ಮಲ್ಪಡೆ ಎಂಚಾಲ ಒಂಜಿ ಚಾಕರಿ ಮಲ್ತದ ನನ್ನಕಲ್ಲ ಋಣನ ಬೂಟು ನಂಚಿನ ಕೆಲಸ ಮಲ್ಪಗ ಎಡ್ಡೆ ಕೆಲಸ ಮಲ್ಪಗ ಅಂತ ನಮ್ಮ ಪ್ರಯತ್ನ ಮಲ್ಪಡೆ ದೇವರಿಗೆ ನಮ್ಮ ಕೊರ್ನ ಪ್ರಸಾದನ ದೇವರ ದೀಪೇರ ಈ ಪೂಜೆ ಪೂರ ನಮ್ಮ ದೀಪನೆ ದೇವರೇ ಪ್ರಸಾದ ಸ್ವೀಕಾರ ಮಲ್ಪಡೆ ಬನ್ಪಡೆ ನಮನ ಇನ್ನು ಉಪವಾಸ ಗಟ್ಟಿ ತಿನ್ಪುಣೆ
ದೇವರೇದಾಳೆ ಜೋರ್ ದೀಪುನ ಮಧ್ಯೆ ಅಂಚ ದೇವರಿಗೆ ದಾಲ ಬೊಡ್ಚಿ ದೇವರಿಗೆ ಪೂಜೆ ಮಾಡ್ತಾರೆ ನಮಕ್ ಫಲ ಕೊರ್ಪೇರು ಇದು ಅಕ್ಕನಾಗಲಿ ಪೂರ ಬಂಗಾರದಿತ್ತು ಬರತ್ತ ಮಲ್ಲ ಮಲ್ಲ ನೆಕ್ಲೇಸ್ 10 ಗ್ರಾಮು 5 ಗ್ರಾಮು 100 ಗ್ರಾಮು ಒಡ್ಸೋಗರ ಅಕ್ಷಯ ತಿಥಿ ಪಗ ಪೋದು ಬಂಗಾರ ಕೊಂಡ್ರೆ ಪುಂಜನಕಲಿ ಕೊಣದ ಫಸ್ಟ್ ಗೋಳ ದೀಪನೆ ಅಲ್ಪುರಂಚ 10 ದೀಪನೆ ಸರಿ ಉಂಡ ಪೊರ್ಲು ಉಂಡ ಕನ್ನಡ್ಡೆ ಪುಗ ಕೊಣದ ದೇವರೇ ತೀಯರುಂಡು ಅದಕ್ಕೆ ಪೂಲ ದೀದೆ ದೇವರೇ ಈ ಸರ್ತಿ 100 ಗ್ರಾಮದ ಬಂಗಾರ ಕೊಡ್ತಾರೆ ಎನ್ನ ಕಂಡನಿಗೆ ಎಡ್ಡೆ ಬುದ್ಧಿ ಕೊಡ್ತಾರೆ ಬಾರಿಪಿ ವರ್ಷ 125 ಗ್ರಾಮದ ಬಂಗಾರ ಕೊರ್ಲೆ ದೇವರೇ ಕಂಡನೆ ಗೆಡ್ಡೆ ಬುದ್ಧಿ ಕೊರ್ಲೆ ಮಾಡಿದ್ರೆ ದೇವರನ್ನ ಕೈ ತಲ್ದಿರ್ದು ಅಡ್ಡ ಬುಡ್ದು ಕೈ ಕಾಯಿ ಪುರ ಪತ್ತಿರ್ ಲಕ್ಕೊನೆ ಒಳ ದೇವರ 25 ಗ್ರಾಮ ಹುಳ ಇದ್ದೀತಿ 75 ಗ್ರಾಮ್ ಕೊಡ್ತೀವರ್ಲು ವಾಪಸ್ ಒಂಜಿ ನರಮಣಿ ಒಂಜಿ ಪೊಂಜನಗಲು ಕೂಡ ಬಂಗಾರ ದೇವರನ್ನ ಪತಿತ್ತು ಇತ್ತು ಅಂಚೆ ದೇವರಿಗೆ ದಾಲ ಬೊಡ್ಚಿ ಬರಿಪಿ ಸರ್ತಿಲ್ಲ ದೇವರು 125 ಗ್ರಾಮ ಕೊರಪುಲೆಕ ಆ ಕುಟುಂಬನು ಎಡ್ಡೆ ಮಲಪಿರು ಅಂಚ ದೇವರಿಗೆ ದಾಲ ಬೊಡ್ಚಿಗೆ ನಮಕ್ಕೆ ಪೂರ ಬೋಡಾಯಿನೆ ನಮ್ಮ ಎಡ್ಡೆ ನಮ್ಮ ಆಚಾರ ವಿಚಾರ ನಮಕ್ಕೆ ಬೋಡು ಅಪ್ಪನ ರೀತಿ ಆವಡು ಐದಾದ ದೇವರನ್ನ ಪ್ರಾರ್ಥನೆ ಎಡ್ಡೆ ಪೂರ ನಾವು ಮಲ್ತೋದಿದ್ದ ನಮ್ಮ ಜೋಕುಲಿಗೆ ಎಡ್ಡೆ ಭವಿಷ್ಯ ಬೋಡು ಬಂಗಾರ ಬಂಡ ಇಂಚಿನ ಬಂಡ ಒಂದು ಬಾರಿ ತಿರಿನಾರ್ ಬಂದ್ಪೇರು ಬಂಗಾರ ಬಂಡ ಕೈಟಿ ಪಾಟ್ನ ಲೋಹ ಅವು ಪ್ರಜ್ವಲತೆ ಮಾತ್ರ ಅಪ್ಪನಿಗೆ ಆನೆ ನಮ್ಮ ಇಲ್ಲದ ಜೋಕುಲು ಬಂಗಾರದ ಲೆಕ್ಕ ಹೊಲಪು ಬರ್ತಂದ ಇಡೀ ಕುಟುಂಬದ ಜೊತೆಗೆ ಇಡೀ ಸಂಸಾರದ ಜೊತೆಗೆ ಇಡೀ ದೇಶಗೂ ರಾಜ್ಯಕ್ಕೆ ಅಕ್ಲೆ ಬೆಳಕು ಕೊರ್ಪೇರು ಅಂಚ ಅಕ್ಲೆ ನಮ್ಮ ಇಲ್ಲದ ಬಂಗಾರ ಆವಡು ಐಕ್ಯ ದೇವರನ್ನ ಆಶೀರ್ವಾದ ಆವಡು ದೇವರನ್ನ ಆಶೀರ್ವಾದ ಈ ಗರ್ಭಗುಡಿತ ದೇವರು ಖುಷಿ ಇಟ್ಟಿದ್ದಂಡ ಆ ಊರ್ದು ಪೂರ ಅಭಿವೃದ್ಧಿ ಆಪಡು ಮನ್ಪಣ ಪಾತೆರ ನಮಗ್ ಪೂರ ಗೊತ್ತಿತ್ತು ನಂಜ ವಿಚಾರ ಅಶೋಕರ ಈ ಶಾಸಕನ ಪಾತೆರನೆ ಬಂಡ ಮಾತೆರ್ನಲ್ಲ ನೀಗಲ್ಲ ವಾನ್ಲ ಕೆಲಸ ಎಂಡ ಇತ್ತಂಡ ಪ್ರತಿ ಸೋಮವಾರ ನಾನು ಕಚೇರಿ ನಿಗಲಿ ಬಹುಶಃ ಈ ಭಾಗ ಆಕ್ರಮ ಸಕ್ರಮ ಆಪುಜಿ ದೋಜಲು 94 ಸೀಲ 94 ಸಿಸಿಲ ಮಾತ್ರ ಆಪುನ ವ್ಯವಸ್ಥೆ ಉಂಟು ಸರ್ಕಾರದ ಉಭಯ ಯೋಜನೆಗಳಿದ್ದನ್ನ ಐನ ದಿತೋನ್ನಂಚಿನ ಕೆಲಸ ಮಲಪಲೆ ಎರಾನ್ಲ ಬಾಡಿಗೆದ ಇಲ್ಲ ಇತ್ತಿನಕ್ಲ ಇತ್ತಿರ್ನ ಮುಲ್ಪ ಹೆಂಗೆ ಗೊತ್ತು ಪೂರ ಪೂರ ಮಲ್ಲಮಲ್ಲ ಇಲ್ಲದಕ್ಕಲೆ ಮಲ್ಲಮಲ್ಲ ಜಾಗ್ಯದಕ್ಕಲೆ ಇಪ್ಪುಣೆ ಬಾಡಿಗೆದ ಇಲ್ಲಾಡಿ ಎರನಾಳ ಇತ್ತಿನಕ್ಲಿತ್ತನ್ನ ದಯಮಲ್ತೆ 300 ಎಕರೆ ಜಾಗ್ಯನೆ ಬಡಬೇರೆ ಗಾತ್ರ ರಿಸರ್ವ್ ಮಲ್ತು ನಿಖಿಲ್ನ ಪಂಚಾಯತಿ ರದ್ದಾನ ಪಕ್ಕದ ಪಂಚಾಯತಿ ಅರ್ಜಿ ಕೊಟ್ಟಾಂಡ ನಿಖಿಲಿಗೆ ಅಲ್ಪ 3 ಸೆನ್ಸ್ 2.25 ಸೆನ್ಸ್ ಜಾಗೇನ ಕೊರ್ಪಣಂಚನ ಕೆಲಸ ಮಲ್ಪು ಇಲ್ಲಿ ಕಟ್ಟರೆ ದುಡ್ಡು ಕೊರ್ಪಣ ಕೆಲಸ ಮಲ್ಪು ಯಾರಲ್ಲ ಕರೆಂಟ್ ಇಜ್ಜಾನ ಇತ್ತಂದ ದಯಮಲ್ತು ಯಾರನ್ನ ಸಂಪರ್ಕ ಮಲ್ಪಣಂಚನ ವ್ಯವಸ್ಥೆ ಮಲ್ಪಲೆ ಓವೇ ಎನ್ಒಸಿ ಊಲ ಬೋರ್ಡು ನಿಜ್ಜಿ ಕರೆಂಟ್ ದ ವ್ಯವಸ್ಥೆ ಎಲ್ಲ ಮಲ್ಪು ನಿಖಿಲ್ನ ಕುರಿಯಾಡಿ 40 ಕೋಟಿ ರೂಪಾಯಿದ ಮಲ್ಲ ನಮ್ಮ ಕಾರ್ಮಿಕರನ್ನ ಶಾಲೆ ಬತ್ತೊಂದುಂಟು ಸುಮಾರು ಸರ್ಕಾರ ಆ ಬಿಲ್ಡಿಂಗಿಗೆ 39 ಕೋಟಿ ರೂಪಾಯಿದ ಟೆಂಡರ್ ಆತನೆ ಮಲ್ಲ ಶಾಲೆ ಬರಪಡು ಕುರಿಯಲ ಕೂಡ ಅಭಿವೃದ್ಧಿ ಆಪಡು ಪಕ್ಕದ ಮುಂಡೂರುಡು ಮಲ್ಲ ಗ್ರೌಂಡ್ ಆಪನಂಚಿನ ವ್ಯವಸ್ಥೆ ಆಗ್ತದೆ ಮುಂಡೂರದ ನನೊಂಜಿ ಭಾಗಡೆ ನಮ್ಮಲ್ಲ RTO ಟ್ರ್ಯಾಕ್ ಆಪನಂಚಿನ ವ್ಯವಸ್ಥೆ ಆಗ್ತದೆ ಈ ಭಾಗದ ಅಭಿವೃದ್ಧಿ ಆಪನು ಪುತ್ತೂರಿಗೂ ಮೆಡಿಕಲ್ ಕಾಲೇಜ್ ಬರಪನಂಚಿನ ಕೆಲಸ ಆಗ್ತದೆ ಮೆಡಿಕಲ್ ಕಾಲೇಜ್ ಆನಾಗ ಏನು ಪಾತ್ರ ಒಂದು ಸುಮಾರು ಉದ್ದ ಆಪನು ಮೆಡಿಕಲ್ ಕಾಲೇಜ್ ಪೋನ ಬಂಡೋಂತೀರಿ ಅಶೋಕರಕ್ಲೆ ಇರದ ಆಪುಜಿ ಈ ಭಾಷೆ ನೋಡು ಉಂತಾಲಿರ ಪಕ್ಕಡೆ ಮೆಡಿಕಲ್ ಕಾಲೇಜ್ ಬರ್ಪುಜಿ ಬಂಡೋಂತೀರಿ ಸುಮಾರು ಜನ ಡೂಂಗಿ ಮಲ್ಪನೆ ಮೆಡಿಕಲ್ ಕಾಲೇಜ್ ಆಪುನು ಪನ್ಪಿನ್ ಇಂಚಿನಾಲ್ ಏನು ದೇವರಡ ಬುಲ್ಪುಲಕ್ಕೆ ನಟ್ಟೊಂದಿತ್ತೆ ಒಂಜಿ ಮೆಡಿಕಲ್ ಕಾಲೇಜ್ ಕೊರ್ಲೆ ದೇವರ ಹೆಂಗೆ ಪುತ್ತೂರು ಇಂಚಾಲ ಒಂಜಿ ಬಜೆಟ್ ಇಡು ಬರಪ್ಪು ನಮಕದಲ್ಲ ಬಜೆಟ್ ಇಡು ದುಡ್ಡಿಜ್ಜಿ ಈಗಲೇ 10 ವರ್ಷದ ಬಜೆಟ್ ಓದಲಿ ನಿಖಿಲಿ ಒಂಜಿ ನಿಮಿಷ ಓದಲಿ ಎಪಾಂಡ ಈ ದುಂಬದ 10 ವರ್ಷದ 15 ವರ್ಷದ ಬಜೆಟ್ ಓದಲಿ ಪುತ್ತೂರಿಗೆ 1 ರೂಪಾಯಿ ಬರಪಣೆ ಹೆಚ್ಚಿ ದಕ್ಷಿಣ ಕನ್ನಡ ಜಿಲ್ಲೆ ಬರಪಣೆ ಜಾಂಡ ಡೀಸೆಲ್ಗೆ 2 ರೂಪಾಯಿ ಮೀನುಗಾರರ ಡೀಸೆಲ್ಗೆ 2 ರೂಪಾಯಿ ಸಬ್ಸಿಡಿ ಆತಿ ಒಂಜಿ ಫಿಕ್ಸ್ ಬರೇನು ಸಬ್ಸಿಡಿ ಆತಿ ಬೆತ್ತದಲ್ಲ ಅಂಚೆ ಬಜೆಟ್ ಘೋಷಣೆ ಐನರ್ದು ಕವಂಡಿರು ಬರ್ಪುಜಿ ಮೆಡಿಕಲ್ ಕಾಲೇಜ್ ಸುಳ್ಳು ಕೆಲವೊಬ್ಬರು ಡೋಂಗಿ ಮಲ್ಪರ ಶುರು ಅಂತಾರೆ ಮಲ್ಪಡೆ ಎಂದೆಲ್ಲ ಮಲ್ಪಡ ಹೋಯ್ತು ಆಯ್ತು ಬುಕ್ಕ ಮುಖ್ಯಮಂತ್ರಿಗಳು ಬರ್ತಿನಾರು ಮೂಲೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕೊರಪೆ ಬಂದಿರು ಹೆಂಗೆ ಒರಿಯಾಗ ಆಸ್ಪತ್ರೆ ಹತ್ತಿ ನಮಗೆ ಪೂರ ಆಸ್ಪತ್ರೆ ಬೋರ್ಡು ಅಲ್ಪ ಪಕ್ಷದ ಪಕ್ಷದ ಆಸ್ಪತ್ರೆ ಇನ್ನೊಂದು ಪಕ್ಷದ ಆಸ್ಪತ್ರೆ ನಮಗೆ ಆಸ್ಪತ್ರೆ ಬೋರ್ಡು ನಮ್ಮಂತ ಮುಲ್ಪದ ಹುಷಾರಿಜ್ಜಿನ ನಮ್ಮ ಪುತ್ತೂರದ್ದು ಬ್ಯಾಂಕ್ ಕುಡ್ಲಾಕೊಂಡು ಬನ್ನಾಗ ಪುಣನೆ ಡೆಡ್ ಬಾಡಿ ಕೊಂಡ್ರಿ ನಮ್ಮ ಬೆತ್ತದಾಲ ಕೊಂಡ್ರೆ ಐದಾದ ನಮಗೆ ವ್ಯವಸ್ಥಿತ ರೀತಿಯ ಮುಲ್ಪ ಆಸ್ಪತ್ರೆ ಬೋರ್ಡು ಮಾಡಿದ್ರೆ ನಮ್ಮ ಭಾರಿ ಆಸೆ ಇರ್ತಂದ್ರೆ ಇನ್ನು ಪುತ್ತೂರಿಗೂ ಮೆಡಿಕಲ್ ಕಾಲೇಜಿಲ ಕೂಡ ಸ್ಯಾಂಕ್ಷನ್ ಆಪುಣಂಚನ ವ್ಯವಸ್ಥೆ ಆತಂడి ದುಮ್ಮದಿ ಉಂಟು ಬನ್ನೂರು ಪನಪುರ ನಿಖಲ್ನ ದೆಟ್ಟಿ ಹೃದಯ ಬರೆದಿರ್ಲಿ 17 ವರ್ಷದ ಬುಕ್ಕ ನಿಖಲ ತುಯ್ಯರ್ದ ಬನ್ನೂರು ಗ್ರಾಮ ಮಣಿಪಾಲದ ಲೆಕ್ಕ ಆಪಣ ಇನ್ನು ಏತಾ ಜನ ನಮ್ಮ ಪಿರ ಅವ್ರು ಕ್ಯೂಲೇರು ಏತಾ ಜನ ನಾವು ಫಾರ್ಮಸಿ ಕಾಲೇಜ್ ಮಲ್ಪಣಕಲು ನರ್ಸಿಂಗ್ ಕಾಲೇಜ್ ಮಲ್ಪಣಕಲು ಬುಕ್ಕ ವೈದ್ಯಕೀಯ ಆಯುರ್ವೇದಿಕ್ ಕಾಲೇಜ್ ಮಲ್ಪಣಕಲು ಇಂಕ್ಲಿಗೆ ಜಾಗೆ ಕೊರ್ಪ ಬಂದ ಕ್ಯೂಡುಗುಂತು ನಕಲು ಉಳ್ಳೇರು ಅಂಚ ಪುತ್ತೂರದ ಅಭಿವೃದ್ಧಿ ಆಪನು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಪನು ದೇಡ್ದು ಪೂರ
ಟೂರಿಸಂಲ ಇಂಪ್ರೂವ್ಮೆಂಟ್ ಆಪಣಂಚಿನ ಕೆಲಸ ಆಪನು ಪಣ ಪಾತ್ರ ಪಣ್ಣೊಂದು ಪೊರ್ಲುದ ಕಾರ್ಯಕ್ರಮಡು ನಿಖಿಲ್ ಪೂರ ಭಾಗಿಯಾದರು. ಆ ದೇವರೇ ಮಾತೆರ್ನಲ ಮನ ಸಂಕಲ್ಪ ಇಂಚಿನೊಂಡು ಅನ್ನ ನೆರವೇರಿಸಲು ದೇವರು ಎಡ್ಡೆ ಮಲ್ಪಡ ಪಣ ಪಾತ್ರ ಪಣ್ಣೊಂದು ಸುರುಕು ಪಾತೆರ್ದು ಸುರುಕು ಪೋಯರ ಅವಕಾಶ ಮಲ್ತು ಕೊರ್ನ ನಿಖಿಲೆ ಪೂರ ತಲೆ ತಗ್ಗಿಸದು ವಂದಿಸದನ್ನ ಪಾತ್ರ ಒಂದವೇ. ಜೈ ಹಿಂದ್. ಮಾನ್ಯ ಶಾಸಕರು ನಿಮ್ಮ ಪ್ರೀತಿಯ ದ್ಯೋತಕವಾಗಿರುವಂತಹ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಭಾ ಗಣ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯರಾಮ್ ರೈ ಅಡ್ಯತಿಮಾರು, ಹಾಗೆ ಬುಡಿಯಾರು ರಾಧಾಕೃಷ್ಣ ರೈಗಳು ಮಾಜಿ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಉಳಾಲ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಿಯಾ, ಶ್ರೀ ವಾಸುದೇವ ಹೊಳ್ಳ ಮಾಪಲ, ರಾಜ್ಯ ಖಜಾಂಚಿ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು, ಶಿವರಾಮ ಆಳ್ವ ಬಳ್ಳಮಜಲುಗುತ್ತು ಗೌರವಾಧ್ಯಕ್ಷರು, ಉತ್ಸವ ಸಮಿತಿ ಉಳ್ಳಾಲ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಿಯಾ, ಹಾಗೆ ಪುರುಷೋತ್ತಮ ರೈಗಳು ಸದಸ್ಯರು, ಗ್ರಾಮ ಪಂಚಾಯತ್ ಆರ್ಯಾಪು. ಹಾಗೆ ನಮ್ಮ ಜೊತೆಗೆ ಶ್ರೀಮತಿ ಮಲ್ಲಿಕಾ ಪಕ್ಕಳ ಇದ್ದಾರೆ, ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರು. ಮೇಡಮ್, ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ದೇವಳದ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ 5 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿರುತ್ತಾರೆ. ಆದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳ ಕನಸು ನಮ್ಮದಿದೆ. ಹಾಗಾಗಿ ನಮ್ಮ ಶಾಸಕರು ಖಂಡಿತ ನಮಗೆ ನಿರಾಸೆಯನ್ನ ಮಾಡೋದಿಲ್ಲ, ಮತ್ತಷ್ಟು ಅನುದಾನವನ್ನ ಈ ಕ್ಷೇತ್ರಕ್ಕೆ ಒದಗಿಸಿಕೊಡುತ್ತಾರೆ ಅನ್ನುವಂತಹ ತುಂಬು ಭರವಸೆಯೊಂದಿಗೆ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಶುಭ ನುಡಿದು ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಿರುವಂತಹ ಮಾನ್ಯ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಶಾಸಕರು ತುರ್ತು ಕಾರ್ಯದ ನಿಮಿತ್ತ ತೆರಳುವವರಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಅವರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವು ಅಧಿಕೃತವಾಗಿ ಆರಂಭಗೊಳ್ಳೋದಕ್ಕಿದೆ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಗರ್ಭಗುಡಿಯಿಂದ ಭಕ್ತರನ್ನ ಕಾಣೋದಕ್ಕೆ ಹೊರ ಬರ್ತಾನಂತೆ. ಅದನ್ನೇ ನಾವು ಯಾತ್ರೆ ಅಥವಾ ಜಾತ್ರೆ ಅನ್ನೋದಾಗಿ ಕರೀತೇವೆ. ಹಾಗೆ ನಮ್ಮೂರಿನ ಜಾತ್ರೆ ಕುರಿಯ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವೆಲ್ಲರೂ ಕಾತುರರಾಗಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಡೀತಾ ಇರುವಂತಹ ಸಭಾ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ, ಭಗವದ್ ಭಕ್ತರನ್ನ, ಕಲಾಭಿಮಾನಿಗಳನ್ನ, ಸಹೃದಯಿ ಬಂಧುಗಳನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನ ಆರಂಭಿಸುವವರಿದ್ದೇವೆ. ಇಂದಿನ ವೇದಿಕೆಯ ಮೇಲಿರುವ ಗಣ್ಯರು ಅತಿಥಿಗಳ ಪೀಠದಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸೋದಕ್ಕಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯರಾಮರೈ ಅಡ್ಯತಿಮಾರು, ಬೂಡಿಯಾರು ರಾಧಾಕೃಷ್ಣ ರೈಗಳು ಮಾಜಿ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಉಳ್ಳಾಳ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಿಯಾ, ಶ್ರೀ ವಾಸುದೇವ ಹೊಳ್ಳ ಮಾಪಲ, ರಾಜ್ಯ ಖಜಾಂಚಿ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು, ಶಿವರಾಮ ಆಳ್ವ ಬಳ್ಳಮಜಲುಗುತ್ತು ಗೌರವಾಧ್ಯಕ್ಷರು, ಉತ್ಸವ ಸಮಿತಿ ಉಳ್ಳಾಲ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಿಯಾ. ಹಾಗೆ ನಮ್ಮೊಟ್ಟಿಗೆ ಇವತ್ತು ಮಲ್ಲಿಕಾ ಪಕ್ಕಳ ಅವರಿದ್ದಾರೆ, ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಅಸೇತು ಹಿಮಾಚಲ ಮಧ್ಯದ ಭರತ ಖಂಡದಲ್ಲಿ ಉದ್ಭವಿಸಿರುವಂತಹ ಒಂದು ಸಂಸ್ಕೃತಿಯಂತೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಆರಂಭಿಸುವಾಗ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯೋದಕ್ಕೆ ಆ ಭಗವಂತನ ಅನುಗ್ರಹವನ್ನ ಯಾಚಿಸುವುದು ವಾಡಿಕೆ. ಅದರಂತೆ ಇದೀಗ ದೇವತಾ ಸ್ತುತಿಯೊಂದಿಗೆ ಭಗವಂತನನ್ನ ಪ್ರಾರ್ಥಿಸುವುದಕ್ಕಿದ್ದಾರೆ ವಿನ್ಯಾ ರೈ. ನಮಸ್ಕಾರ ಸ್ಥಿತಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಹಾಗೆ ಜಾತ್ರೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಪಿಜಿನಡ್ಕ ಶ್ರೀ ರಮೇಶ್ ರೈ ಡಿಂಬ್ರಿ, ಪಿಜಿನಡ್ಕ ಗೊತ್ತು ಶ್ರೀ ರಮೇಶ್ ರೈ ಡಿಂಬ್ರಿ, ತಾವುಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ಶ್ರೀ ಸನತ್ ರೈ ಕುರಿಯ ಏಳ್ನಾಡು ಗೊತ್ತು, ತಮ್ಮನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮ ಮತ್ತು ಪರಮಾತ್ಮನ ನಡುವೆ ಸೇತು ಒಂದು ನಿರ್ಮಾಣವಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ನಡೀತಾ ಇರುವಂತಹ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನ ಹಾಗೆ ಸೇರಿರುವಂತಹ ಸಹೃದಯಿ ಬಂಧುಗಳನ್ನ ಅತ್ಯಂತ ಪ್ರೀತಿಯಿಂದ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ಜಾತ್ರೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಪಿಜಿನಡ್ಕ ಗುತ್ತು ಶ್ರೀ ರಮೇಶ್ ರೈ ಡಿಂಬ್ರಿ ಇವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕುರಿಯ ಇದರ 17ನೇ ವರ್ಷದ ವಾರ್ಷಿಕೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ಸುಂದರ ಸಂಜೆಯ ಸಮಯದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಯುವ ತರುಣ ನಮ್ಮೆಲ್ಲರ ಆತ್ಮೀಯರು, ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜಯರಾಮ್ ರೈ ಅಡ್ಡೆತಿಮಾರು ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ನಮ್ಮ ಪುತ್ತೂರಿನ ಶಾಸಕರು, ನಮ್ಮೆಲ್ಲರ ಪುತ್ತೂರಿನ ಕಣ್ಮಣಿ, ಈ ದೇವಸ್ಥಾನದ ಇಷ್ಟು ದೊಡ್ಡ ಒಂದು ಗ್ರೌಂಡಿಗೆ ಬೇಕಾದಂತ ಸುಮಾರು 5 ಲಕ್ಷದ ಅನುದಾನವನ್ನು ನೀಡಿ ಸುಂದರವಾದಂತ ಇದಕ್ಕೆ ಒಂದು ಆವರಣವನ್ನು ಅನುದಾನ ನೀಡಿದಂತ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೂ ಪ್ರೀತಿಪೂರ್ವಕ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸ್ವಾಗತವನ್ನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಶ್ರೀ ಬುಡಿಯ ರಾಧಾಕೃಷ್ಣ ರೈ ವೇದಿಕೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಇವರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ರಾಜ್ಯ ಖಜಾಂಜಿ ಕಾರ್ಯನಿರತ ಪತ್ರಕರ್ತ ಸಂಘದ ಖಜಾಂಜಿ ಆಗಿರ್ತಕ್ಕಂಥ ಶ್ರೀ ವಾಸುದೇವ ಹೊಳ್ಳ ಇವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರ ಯುವ ನಾಯಕರಾದಂಥ ಈ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಶಿವರಾಮ ಆಳ್ವಾ ನಮ್ಮ ಜೊತೆ ಉಪಸ್ಥಿತಿ ಇದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ ಜಾತ್ರೋತ್ಸವ ಸಮಯದಲ್ಲಿ ನಾವು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾದಂಥ ಶ್ರೀ ಮಲ್ಲಿಕಾ ಪಕ್ಕಳ ಇವರನ್ನು ಆಮಂತ್ರಿಸಿ ಇದೇ ವೇದಿಕೆಯಲ್ಲಿ ನಾವು ಅವರಿಗೆ ಗೌರವಾರ್ಪಣೆಯನ್ನು ಮಾಡಿರುತ್ತೇವೆ. ಇವತ್ತು
ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಆಮಂತ್ರಿಸಿದ್ದೆವು. ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಇವತ್ತು ಆಗಮಿಸಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ರು ಈ ಭಾಗದ ಪಂಚಾಯತ್ ಸದಸ್ಯರು ಶ್ರೀ ಬುಡಿಯಾರ್ ಪುರುಷೋತ್ತಮ್ ರೈ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ನಮ್ಮ ಕುರಿಯ ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ಕಾಣಬೇಕಾದ್ರೆ ಅದಕ್ಕೆ ಬೇಕಾದಂತ ಜಾಗದ ಅವಶ್ಯಕತೆ ಇತ್ತು. ಹಾಗಾಗಿ ನಮಗೆ ಎದುರಿನ ಕೃಷ್ಣನಾಯ್ಕ ಅವರ ವಿನಂತಿಯನ್ನು ಅಧ್ಯಕ್ಷರು ವಿನಂತಿ ಮಾಡಿದಾಗ ಅವರಿಗೆ ಒಂದು ದೇವರ ಅನುಗ್ರಹ ಅಂತ ಇರ್ಬೋದು, ಬಹಳ ಚಂದವಾದ ಕಟ್ಟೆ ನಿರ್ಮಾಣಕ್ಕೆ ಬೇಕಾದಂತ ದಾನವಾಗಿ ನಮಗೆ ಸಾಧಾರಣ 12 ಸೆಂಟ್ಗಿಂತ ಹೆಚ್ಚು ಜಾಗವನ್ನು ದಾನ ಮಾಡಿರ್ತಾರೆ. ಅವರಿಗೂ ಒಂದು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅವರಿಗೂ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ನಮ್ಮ ದೇವಸ್ಥಾನದ ಬದಿಯಲ್ಲಿ ಒಂದು ಶೌಚಾಲಯ ನಿರ್ಮಾಣಕ್ಕೆ ಬೇಕಾದಂತ ಸ್ಥಳಾವಕಾಶ ನೀಡಿದಂತ ಶ್ರೀ ಆನಂದ್ ಕುಮಾರ್ ಇವರಿಗೂ ಸ್ವಾಗತವನ್ನು ಹೇಳ್ತಾ, ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಕೊರಗಪ್ರೈ ಡಿಮ್ರಿ ಇವರು ಸಭೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇದೆ. ಅವರಿಗೂ ಸ್ವಾಗತವನ್ನು ಹೇಳುತ್ತಾ, ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ನಿಕ್ಷಲ್ ರೈ ಡಿಮ್ರಿಗುತ್ತು ಇವರಿಗೂ ಸ್ವಾಗತಿಸ್ತಾ, ಅಂಕಿತ NK ಕೊಡ್ಲಾರು ಇವರಿಗೂ ಸ್ವಾಗತವನ್ನು ಹೇಳುತ್ತಾ, ವರ್ಷಿಣಿ ಹಾಲ್ವಾ ಬಲ್ಲಮಜಳು ಇವರಿಗೂ ಸ್ವಾಗತವನ್ನು ಸಮರ್ಪಿಸುತ್ತಾ, ಜ್ಞಾನರೈ ಬಹುಮುಖ ಪ್ರತಿಭೆ ಇವರಿಗೂ ಸ್ವಾಗತವನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂತ ಲೈಟ್ ಆಗಲಿ, ಧ್ವನಿವರ್ಧಕ ಆಗಲಿ, ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳಿಗೆ ಎಲ್ರಿಗೂ ಒಂದೇ ಮಾತಲ್ಲಿ ಸ್ವಾಗತ ಹೇಳುತ್ತಾ ನನ್ನ ಸ್ವಾಗತಕ್ಕೆ ವಿರಾಮ ಹೇಳ್ತೇವೆ. ಜೈ ಹಿಂದ್. ವೇದಿಕೆಯಲ್ಲಿರುವ ಗಣ್ಯರನ್ನ ಶಾಲು ಹೊದಿಸಿ ಮತ್ತೊಮ್ಮೆ ಅತ್ಯಂತ ಗೌರವಯುತವಾಗಿ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ಕ್ಷಮೆ ಇರಲಿ. ನಮ್ಮ ಈ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರು ಶಾಂತಕುಮಾರ್ ಯಲ್ನಾಡುಗುತ್ತು ಅವರು ವೇದಿಕೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ನಿರ್ಗಮಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರನ್ನ ಶಾಲು ಹೊದಿಸಿ ಅತ್ಯಂತ ಗೌರವದಿಂದ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ವ್ಯವಸ್ಥಾಪನಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರನ್ನ ಶಾಲು ಹೊದಿಸಿ ಮತ್ತೊಮ್ಮೆ ಅತ್ಯಂತ ಗೌರವ ಆತಿಥ್ಯಗಳಿಂದ ಸಭೆಗೆ ಬರಮಾಡಿಕೊಳ್ಳಬೇಕು ಅಂತ ವ್ಯವಸ್ಥಾಪನಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಸದಸ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಗೌರವಯುತ ಸ್ವಾಗತ. ಧನ್ಯವಾದಗಳು.
ಹಣ ಇದ್ದ ಮಾತ್ರಕ್ಕೆ ಕಾಶಿ ರಾಮೇಶ್ವರಕ್ಕೆ ತೆರಳೋದು ಸಾಧ್ಯವಾಗೋದಿಲ್ಲ. ಋಣವಿದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಕನಸು ಕಾಣುವುದು ಸುಲಭ, ಅದನ್ನ ನನಸಾಗಿಸುವ ಹಾದಿಯೇ ರೋಚಕ. ಈ ಒಂದು ದೇವಸ್ಥಾನದ ಅಭಿವೃದ್ಧಿಯ ಕನಸನ್ನ ಕಂಡು ಅದನ್ನ ನನಸಾಗಿಸುವ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂತಹ ಕಾಮಗಾರಿಯ ಹಿಂದೆ ಅದೆಷ್ಟೋ ದಾನಿಗಳ ನೆರವಿದೆ, ಸಹಾಯ ಹಸ್ತವಿದೆ, ಅದೆಷ್ಟೋ ಜನರ ಬೆವರ ಹನಿಗಳಿವೆ. ಅವೆಲ್ಲವನ್ನ ಒಂದು ಬಾರಿ ಸಿಂಹಾವಲೋಕನ ಮಾಡ್ತಾ ಅದರ ಹಿಂದಿರುವ ರೋಚಕ ಕಹಾನಿಯನ್ನ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮ ಮುಂದಿಡಲಿದ್ದಾರೆ ಇಂದಿನ ಸಭೆಯ ಅಧ್ಯಕ್ಷರು ಹಾಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯರಾಮ್ ರೈ ಅಡ್ಡಿತಿ ಮಾರುವರು. ಸುರುಕಾದೆ ಸೀಮೆ ದೇವರು ಮಹಾಲಿಂಗೇಶ್ವರ ದೇವರನ್ನು ನೆನವರಿಕೆ ಮಲ್ತಂದು ಈ ಕ್ಷೇತ್ರದ ಅಧಿಪತಿ ಶ್ರೀ ಮಹಾವಿಷ್ಣುಮೂರ್ತಿ ದೇವರು ಅಂಚನೆ ಪರಿವಾರ ದೇವರನ್ನ ದೈವಲ್ನ ಚಿತ್ತನು ಪತ್ತಂದು ಇನಿ 17ನೇ ವರ್ಷದ ವಾರ್ಷಿಕ ಮಹೋತ್ಸವಡ್ ನಮವುಲ್ಲ ಈ ಒಂಜಿ ಕಾರ್ಯಕ್ರಮ ಹೊಡಿತಿನ ಮಾತ್ರೆಗಳ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಕರಿನ ಒಂಜಿ ವರ್ಷಡ್ ಈ ಒಂಜಿ ಕ್ಷೇತ್ರ ಅಭೂತಪೂರ್ವ ಯಶಸ್ಸನ್ನು ಪಡೆಯೊಂದುಂಡು ಐಕ್ ಪೂರ ಸಹಕಾರ ಮಲ್ತಿನ ಈ ಊರ್ದ ದಾನಿಲೇನೆ ಅಂಚನೆ ಸಹಕಾರ ಕೊರ್ನ ಮಾತ ಸ್ವಯಂ ಸೇವಕರನೆ ಕ್ಷೇತ್ರದ ಶಾಸಕರನ್ನು ಪೂರ ಅಭಿನಂದಿಸ ಒಂದು ಕರಿನ ಒಂಜಿ ವರ್ಷಡ್ ಸಾಧಾರಣ 20 ಲಕ್ಷ ರೂಪಾಯಿದ ಕೆಲಸ ಆತನು ಆ 20 ಲಕ್ಷ ರೂಪಾಯಿಲ ನಮ್ಮ ಊರ್ದ ದಾನಿಲ್ನ ಸಹಕಾರಡು ಆತನು ಪಂಡ್ರೆ ಬಾರಿ ಪೆರ್ಮೆ ಆವೊಂದುಂಡು ಈ ಒಂಜಿ ಕ್ಷೇತ್ರ ಅಭಿವೃದ್ಧಿ ಆವಡ್ದಾಂಡ ಮಾಜಿ ಅಧ್ಯಕ್ಷರ ಸಹಕಾರ ಅವೇ ಸಾಧಾರಣ ಮೂಜಿ ಅವಧಿಡ್ ಸದಸ್ಯ ಆದಿತ್ತೊಂದುಂಡು ಇತ್ತೊಂದು ಪ್ರತಿ ಊರಿನ ಸಹಕಾರನು ಪಡೆಯೊಂದು ಇನಿ ಕರಿನ 17 ವರ್ಷದ ಬೊಕ್ಕ ನಮಗೊಂದು ಎಲ್ಲಿಯ ಗೊಂದಲ ಇತ್ತಂದ್ರೆ ಈ ಒಂಜಿ ಜಾಗದ ವ್ಯವಸ್ಥೆ ಐಟ್ ತಪ್ಪು ಏರ್ನಲ್ಲ ಇಜ್ಜಿ ಕುರ್ಪುನಾಲ ಇಜ್ಜಿ ದೆದೊನ್ನಾರಲ್ಲ ಇಜ್ಜಿ ಅಂಡ ದೈವ ಚಿತ್ತ ಬೇತನೆ ಇತ್ತಂದ್ರೆ ಅವು 17 ವರ್ಷ ಕರೆದು ಆರು ಮನಪೂರ್ವಕವಾದ ಬುಡ್ದು ಕೊಡ್ತೇವೆ ಅಂಚ ನಮಕ್ ಈ ಒಂಜಿ ಕ್ಷೇತ್ರಡು ಬಾರಿ ಪೊರ್ಲದೊಂದು ಕಟ್ಟ ನಿರ್ಮಾಣ ದೇವರಿಗೆ ನಮ್ಮ ವಾಸ್ತು ಪ್ರಕಾರವಾದ ಪೋಪುನಂಚಿನ ಸಾದಿ ಅವತ್ತಂದೆ ಶೌಚಾಲಯ ನಿರ್ಮಾಣ ನಮಕ್ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ ಆವಡಂದಿತ್ತಂದ್ರೆ ಐಕೆ ಶೌಚಾಲಯ ನಿರ್ಮಾಣ ಅಂಚನೆ ಈ ಒಂಜಿ ಅಂಗಡದ ಸುತ್ತುಪೌಲಿ ಒಂದು ನಮ್ಮ ಸುತ್ತುಪೌಲಿ ಆನಾಗ ನಮ್ಮ ಶಾಸಕರ ಒಂಜಿ ಮನವಿ ಕೊರಿಯ ಐಕೆ ಪೂರಕವಾದ ಈ ವಲಯಾಧ್ಯಕ್ಷರ ಸನತ್ ಕುಮಾರ್ ಅಂಚನೆ ಶಿವರಾಮಣ್ಣಿ ನಮಕ್ ಸಂಪೂರ್ಣ ಸಹಕಾರ ಕೊರದು ಕಾಲಿ ಒಂಜಿ ತಿಂಗಳು 5 ಲಕ್ಷ ರೂಪಾಯಿ ನಂಗೆ ಅನುದಾನ ತಿಕ್ಕೊಂಡು ಐಟಿ ಇತ್ತೇನೆ 3,30,000 ದೇವಸ್ಥಾನದ ಅಕೌಂಟ್ಗೆ ಬರ್ತಂಡೆ ಆ 1,70,000 ಬರ್ರೆ ಉಂಡು ಅವು ಇತ್ತೇನೆ ಆಯ್ತಾ ಚೆಕ್ ರೆಡಿ ಆತನಿಗೆ ನಮಕ್ ಈ ಜಾತ್ರೆದ ನೆಟ್ ಪೋಯರ ಆತಜಿ ಐನ ಒಟ್ಟಿಗೂ ನಮ್ಮ ಶೌಚಾಲಯ ನಿರ್ಮಾಣಕ್ಕೆ ಸಾಧಾರಣ 4 ಲಕ್ಷ ರೂಪಾಯಿ ಖರ್ಚಾಂಡು ಈ 4 ಲಕ್ಷ ರೂಪಾಯಿಲ ಸಾಧಾರಣ ದಾನಿಲ್ನ ಮುಖಾಂತರನೇ ಬತ್ತಂಡು ಪುತ್ತೂರು ರೋಟರಿ ಪೂರ್ವದಲ್ಲ ಸಾಧಾರಣ 1 ಲಕ್ಷ ರೂಪಾಯಿ ಅನುದಾನ ನಮ್ಮ ಆತ್ಮೀಯರ ಶಶಿಧರ್ ಕಿನ್ನಿಮಜಲು ಬೊಕ್ಕ ಕಾರ್ಯದರ್ಶಿ ಐನ ನವೀನ್ ರೈ ಪಂಜಾಲನ ಅವಿರತ ಶ್ರಮ ಒಟ್ಟು ನಂಗೆ 1 ಲಕ್ಷ ರೂಪಾಯಿ ಅನುದಾನ ತಿಕ್ಕೊಂಡು ಐನ ಒಟ್ಟಿಗೆ ಸಾಧಾರಣ ಡಿಂಬ್ರಿ ಕೊರಗಪ್ಪರೈನ ಮಗೆ ಐನ ಅರುಣ್ ರೈ ಡಿಂಬ್ರಿ 100 ಗೋಣಿ ಸಿಮೆಂಟ್ ಉಚಿತವಾದ ಕೊಡ್ತೇವೆ ಐನ ಒಟ್ಟಿಗೂ ಪಿಟ್ಟದ ಗುಂಡಿಗೆ ನಮ್ಮ ಮಾಪಲ ಸುಬಿಂದ ಸೇರಿ ಸಾಧಾರಣ ಐತ 16,000 ರೂಪಾಯಿಲ ಬೊಡ್ಚಿಂಗ್ ದೇವರನ್ನ ಸೇವೆ ಮಲ್ಪರ ಅನುಮತ ಕೊರ್ಲೆನಿಕಲಿ ದಾನ ರೂಪವಾದ ಕೊಡ್ತೇವೆ ಅರೆಗಲ ಇನಿ ನಮ್ಮ ಹೃದಯಾಂತರದ ಅಭಿನಂದನೆ ಸಲ್ಲಿಸುವುದಿಲ್ಲ ಐನ ಒಟ್ಟಿಗೂ ಕಳೆದ ವರ್ಷ ಪಾತ್ರೆ ದೇವಸ್ಥಾನದ ಜಾತ್ರೆಗೆ ಬೋಡನಂಚಿನ ಸಾಧಾರಣ 2,500 ಜನಕ್ಕೆ ಬೋಡನಂಚಿನ ಪಾತ್ರದ ವ್ಯವಸ್ಥೆ ಐಕಿಲ ಪ್ರತಿ ಊರ್ದ ಅಂಚ ಪರ ಊರ್ದ ದಾನಿಲ್ ಪ್ರತಿ ಊರಿಲ ನಮ್ಮ ವಾಟ್ಸಪ್ ಸಾಮಾಜಿಕ ಜಾಲತಾಣಡು ಐತ ಬೆರಿ ಬುಡಂದೆ ಬೇಲೆ ಮಂತ್ರಾರು ಸತೀಶ್ ಬೋಳಂತಿಮಾರ್ ಇನ್ ಯಾರಿಗಲ ನಮ್ಮ ಅಭಿನಂದನೆ ಸಲ್ಲಿಸುವುದಿಲ್ಲ ದೇವಸ್ಥಾನದ ಅಭಿವೃದ್ಧಿ ಎಂಕ್ಲ ವ್ಯವಸ್ಥಾಪನಾ ಸಮಿತಿ ದಾಖಲೆ ಎಂಚ ಬೇಲೆ ಮಲ್ಪನ 5 ಮೂಜಿ ಪಟ್ಟು ಜಾಸ್ತಿ ಸಾಮಾಜಿಕ ಜಾಲತಾಣಡು ಸತೀಶ್ ಬೋಳಂತಿಮಾರು ಆರೆ ಐಕೆ ಶ್ರಮ ಪಡೊಂದುಲ್ಲೇರಿ ಆರೆಗಲ ಅಭಿನಂದನೆ ಸಲ್ಲಿಸುವುದು ಐತ ಒಟ್ಟಿಗೂ ಇನಿ ಧನ್ವಿ ಸರ್ವಿಸ್ ಹಸ್ತಾರೆ ಜಾತ್ರೆದ ಒಂಜಿ
ಕಾಸನ್ನು ಒಂಜಿ ಮಾತ್ರ ದೆತೊರೊಂದು ಪ್ರತಿ ಕಾರ್ಯಕ್ರಮಗಳ ಒವ್ವೇ ರೀತಿಯ ಪ್ರತಿಫಲಾಪೇಕ್ಷೆ ಇಜ್ಜಂದ್ರೆ ಇನ್ನು ನಂಗೆ ದಾನ ರೂಪವಾದ ಒವ್ವೇ ಸೇವೆ ಅಲ್ಲ ಏತ್ ಮಲ್ಲ ಕಾರ್ಯಕ್ರಮ ಅಂಡಲ್ಲ ಉಚಿತವಾದ ಮಲ್ತುಕೊರೊಂದುಲ್ಲೇರಿ ಅರೆಗಲ ಏನು ಅಭಿನಂದನೆ ಸಲ್ಲಿಸವುದಿಲ್ಲ ಐದು ಬುಕ್ಕ ವಿಷ್ಣುಮೂರ್ತಿ ಬಡಕಿಲ್ಲ ಇರಿ ಒವ್ವೇ ಪ್ರತಿಫಲಾಪೇಕ್ಷೆ ಇಜ್ಜಿ ಮುಲ್ಪ ದೇವಸ್ಥಾನಡು ಈ ವರ್ಷಡ್ ಸಾಧಾರಣ ತಿಂಗಳು 4-5 ಕಾರ್ಯಕ್ರಮ ಒಂಜಿ 200-300 ಜನ ಸೇರ್ನಲ್ಲ ಏನರ್ದ ದಾದಾವಡು ಎಂಚಿನ ಆವಡು ಪಂಡದ ಏನು ಒವ್ವೇ ರೀತಿಯಲ್ಲಿ ಫೋನ್ ಮುಖಾಂತರ ತಿಳಿಸನಾಂಡು ಒನಸಾವಡು ಮುಲ್ಪದ ಪೂಜೆದ ವ್ಯವಸ್ಥೆ ಅವಡು ಒವ್ವೇ ರೀತಿಯ ತೊಂದರೆ ಅವನ್ಲೆಕ್ಕ ಆರು ಮಲ್ತು ಕೊರೊಂದುಲ್ಲೇರಿ ಅರೆಗಲ ಅಭಿನಂದನೆ ಸಲ್ಲಿಸ ಒಂದುಲ್ಲೆ ದೇವಸ್ಥಾನದ ಈ ಸುತ್ತ ಪೌಡಿದ 4 ಇಲ್ಲದಾಗಲಿ ಒವ್ವೇ ಎಂಕ್ಲು ಒಲ್ಪನೆ ಇಪ್ಪಡು ಕುಡ್ಲಾಡಿ ಇಪ್ಪಡು ಬೆಂಗಳೂರು ಇಪ್ಪಡು ಇನಿ ಒಂಜಿ ವ್ಯವಸ್ಥೆ ಆವಡದು ಬಂಡ ಎಂಗ್ಲಿರ್ ದಾನ ಆವಡು ಪಂಡದು ಐನ ಒಟ್ಟುಗು ಇನಿ ಕಾಮಗಾರಿದ ಸಾಧಾರಣ ಎಲ್ಪ ಜನಕ್ಕೆ ಊಟೋಪಚಾರದ ವ್ಯವಸ್ಥೆ ಮಂತನಾರು ನಮ್ಮ ಕೃಷ್ಣನಾಯಕರ ಇಲ್ಲದಾಗಲಿ ಎಂಗ್ಲು ಫೋನ್ ಮಲ್ತ ಪಂಡ ಪ್ರತಿ ಚಾ ಆವಡ ಒನಸಾವಡ ಎಂಚಿನ ಇತ್ತಂಡಲ್ಲ ಎಂಕ್ಲ ಪಲ್ಲೆ ಎಂಕ್ಲು ವ್ಯವಸ್ಥೆ ಮಲ್ತು ಕೊರ್ಪ ಕರೆನ ಒಂಜಿ ವರ್ಷದ ಬೊಕ್ಕ ದೇವಸ್ಥಾನಕ್ಕೆ ಕೈಲಾವಡು ಇರೆಯಾವಡು ಬಚ್ಚಿರೆ ಎಂಚಿನ ಫೋನ್ ಮಲ್ತು ಪಂಡಲ್ಲ ಬೊಲ್ಪಾನಾಗ ಅಲ್ಪ ಕಟ್ಟದಲ್ಪ ರೆಡಿ ಆಪಡು ದಾದನ ಈತ 17 ವರ್ಷದ ಒಂಜಿ ಗೊಂದಲ ನಿವಾರಣೆ ಆಗ್ತದೆ ದೇವಸ್ಥಾನದ 100% ಅಲ್ಲ ಒವ್ವೇ ರೀತಿದ ಗೊಂದಲ ಇಜ್ಜ ಅಂದ್ರೆ ಇನಿ ದೇವೇರ್ನ ಕೃಪಾ ಕಟಾಕ್ಷೋಡು ಆವೊಂದುಂಡು ನೆಕ್ ಪೂರ ಅಭಿನಂದನೆ ಸಲ್ಲಿಸ ಒಂದು ದುಂಬುಲ ನನದ ಭರ್ಪೂರ ವರ್ಷ ಪ್ರಶ್ನೆ ಚಿಂತನೆ ಆತಂಡ್ರಿ ನನ ಮೂಲು ಬ್ರಹ್ಮಕಲಶ ಏರುಂಡು ಜೀರ್ಣೋದ್ಧಾರ ಬ್ರಹ್ಮಕಲಶ ನವೀಕರಣ ಪುನರ್ ಪ್ರತಿಷ್ಠೆ ನೆಕ್ ಪೂರ ಊರದ ಪರ ಊರದ ದಾನಿಲಿ ಸಾಕಾರ ಕೊರದು ಕ್ಷೇತ್ರ ಬೆಳಗಡು ಈ ಊರದ ಮಾತ ಜನಕುಲಗಳ ಈ ಮಹಾವಿಷ್ಣು ಮೂರ್ತಿ ಅನುಗ್ರಹ ಮಾಡ್ಪಡೊಂದು ಪ್ರಾರ್ಥನೆ ದೊಟ್ಟಿಗೆ ನಿಕ್ಲೇಪುರ ಸೋಲ್ಮೆ ಸಂದ ಒಂದು ಕೃಷ್ಣಂ ಒಂದೇ ಜಗದ್ಗುರು. ಧನ್ಯವಾದಗಳು. ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಅಗ್ನಿಯ ಮುಖೇನ ಕಣ್ಣಿಗೆ ಕಾಣದಂತಹ ಆ ಭಗವಂತನನ್ನ ಸಾಕ್ಷಾತ್ಕರಿಸಿ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಶಿವರಾಮ ಆಳ್ವ ಬಳ್ಳಮಜಲುಗುತ್ತು ಗೌರವಾಧ್ಯಕ್ಷರು ಉತ್ಸವ ಸಮಿತಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೊರಿಯಾ ಇವರಲ್ಲಿ ಭಿನ್ನವಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಒಂದು ಶುಭ ಸಂದರ್ಭದಲ್ಲಿ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆರೋಗ್ಯಂ ಧನ ಸಂಪದ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ಧನ್ಯವಾದಗಳು. ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತಹ ನಗುಮೊಗದ ಸರದಾರ ಉತ್ಸಾಹಿ ಸಂಘಟಕ ಶಿವರಾಮ ಆಳ್ವ ಬಳ್ಳಮಜಲುಗುತ್ತು ಸಭೆಯನ್ನ ಉದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸೀಮೆ ದೇವರಾಯನಂಚಿನ ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬರುವೊಂದು ನಮ್ಮ ಗ್ರಾಮ ದೇವರಾಯನಂಚಿನ ಮಹಾವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ಅಡ್ಡ ಬರುವೊಂದು ನಮ್ಮ ಪರಿವಾರ ದೇವರಾಯನಂಚಿನ ಮಾತಾ ದೇವರುಗಳ ಅಡ್ಡ ಬರುವೊಂದು ದೈವ ದೇವರಿಗೆ ಈ ಪರಿಸರದ ಮಾತ ನಾಗದೇವರಿಗೆ ಅವಳು ಮಾತೆಯರಿಗಳ ಅಡ್ಡ ಬರುವೊಂದು ನಮ್ಮ ಕುರಿಯ ವಿಷ್ಣುಮೂರ್ತಿ ದೇವಸ್ಥಾನದ 14ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಸಮಾರಂಭಗಳು ನಮ್ಮ ಧಾರ್ಮಿಕ ಪರಿಷತ್ತದ ರಾಜ್ಯ ಸದಸ್ಯರಾಯನಂಚಿನ ಮಲ್ಲಿಗಪ್ಪ ಕಳ್ಳರೆ ಅಂಚನೆ
ಎಂಕ್ಲ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಿನ ಅಂಚಿನ ಜಯರಾಮ್ ಅಡ್ಡಿತಿಮಾರ್ ಅಂಚನೆ ಎಂಕ್ಲ ಬ್ರಹ್ಮ ಕಲಶೋತ್ಸವದ ಮಾಜಿ ಅಧ್ಯಕ್ಷರು ಎಂಕ್ಲ ದೇವಸ್ಥಾನದ ಉದ್ಧಾರಗು ಸಮಿಸೈನಂಚಿನ ರಾಧಾಕೃಷ್ಣ ರೈ ಬುಡಿಯಾರ್ ಅಂಚನೆ ನಮ್ಮ ರಾಜ್ಯ ಪತ್ರಕರ್ತರ ಖಜಾಂಚಿ ಆಯ್ನಂಚಿನ ವಾಸುದೇವ್ ಒಳ್ಳೆರೆ ಅಂಚನೆ ಎಂಕ್ಲ ವ್ಯವಸ್ಥಾಪನಾ ಸಮಿತಿದ ಸಂಚಾಲಕರಾಯ್ನಂಚಿನ ಸನತ್ರೈರೆ ಅಂಚನೆ ವ್ಯವಸ್ಥಾಪನಾ ಸಮಿತಿನ ಬಕ್ಕೂರಿ ಸಂಚಾಲಕರಿಗೆ ನಮ್ಮ ಶಾಸಕರನ್ನ ಸಂಬಂಧಿ ಎಂಕ್ಲ ಊರುದಾರ ಆಯ್ನಂಚಿನ ಪಿಜನರ್ಕ ರಮೇಶ್ ರೈಕ್ಲೆ ಅಂಚನೆ ನಮ್ಮ ಶಾಸಕರು ಬತ್ತದು ನಮಗೂ ಉಮೇದ್ ಕೊರ್ನಂಚಿನ ಅಶೋಕ್ ರೇಖಲೆಲ್ಲ ನೆನತೊಂದು ಆರು ಸುಮಾರು ಅದು ನಮಗೂ ಭಾಷಣ ಕೊರದು ಪೋಯಿರು ಅಂಚನೆ ಮುಲ್ಪ ಊರುದ ಗಣ್ಯರುಳ್ಳೇರಿ ಹಿರಿಯರುಳ್ಳೇರಿ ಕೊರಗಪ್ಪ ರೈಕಲು ಅಂಚನೆ ನಮ್ಮ ಈ ದೇವಸ್ಥಾನಗೂ ಜಾಗೆ ಕೊರ್ನಂಚಿನ ಕೃಷ್ಣ ನಾಯ್ಕರುಳ್ಳೇರು ಅಂಚನೆ ಆನಂದ ನಾಯ್ಕರುಳ್ಳೇರು ಅಂಚನೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ವ್ಯವಸ್ಥಾಪನಾ ಸಮಿತಿದ ಮಾಜಿ ಅಧ್ಯಕ್ಷರಾಯಿನಂಚಿನ ರವೀಂದ್ರ ರೈಕ್ಲು ಸತೀಶ್ ರೈಕ್ಲು ಅಂಚನೆ ಮಧುನರಿಯರು ಮೂಜಿ ಜನಲ್ಲ ಉಳ್ಳರು ಅಂಚನೆ ಮುಲ್ಪ ಊರುಡು ಸೇರಿನ ಪ್ರಮುಖರು ಅಂಚನೆ ಊರುದು ನೆಕ್ ದೇವಸ್ಥಾನಗೂ ಮಾಂತ ಕೆಲಸ ಮಾಂತನಂಚಿನ ನಮ್ಮ ದೇವಸ್ಥಾನದ ಭಗವದ್ ಭಕ್ತರುಳ್ಳರು ಅಂಚನೆ ಪತ್ರಕರ್ತ ಮಿತ್ರರುಳ್ಳರು ಅಕ್ಲಿಗೆ ಪೂರ ಏನು ಗೌರವಾಧ್ಯಕ್ಷನ ಸ್ಥಾನ ಉಂಟುದು ಸ್ವಾಗತ ಮಂತೊಂದು ಇನಿ ಉದ್ಘಾಟನೆ ಮನ್ಪಡ ಒಂಜಿನ ಅವಕಾಶ ಎಲ್ಲ ಹಿಂಗ್ ತಿಕ್ಕಲು ಏನು ಲಾ ಬೂಡಿಯ ರಾಧಣ್ಯ ಅವರು ಜಯರಾಜಣ್ಯ ಅವಡು ಎಂಕ್ಲ ಪೂರ ನೆಕ್ ಸುರುದಾದ ಬೆಂದನಕ್ಲು ಎಂಕ್ಲ ನೆನ್ನ ಫಸ್ಟ್ ಸುರುಗಾದ ರಾಮಕೃಷ್ಣ ಒಳ್ಳೆರನ್ನ ನೆನಪು ಅನ್ಪೋಡಾಪುಂಡು ಆರು ನಿಜ್ಜಿರ್ಲಲ್ಲ ಈ ದೇವಸ್ಥಾನ ಜೀರ್ಣೋದ್ಧಾರ ಪ್ರಥಮ ಕಾರಣಕರ್ತಿನ ఆయన ಅಂಚಿನ ಎಂಕ್ಲ ಗುರುಕುಲು ರಾಮಕೃಷ್ಣ ಒಳ್ಳೆರನ್ನ ನೆನತೊಂದು ಐಡ್ದುಕ್ಕ ನೆಕ್ ಸಹಕಾರ ಕೊರ್ನಕ್ಲು ಸುಮಾರು ಜನ ಉಳ್ಳೇರು ಆಂಡ ಇನ್ನು ಕೆಲವುದಕ್ಲು ಇಜ್ಜೇರು ಆಂಡ್ಲಾಕ್ಲಿನ ಮಾತ ಗೋಪಾಲಕೃಷ್ಣ ಭಟ್ರು ಇಪ್ಪು ಅಂಚನೆ ಮುಲ್ಪ ಬೆಂದನ ಸುಮಾರು ಜನ ಅಕ್ಲ ಕೆಲವು ಜನ ಉಳ್ಳೇರು ಕೆಲವು ಜನ ನೆಟ್ಟು ವೇದಿಕೆದ ದುಂಬುಳ್ಳೇರು ಅಕ್ಲಿನ ಪೂರ ಎಂಗ್ಲ ನೆನತೊಂದು ಈ ವ್ಯವಸ್ಥಾಪನಾ ಸಮಿತಿದಾಗ್ಲು ಒರು ಬಣ್ಣಾಗ ಒಂಜೊಂಜಿ ರಾಜಕೀಯ ಎತ್ತಂಡು ಸುರುಗಾದ ರವೀಂದ್ರ ರೈಕ್ಲ ಆಯರು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಅವಾಗ ಒಂದು ಆತು ನಮ್ಮ ಬಿಲ್ಡಿಂಗ್ ಅವಡು ತಡೆಗೋಡೆ ನಳಿನ್ ಕುಮಾರ್ನ ಸಹಾಯ ದಯಬಂಡ ನಮ್ಮ ಪ್ರತಿ ಒರಿಯನ್ನ ನೆನಪು ಅನ್ಪಡು ಒರವರ ಬಣ್ಣಗ ಒರಿಯೊರಿ ರಾಜಕೀಯದಲ್ಲಿ ಬರ್ಪೇರು ಅಕ್ಲು ಸಹಾಯ ಮಂತಿರು ಐಡ್ದುಕ್ಕ ಸಂಜೀವ್ ಮಠದವ್ರು ಬತ್ತೇರು ಆರ್ಲಾ ಸಹಾಯ ಮಂತೀರು ಶಕುಂತಲ ಶೆಟ್ರು ಬತ್ತೇರು ಆರ್ಲಾ ಸಹಾಯ ಮಂತೀರು ಇನಿ ಅಶೋಕ್ ರೈಕ್ಲು ನಮಕು ಕಂಪೌಂಡ್ ಅಂತೀರಿ ಅಂಡ ಈತ ಮಾತ ಜನಲ ಕೊರ್ತಿರಲ್ಲ ಅಶೋಕ್ ರೈಕ್ಲು ಈ ದೇವಸ್ಥಾನದ ಜಾಗೆ ನಮ್ಮ ದೇವಸ್ಥಾನದ ನೆಕ್ ಆವಡೊಂದು ಫಸ್ಟ್ ಸುರುಗಾದ ವಿಧಾನಸಭೆ ಪಾತೆರ್ನಾರಂಡ ನಮ್ಮ ಶಾಸಕರ ಅಶೋಕ್ ರೈಕ್ಲು ಆರೆಗೆ ಸ್ಪೆಷಲ್ ಆತು ನಮ್ಮ ಆತ್ಮೀಯವಾತು ಆರೆಗೆ ಅಭಿನಂದನೆ ಪಂಡ ಒಂದು ದಯ ಬಂಡ ಆರು ಕೆಲವು ನಮ್ಮಡ ಅನ್ಪಣಲ್ಲ ಆರು ಕೆಲವು ಆರ್ನ ಒಂಜಿ ಕೆಲಸನು ಹೂವುಳ್ಳ ಪಣಪೂಜೇರಿ ಆಂಡ ಮಾಂತೊಂದು ಪೋಪೇರು ನಮ್ಮ ಹೂವನ್ನ ಪಂಡದಿತ್ತಂಡ ಮಾಂತೊಂದು ಹೋಗ್ರಿ ಐಕ್ ಮಾಂತ ಮಂದಿರಲ್ಲ ನಮ್ಮ ದೇವಸ್ಥಾನದ ಪುದರಡು ಆವಡು ಒಂದದು ಪಿದಣ್ಣರ ಅಶೋಕ್ ರೈಕ್ಲು ಐನ್ ನಮ್ಮ 15 ಕಡೆ ಪಂಡೇರು 15 ಕಡೆ ಆತಂಡು 14ನೇ ಕಡೆ ಎಂಕ್ಲ ಜಯರಾಮ್ ರೈಕ್ಲು ಐನ್ ದೇವಸ್ಥಾನದ ಪುದರಡು ಮಂತೇರು ರಾಜ್ಯೋಡು ಪಾತೆರುಣ ಅಂಚಿನ ಮಲ್ಲಿಕ ಪಕ್ಕಲ್ ವೇದಿಕೆಯಲ್ಲಿ ಉಳ್ಳೇರು ಎಂಕ್ಲ ಜಯರಾಮ್ ರೈಕ್ಲು ಅಧ್ಯಕ್ಷರ ಐನೆಡ್ತು ಬುಕ್ಕ 20 ಲಕ್ಷದ ಕೆಲಸಲ ಅಂಡು ಈರ್ನ ಧಾರ್ಮಿಕ ಪರಿಷತ್ತು ದಾನಲ್ಲ ಇತ್ತಂಡ ಎಂಕ್ಲಿಗೆ ನನಲಾತು ಕೊರಲೆ ಎಂಕ್ಲಿ ನನಲಾತು ಮುಲ್ಪ ಮನ್ಪೆ ಕೆಲಸ ಮನ್ಪೇರುಂಡು ಜಯರಾಮ ರೈಕ್ಲು ಒಂಜಿ ವರ್ಷೋಡು ಶೌಚಾಲಯ ಅವಡು ಕಂಪೌಂಡ್ ಅವಡು ಜಾಗೆ ದೇವಸ್ಥಾನದ ಪುದರ್ಡು ಮನ್ಪುನೇಡ ಅವಡು ಬುಕ್ಕ ರಡ್ಡಿ ಜನತ ನಮ್ಮ ಕೃಷ್ಣ ನಾಯ್ಕೇರ್ನೆಲ್ಲ ಆನಂದನ ಜಾಗೆನು
ನಮ್ಮ ದೇವಸ್ಥಾನಗೂ ದೆತೊಂಡ ಪೂರೆಲ್ಲ ಬುಕ್ಕ ಪ್ರತಿ ಒರಿಯಗ್ಲ ಫೋನ್ ಮಾಂತದ್ದು ನೀ ಅಣ್ಣ ಕಾರ್ಯಕ್ರಮ ಉಂಡು ನಿಕ್ಲು ಮಾಂತ ಬರೋಡು ಮಾಡದು ಬಾರಿ ಪೊರ್ಲುಡು ಮಾಂತ ಇರಲ್ಲ ಏರೆಲ್ಲ ಒಂಜಿ ಗೊಂದಲ ಇದ್ದೆ ಅಂದೆ ಪೋವೊಂದುಲ್ಲೆರು ಆರೆಗ್ಲ నేను ಅಭಿನಂದನೆ ಪಣವೊಂದುಲ್ಲ ಅಂಚನೆ ಎಂಗ್ಲ ವ್ಯವಸ್ಥಾಪನಾ ಸಮಿತಿದ 45 ಫಸಲು ತುಂಬಿದ ಅಡಿಕೆ ಮರ, ಕಾಳು ಮೆಣಸಿನ ಗಿಡ, ಹಲವಾರು ಬಾಳೆ ಗಿಡಗಳನ್ನ ತೆರವುಗೊಳಿಸಿ ದೇವರ ಮೇಲಿನ ಪ್ರೀತಿಯಿಂದ, ಭಕ್ತಿಯಿಂದ ಹಾಗೆ ಸಮಿತಿಯ ಮೇಲಿನ ಪ್ರೀತಿಯಿಂದ ದೇವರ ಹೆಸರಿಗೆ ದಾಖಲೆಯ ಮುಖಾಂತರ ಜಾಗವನ್ನ ಬರೆದು ಕೊಟ್ಟಿರುವಂತಹ ಸ್ಥಳದಾನಿಗಳು. ಅಷ್ಟೇ ಅಲ್ಲದೆ ಅಶ್ವತ್ಥೋಪನಯನದಂದು ನಡೆಯುವಂತಹ ಅನ್ನ ಸಂತರ್ಪಣೆಯ ಸಂಪೂರ್ಣ ಖರ್ಚು ವೆಚ್ಚವನ್ನ ಕೂಡ ತಾವೇ ಭರಿಸುವಂತಹ ಭರವಸೆಯನ್ನ ನೀಡಿರುವಂತಹ ಹೃದಯ ಶ್ರೀಮಂತರು. ತಮಗೆ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನ ಸಮರ್ಪಿಸುವುದು ನಿಜವಾಗಲೂ ನಮಗೆ ಹೆಮ್ಮೆ. ಆ ಭಗವಂತ ದೇವತಾ ಕಾರ್ಯದಲ್ಲಿ ತಮ್ಮನ್ನ ಇನ್ನಷ್ಟು ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನ ನೀಡಲಿ. ನಿಮಗೆ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಆ ಭಗವಂತ ಕಾಪಾಡಲಿ. ದೇವಾಲಯದ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಿರಂತರವಾದ ನೆರವು ನಿಮ್ಮದು ನಮ್ಮ ಪಾಲಿಗಿರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಗೌರವವನ್ನ ಸ್ವೀಕರಿಸಿದಂತಹ ಕೆ ಕೃಷ್ಣನಾಯ್ಕ ಉಳ್ಳಾಲ ದಂಪತಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಗೌರವ ಸನ್ಮಾನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಹಿರಿಯರು ಮಾರ್ಗದರ್ಶಕರು ಆದಂತಹ ಡಿಂಬ್ರಿಗುತ್ತು ಕೊರಗಪ್ಪ ರೈಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ನಮ್ಮ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆ ಆನಂದ ಕುಮಾರ್ ಉಳ್ಳಾಲ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು, ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಡಿಂಬ್ರಿಗುತ್ತು ಕೊರಗಪ್ಪ ರೈಗಳು ವೇದಿಕೆಗೆ ಆಗಮಿಸಿ ನಮ್ಮ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು. ಡಿಂಬ್ರಿಗುತ್ತು ಕೊರಗಪ್ಪ ರೈಗಳಿಗೆ ವಯಸ್ಸು ಕುಂದಿದ್ರು ಚೈತನ್ಯ ಮಾತ್ರ ಒಂದಷ್ಟು ಕಡಿಮೆಯಾಗಿಲ್ಲ. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿದ್ದವರು, ದೇವಸ್ಥಾನದ ರಸ್ತೆ ನಿರ್ಮಾಣದ ಪ್ರಮುಖ ರೂವಾರಿಗಳು. ಅಷ್ಟೇ ಅಲ್ಲದೆ ದೇವಸ್ಥಾನದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಾ ಇರುವ ಇವರು ಹಾಗೂ ಇವರ ಕುಟುಂಬದವರು ಈ ಬಾರಿಯ ಅಭಿವೃದ್ಧಿ ಕಾಮಗಾರಿಗೆ 100 ಚೀಲ ಸಿಮೆಂಟು, 25,000 ಧನ ಸಹಾಯ, 1 ಕ್ವಿಂಟಲ್ ಅಕ್ಕಿ, 5 ಲೀಟರ್ ಶುದ್ಧ ಎಳ್ಳೆಣ್ಣೆ ನೀಡಿ ಸಹಕರಿಸಿರುತ್ತಾರೆ. ಸದಾ ದೇವಸ್ಥಾನದ ಅಭಿವೃದ್ಧಿಯ ಚಿಂತನೆಯಲ್ಲಿರುವ ಇವರಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ. ಹಾಗೆ ಆನಂದ ಕುಮಾರ್ ಉಳ್ಳಾಲ ಇವರುಗಳು ಕೂಡ ದೇವಸ್ಥಾನದ ಬಳಿ ನಿರ್ಮಾಣಗೊಂಡಂತಹ ನವ ಶೌಚಾಲಯಕ್ಕೆ ತಮ್ಮ ತೀರ್ಥರೂಪರಾದ ಈಶ್ವರ ನಾಯ್ಕ ಇವರ ಸ್ಮರಣಾರ್ಥ ಸ್ಥಳದಾನವನ್ನ ಮಾಡಿದವರು. 3 ಬಾರಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ದೇವಾಲಯದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವವರು. ತಮಗಿದೋ ಈ ಜಾತ್ರೋತ್ಸವದ ಸಂದರ್ಭದ ಸಭಾ ಕಾರ್ಯಕ್ರಮದಲ್ಲಿ ಮಾಡುವಂತಹ ಗೌರವದ ಸನ್ಮಾನ. ದೇವಾಲಯದ ಸಂಪೂರ್ಣ ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅಂತ ಪ್ರಾರ್ಥಿಸ್ತಾ ಆ ದೇವರು ನಿಮಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಗೌರವದ ಸನ್ಮಾನವನ್ನ ಸ್ವೀಕರಿಸಿರುವ ನಿಮಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಒಂದು ಸನ್ಮಾನ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಇದೀಗ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾದಂತಹ ಶ್ರೀಮತಿ ಮಲ್ಲಿಕಾ ಪಕ್ಕಳ ನಮ್ಮನ್ನ ಉದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಕ್ಷಮಿಸಲಿ. ಶ್ರೀ ಉಮೇಶ್ ನಾಯ್ಕ ಬುಕ ಆರ್ನ ಇಲ್ಲದಕ್ಕಲು ಉಮೇಶ್ ನಾಯ್ಕರು ಸಾಧಾರಣ ಮೂಜಿ ತಿಂಗಳದ ಬುಕ ದೇವಸ್ಥಾನಡು ಅವಿರತ ಪರಿಶ್ರಮ ಮಲ್ತಂದುಲ್ಲೇರು ಅಂಡ ನಮ್ಮ ಕೂರ್ನ ಕಿಂಚಿತ್ತು ಗೌರವಧನ ತಂದು ಆರು ಸಾಧಾರಣ 70-80 ಜನಕ್ಕೂ ಊಟೋಪಚಾರದ ವ್ಯವಸ್ಥೆ ಅಂಚನೆ ಸಾರಣದ ಕೆಲಸನು ಉಮೇಶ್ ನಾಯ್ಕ ಬುಕಾರ್ನ ಇಲ್ಲದಕ್ಕಲೆ ಸಂಪೂರ್ಣ ತೊಡಗಿಸಿಕೊಂಡದ್ದು. ಅಕಲಿಗೆ ಈ ಕ್ಷೇತ್ರದ ಅಧಿಪತಿ ಮಹಾವಿಷ್ಣುಮೂರ್ತಿ ಅನುಗ್ರಹ ಮಲ್ಪಡೆಂದು ಪ್ರಾರ್ಥಿಸುವುದಿಲ್ಲ. ಸುರುಕಾತ್ ಪುತ್ತೂರ ಒಡೆಯ ಮಾಲಿಂಗೇಶ್ವರನ ಆಶೀರ್ವಾದ ಪಡೆಯೊಂದು ಈ ಕುರಿಯ ಪುಣ್ಯ ಮನ್ನದ ಅಧಿಪತಿಯಾಯಿನ ವಿಷ್ಣುಮೂರ್ತಿ ದೇವರನ್ನ ಅನುವು ಬೇಡೊಂದು ಅಂಚೆನೆ ಎನ್ನ ಆರಾಧ್ಯ ಮೂರ್ತಿ ಮಲಾರ ಬೀಡು ಮಲರಾಯನ ಅಭಯನ ನಟ್ಟೊಂದು ಅವೇ ರೀತಿ ಮಿತ್ತ ಚಾವಡಿಡು ವಿರಾಜಮಾನರಾಯನ ಗಣ್ಯಾತಿ ಗಣ್ಯರನ ಆಶೀರ್ವಾದ ಪಡೆಯೊಂದು ಚಾವಡಿದ ಎದುರು ಮೇಯ್ಡು ಕುಲ್ದಿನ ಎನ್ನ ಮಾತ ಬಂಧುಗುಲೆಗಳ ಒಂದಿಸ ಒಂದು ಇನಿ ಈ ಕುರಿಯ ಉಲ್ಲಾಲ ಶ್ರೀ ವಿಷ್ಣುಮೂರ್ತಿ ದೇವರನ 17ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಲೇಸುಡು ನಮ್ಮ ಪೂರ ಈ ಪುರ್ತುಡು ಈ ಗೋಧೋಲಿ ಮೂರ್ತುಡು ಸಾಕ್ಷಿಯಾತ. ಸುಮಾರು ಕರಿನ ವರ್ಷ ಯಾನು ಒಂಜಿ ವರ್ಷಗು ತುಂಬು ದ್ವೇ ಈ ಕಾರ್ಯಕ್ರಮಗೂ ಬತ್ತದು ಈ ವೇದಿಕೆಡು ಏನು ಮಾನದಿಗೆ ಪಡೆ ಒಂದು ಯಾನು ಅಪ್ಪಗ ಯಾನು ಒಂಜಿ ಪಾತೆರ ಪಂಡುತ್ತಿತ್ತೆ ಎನ್ನ ಈ ಎನ್ನ ರಾಜ್ಯ ಧಾರ್ಮಿಕ ಪರಿಷತ್ತಡೆ ಇಂಕೊಂಜಿ ಕಿಂಚಿತ್ ಅನುದಾನ ಬರ್ಪುಂಡು ಆ ಅನುದಾನಡೆ ಯಾನು ಒಂಜಿ 3 ಲಕ್ಷ ರೂಪಾಯಿ ಕೊರ್ಪೆ ಪಂಡದು ಯಾನು ಪಾತೆರ ಕೊರ್ದಿತ್ತೆ ರಮೇಶ್ ಅನ್ನಡ ಅವೇ 3 ಲಕ್ಷ ರೂಪಾಯಿ ಬೈದುಂಡು ಯಾನು ಇತ್ತ ಎಲ್ಲ ಕೋಡೆ ಯಾನು ಮುರಣಿ ಪೋದು ಕೋಡೆ ಎನ್ನ ಮೀಟಿಂಗ್ ಆವಡಿತ್ತು ರಾಜ್ಯ ಧಾರ್ಮಿಕ ಪರಿಷತ್ತದ ಇನ್ನೀತ ರಾತ್ರಿ ಒಂದುಲ್ಲ ಎಲ್ಲ ಎನ್ನ ಮೀಟಿಂಗ್ ಎಂಕು ಈ ಬರ್ಪಿ ತಿಂಗಳು ಕಾಸು ಬರ್ಪುಂಡು ರಮೇಶ್ ಅನ್ನೆ ಬಂಡೇರ ಏನು 3 ಲಕ್ಷನ 5 ಲಕ್ಷ ಮಲ್ಪೊಲ್ಲೆ ಎಂದು ಕೇವಲ 5 ಲಕ್ಷ ರೂಪಾಯಿ ಎಂಕು ವರ್ಷೋಡು ಪಂಡ ಎನ್ನ 4 ವರ್ಷದ ಅವಧಿರ 2 ಕೋಟಿ ರೂಪಾಯಿ ಎಂಕ ಅನುದಾನ ಬರ್ಪುಂಡು ಇಡೀ ಎನ್ನ 2 ಜಿಲ್ಲೆಡು ಯಾನು ಈ ಒಂದು ಕಿಂಚಿತ ದುಡ್ಡುನು ಮಾತ ದೇವಸ್ಥಾನಗಳ ಇಟ್ಲ ಸಿ ಗ್ರೇಡ್ ದೇವಸ್ಥಾನಕ್ಕೆ ಕುರುಳು ಪನ್ಪುನ ಒಂಜಿ ಎಂಕ್ಲನ ಅಧ್ಯಕ್ಷರನ ಒಂಜಿ ಪಾತೆರ ಎ ಗ್ರೇಡ್ ಬಿ ಗ್ರೇಡ್ ಕೊರ್ರ ಇಜ್ಜಿ ಕೇವಲ ಸಿ ಗ್ರೇಡ್ಗೆ ನಿಕ್ಲ ಕಿಂಚಿತ್ 5 ಲಕ್ಷ ರೂಪಾಯಿನ ಮಾತ ಓಲು ಪೂರಾ ದೇವಸ್ಥಾನ ಅಲ್ಲ ಇತ್ತದೂನಾಗ ಎನ್ನ ಕುರಿಯದ ದೇವಸ್ಥಾನ ಸಿ ಗ್ರೇಡ್ ಬಂಡೆ ಹೆಂಗ ನಂಬೇರಾಗ ಆಪುಜಿ ಕರಿಯೇಶ್ವರದ ಈ ಸರ್ತಿಗೆ ಬಂದಾಗ ಮಸ್ತ್ ಬದಲಾವಣೆ ಒಂಜಾತ ಧಾನಿ ನಕಲು ಬೇತ ರೂಪೋಡು ನಿಜವಾದಲ್ಲ ದಾನಿ ನಕ್ಲು ನಿಕ್ಲೆಗ್ ದೇವೇರು ಒಂಜಿ ಅವಕಾಶ ಕೊಡ್ತೀನಿ ಒಂಜಿ ಪಾತೆರ ಉಂಡುಗೆ ದೇವೇರು ಆಶೀರ್ವಾದ ಶಾಪಲ ಕೊರ್ಪುಜರಿಗೆ ಹೊರಲ ಕೊರ್ಪುಜರಿಗೆ ಅವಕಾಶ ಕೊರ್ಪಿರಿಗೆ ಆ ರೀತಿ ಅವಕಾಶನ ಭಾರಿ ಪೊರ್ಲಾತ ಈ ಕುರಿಯದ ಮನ್ನಡು ವಿಷ್ಣುಮೂರ್ತಿ ನಿಕ್ಲೆಗ್ ಮಾತೆರೆಗ್ಲ ಕೊರ್ತೀರು ನಿಕ್ಲು ಮಾತ ಒಂಜಿ ಕೇವಲ ಒಂಜಿ ನಿಕ್ಲು ಒಂಜಿ ನಿಮಿತ್ತ ನಿಕ್ಲೆಗ್ ದೇವೇರು ನಿಕ್ಲ ಕೈಟ್ ಮಲ್ಪ ಹೊಂದಿರು ವಿಷ್ಣುಮೂರ್ತಿ ದೇವೇರ್ನ ಈ ಮನ್ನಡು ಬೇತೆ ನಮ್ಮ ಶಾಸಕರ ತಿಪ್ಪು ಇತ್ತ ಇಟ್ಲ ಯಾನೊಂಜಿ ಮಲ್ಲ ಪುಣ್ಯ ಮಲ್ತೆ ನಿಜವಾತಲ ಯಾನಿ ಬರ್ಪುನ ಯಾನೊಂಜಿ ಅತಿಥಿ ಯಾತಲ ಬರಿಯರ ದಾದನ ವಿಷ್ಣುಮೂರ್ತಿ ದೇವೇರ್ ಏನಲ್ಲೇ ಪುಡ ಒಂಡೇರಿಡೆಗು ಯಾನು ನಿಜ ಈ ಪೊರ್ತುಡು ಯಾನು ಬ್ಯಾಂಗ್ಳೂರ್ ಇಪ್ಪೋಡಿತ್ತುಂಡು ಎಲ್ಲೇ ಕಾಂಡೆ ಬಿದಾಡ್ತು ಯಾನು ಬಯ್ಯಾನಗ ಬರ್ಪೆ ಬಂದಿತ್ತೆ ದಾದನ ಎನ್ನ ಮೀಟಿಂಗ್ ಒಂಜಿ ಕ್ಯಾನ್ಸಲ್ ಆಯ್ನೇಡು ಐನು ಎಲ್ಲೆಗೆ ಮಲ್ತೇರು ಗೋಡೆದ ಮೀಟಿಂಗ್ ಎಂಕಿತ್ತು ಒಂಜಿ ಅವಕಾಶ ಅಂಡು ಐಟ್ಲ ಎಡ್ಡೆಡ್ಡೆ ಎನ್ನ ಒಂಜಿ ಹಿರಿಯಾಕ್ಲಂದೇ ಬನೋಲಿ ಹಿರಿಯಾಕ್ಲೆಗೆ ಒಂಜಿ ಮನದಿಗೆ ಮಲ್ಪುನ ಯೋಗಲ ಎನ್ನ ಪಾಲಗ ಬೈದಂಡು ಇಂದು ಮಾತ ದೇವೇರನ ಎನ್ನ ಯಾನಮ್ಮನ ಎನ್ನ ದೆಯ್ಯೋಗುಲ್ಲ ಅಂಚೆನೆ ಗುರು ಹಿರಿಯಾಕಲ್ಲ ಹಿಂಗ ಆಶೀರ್ವಾದ ಮಲ್ತೀನಿ ಯಾನು ನನೈತ ಯಾನು ಪನ್ಪುನಾಂಡ ನೆಕ್ಸ್ಟ್ ನಾನು ಜೀರ್ಣೋದ್ಧಾರ ಮಾತಾಯರೋಂಡು ಬ್ರಹ್ಮಕಲಶ ಜೀರ್ಣೋದ್ಧಾರ ಬ್ರಹ್ಮಕಲಶ ಬೇತೆ ಕಾಮಗಾರಿಗಳಾಯರ ಉಂಡು ಸಾಧ್ಯ ಅಂಡ ಪೋಯ್ ಸರ್ತಿ 3 ಲಕ್ಷ ಪಂತೆ ಸಾಧ್ಯ ಅಂಡ ಯಾನಿದ್ದ ರಮೇಶನ ಶಿವರಾಮಣ್ಣೆ ಮಾತೆರ್ಲ ಪಂಡೇರ 5 ಲಕ್ಷ ಅಂದು ಖಂಡಿತ ನಿಕ್ಲೆ ಎನ್ನಿವಾರು ಪೋಯ್ ಸರ್ತಿ ಭರವಸೆ ಕೊರತು ಪೋತಾರ ನನಲ ಕೊರ್ತುಜಾರು ಅವಕಾಶಗೂ ಬಂದಿಸ ಒಂದು ವಿರಮಿಸವೆ. ಧನ್ಯವಾದಗಳು ಮಲ್ಲಿಕಕ್ಕ. ಇದೀಗ ಈ ಊರಿನಲ್ಲಿ ಹುಟ್ಟಿ ಬೆಳೆದು ನಮ್ಮೂರಿನ ಹೆಸರನ್ನ ತಮ್ಮ ಪ್ರತಿಭೆಯ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಿದ ನಮ್ಮೂರಿನ ಪ್ರತಿಭೆಗಳನ್ನ ಗ್ರಾಮದ ಜಾತ್ರೆಯ ಸಂದರ್ಭದಲ್ಲಿ ಗೌರವಿಸುವಂತಹ ಸುಯೋಗ. ದಯವಿಟ್ಟು ಪ್ರತಿಭೆಗಳು ವೇದಿಕೆಗೆ ಬಂದು ಗೌರವ ಪೀಠದಲ್ಲಿ ಆಸೀನರಾಗಿ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು. ವೇದಿಕೆಯ ಮೇಲಿರುವ ಗಣ್ಯರು ಈ ಒಂದು ಗೌರವ ಸನ್ಮಾನವನ್ನ ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ನಿಶ್ಚಲ್ ರೈ ಡಿಂಬ್ರಿಗುತ್ತು, ಉಮೇಶ್ ರೈ ಹಾಗೂ ಸುನೀತಾ ದಂಪತಿಗಳ ಪುತ್ರನಾಗಿರುವ ಇವರು ಸಿಎ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 24ನೇ ರ್ಯಾಂಕ್ ಅನ್ನ ಪಡೆದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಅದೇ ರೀತಿ ಶ್ರೀ
ಅಂಕಿತ್ NK ಕೊಡ್ಲಾರು, ನಾಗೇಶ್ ರಾವ್ ಕೊಡ್ಲಾರು ಹಾಗೂ ವೃಂದಾ ನಾಗೇಶ್ ದಂಪತಿಗಳ ಪುತ್ರ CA ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ. ವರ್ಷಿಣಿ ಆಳ್ವ ಬಳ್ಳಮಜಲು ಗುತ್ತು, ಶಿವರಾಮ ಆಳ್ವ ಬಳ್ಳಮಜಲು ಗುತ್ತು ಮತ್ತು ಸೀಮಾ ಆಳ್ವ ದಂಪತಿಗಳ ಪುತ್ರಿ ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕ್ ಅನ್ನ ಪಡೆದಿರುವಂತಹ ಪ್ರತಿಭಾನ್ವಿತೆ. ದಯವಿಟ್ಟು ಪ್ರತಿಭೆಗಳು ವೇದಿಕೆಗೆ ಬಂದು ಗೌರವದ ಪೀಠದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಜ್ಞಾನ ರೈ ಅಡ್ಡೆತಿಮಾರು ಜಯರಾಮ್ ರೈ ಹಾಗೂ ಹೇಮಾ ಜಯರಾಮ್ ದಂಪತಿಗಳ ಪುತ್ರಿ. ಇವರು ಬಹುಮುಖ ಪ್ರತಿಭಾ ಕ್ಷೇತ್ರದಲ್ಲಿ 2024ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2025ರ ಗಡಿನಾಡ ಜಿಲ್ಲಾ ರಾಜ್ಯೋತ್ಸವ ಶಿವರಾಮ ಕಾರಂತ ಪ್ರಶಸ್ತಿ ಹಾಗೆ 10 ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಹಾಗೆ ಡಾಕ್ಟರ್ ಸಾತ್ವಿ ಡಿ ಪರೆಂಕಿಲು, ದೇರಣ್ಣಗೌಡ ಹಾಗೂ ತುಳಸಿ ದೇರಣ್ಣಗೌಡ ಇವರ ಸುಪುತ್ರಿ. ಇವರು BNYS ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನ ಪಡೆದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ದಯವಿಟ್ಟು ವರ್ಷಿಣಿ ಆಳ್ವ ಇವರ ಪರವಾಗಿ ಅವರ ಅಮ್ಮ ಗೌರವದ ಸನ್ಮಾನವನ್ನ ಸ್ವೀಕರಿಸುತ್ತಾರೆ. ಡಾಕ್ಟರ್ ಸಾತ್ವಿ ಡಿ ಪರೆಂಕಿಲು ಅವರ ಅನುಪಸ್ಥಿತಿಯಲ್ಲಿ ಅವರ ಅಮ್ಮ ತುಳಸಿ ದೇರಣ್ಣಗೌಡ ಗೌರವದ ಪೀಠದಲ್ಲಿ ಉಪಸ್ಥಿತರಾಗಿ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು. ವೇದಿಕೆಯ ಮೇಲಿರುವ ಗಣ್ಯರು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹರಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೂರಿನ ಹೆಮ್ಮೆಯ ಪ್ರತಿಭೆಗಳ ಭವಿಷ್ಯ ಉಜ್ವಲವಾಗಲಿ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಇವರ ಪ್ರತಿಭೆ ಮಿಂಚಲಿ. ಶ್ರೀದೇವರು ಈ ಪ್ರತಿಭೆಗಳಿಗೆ ಹರಸಿ ಹಾರೈಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಜೋರಾದ ಕರತಾಡನದ ಮೂಲಕ ಬೆಂಬಲಿಸಬೇಕು, ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೂರಿನ ಪ್ರತಿಭೆಗಳಿವರು, ನಮ್ಮೂರಿನ ಹೆಮ್ಮೆ. ಶ್ರೀ ನಿಶ್ಚಲ್ ರೈ ಡಿಂಬ್ರಿಗುತ್ತು, ಶ್ರೀ ಅಂಕಿತ್ NK ಕೋಡ್ಲಾರು, ವರ್ಷಿಣಿ ಆಳ್ವ ಬಳ್ಳಮಜಲು ಗುತ್ತು, ಜ್ಞಾನ ರೈ, ಡಾಕ್ಟರ್ ಸಾತ್ವಿ ಡಿ ಪರೆಂಕಿಲು ನಮ್ಮೂರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಜಾತ್ರೋತ್ಸವದ ಸಭಾ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತಹ ಈ ಪ್ರತಿಭೆಗಳಿಗೆ ಉಜ್ವಲ ಭವಿಷ್ಯವನ್ನ ಆ ದೇವರು ಕರುಣಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಗೌರವ ಸನ್ಮಾನವನ್ನ ಸ್ವೀಕರಿಸಿರುವಂತಹ ಎಲ್ಲ ಪ್ರತಿಭೆಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಒಂದು ಗೌರವ ಸನ್ಮಾನವನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಎಲ್ಲ ಪ್ರತಿಭೆಗಳಿಗೆ. ಇದೀಗ ಕಳೆದೊಂದು ವರ್ಷದಿಂದ ವ್ಯವಸ್ಥಾಪನಾ ಸಮಿತಿಯಲ್ಲಿ
ಇದೀಗ ವೇದಿಕೆಯಲ್ಲಿ ಹಿರಿಯ ಸ್ವಯಂ ಸೇವಕರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಕಳೆದೊಂದು ವರ್ಷದಿಂದ ಈ ಒಂದು ವಿನೂತನ ಕಾರ್ಯವನ್ನ ವ್ಯವಸ್ಥಾಪನಾ ಸಮಿತಿಯು ಆರಂಭಿಸಿದ್ದು, ದೇವತಾ ಕಾರ್ಯದಲ್ಲಿ ಸದಾ ಕೈ ಜೋಡಿಸಿ ಶ್ರಮಿಸುತ್ತಿದ್ದ ಇದೀಗ ಆರೋಗ್ಯ ಹದಗೆಟ್ಟಿದ್ರೂ ಇಳಿ ವಯಸ್ಸಿನಲ್ಲೂ ದೈಹಿಕವಾಗಿ ಬೆಂಬಲವನ್ನ ನೀಡಲಾಗದಿದ್ದರೂ ನೈತಿಕ ಬೆಂಬಲವನ್ನ ಇದ್ದು ಸಹಕರಿಸ್ತಾ ಇರುವಂತಹ ಮಾರ್ಗದರ್ಶಕರಾಗಿರುವಂತಹ ಹಿರಿಯ ಸ್ವಯಂ ಸೇವಕರನ್ನ ಅತ್ಯಂತ ಗೌರವದಿಂದ ಈ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಸಮಯ. ದಯವಿಟ್ಟು ಹಿರಿಯ ಸ್ವಯಂ ಸೇವಕರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು. ಸುಂದರ್ ರೈ ನಡುಬೈಲು ಇತ್ತೀಚೆಗೆ ದೇವರ ಪಾದ ಸೇರಿರುವಂತಹ ಹಿರಿಯ ಸ್ವಯಂ ಸೇವಕರಾದ ಆನಂದ ಕರ್ಕೇರ ಬೋಳಂತಿಮಾರು ಇವರನ್ನ ಸ್ಮರಿಸ್ತಾ ಅವರ ಪತ್ನಿಯನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ರುಕ್ಮಯ್ಯ ಗೌಡ ಹೊಸಮಾರು, ಶೇಷಪ್ಪ ನಾಯ್ಕ ಅಲೇಕಿ, ವಾಸುದೇವ ಗೌಡ ಗಡಾಜೆ, ಲೀಲಾ ಓಟೆತ್ತಿಮಾರು. ದಯವಿಟ್ಟು ಹಿರಿಯ ಸ್ವಯಂ ಸೇವಕರು ವೇದಿಕೆಯ ಗೌರವದ ಪೀಠವನ್ನ ಅಲಂಕರಿಸಬೇಕು. ವೇದಿಕೆಯ ಮೇಲಿರುವ ಗಣ್ಯರು ಹಿರಿಯ ಸ್ವಯಂ ಸೇವಕರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಹಿರಿಯ ಸ್ವಯಂ ಆನಂದ ಕರ್ಕೇರ ಬೊಳಂತಿಮಾರು ಅವರ ಪುತ್ರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆನಂದ ಕರ್ಕೇರ ಇವರ ಪುತ್ರ ರಾಘವೇಂದ್ರ ಅವರು ಈ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಹಿರಿಯ ಸ್ವಯಂ ಸೇವಕರ ಶ್ರಮದ ಫಲವಿದು. ವಾಸುದೇವ ಗಡಾಜೆ, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು, ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು. ಒಂದು ವೇಳೆ ಅವರ ಅನುಪಸ್ಥಿತಿ ಇದ್ರೆ ಅವರ ಕುಟುಂಬದವರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಮಯದ ಅಭಾವ ಇರುವುದರಿಂದ ಸಮಯ ಮೀರಿ ಹೋಗ್ತಾ ಇದೆ. ದೇವತಾ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು. ಹಾಗಾಗಿ ದಯವಿಟ್ಟು ಬೇಗ ಬೇಗ ವೇದಿಕೆಗೆ ಆಗಮಿಸಿ ಗೌರವದ ಸನ್ಮಾನವನ್ನ ಸ್ವೀಕರಿಸಿ ಸಮಯವನ್ನ ನಿರ್ವಹಿಸುವಲ್ಲಿ ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೇವಳದ ಅಭಿವೃದ್ಧಿಗೆ ಶ್ರಮಿಸಿದಂತಹ ಹಿರಿ ಜೀವಗಳನ್ನ ಸನ್ಮಾನಿಸುವಂತಹ ಸಮಯ. ನಿಜವಾಗಲೂ ಇದು ವೇದಿಕೆಯ ಮೇಲೊಂದು ಅಪೂರ್ವ ಕ್ಷಣ. ನಿಮ್ಮ ಮಾರ್ಗದರ್ಶನ, ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ಗೌರವ ಸನ್ಮಾನವನ್ನ ಸ್ವೀಕರಿಸಿರುವಂತಹ ತಮಗಿದು ಗೌರವದ ನಮನಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಇದೀಗ ಇನ್ನೊಂದು ಅಪೂರ್ವ ಕ್ಷಣಕ್ಕೆ ನಮ್ಮ ವೇದಿಕೆ ಸಾಕ್ಷಿಯಾಗುವುದಕ್ಕಿದೆ. ನಮ್ಮ ಊರು ಹಾಗೂ ಪರ ಊರಿನಲ್ಲಿದ್ದುಕೊಂಡು ಕಳೆದ ಜಾತ್ರೋತ್ಸವದ ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವ ನಮ್ಮೂರಿನ ಗೌರವಾನ್ವಿತ ಪ್ರತಿಭೆಗಳನ್ನ, ಸಾಧಕರನ್ನ ಗೌರವಿಸುವಂತಹ ಕಾರ್ಯ ಈ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಗಣ್ಯರು ವೇದಿಕೆಗೆ ಆಗಮಿಸಿ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು. ವಾಸುದೇವ ಹೊಳ್ಳ ಪತ್ರಕರ್ತರಾಗಿದ್ದು ಇವರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಖಜಾಂಚಿಯಾಗಿ ಪುನರಾಯ್ಕೆಯಾಗಿರುತ್ತಾರೆ. ಹಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಸಚ್ಚಿದಾನಂದ ರೈಗಳು ಕೂಡ ಗೌರವವನ್ನ ಸ್ವೀಕರಿಸಬೇಕಿತ್ತು. ಅವರು ಇನ್ನೊಂದು ಕಾರ್ಯದ ನಿಮಿತ್ತ ಬೇರೆ ಊರಲ್ಲಿ ಇರುವುದರಿಂದ ಅವರಿಗೂ ಗೌರವವನ್ನ ಸಲ್ಲಿಸುತ್ತಾ ಸುರೇಂದ್ರ ರೈ ಬಳ್ಳಮಜಲು ಆರ್ಯಾಪು ಸೊಸೈಟಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು. ಸೂಜಿ ಕುರಿಯ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ರವೀಂದ್ರನಾಥ ರೈ ಬಳ್ಳಮಜಲುಗುತ್ತು ಪುತ್ತೂರು ತಾಲೂಕು ಜಾನಪದ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ ಆಯ್ಕೆ. ಸತೀಶ್ ರೈ ಡಿಂಬ್ರಿಗುತ್ತು ಕಬಕ ಅಡ್ಯಲಾಯ ದೈವಸ್ಥಾನದ ಅಧ್ಯಕ್ಷರಾಗಿ 12ನೇ ಬಾರಿಗೆ ಪುನರಾಯ್ಕೆಯಾಗಿರುತ್ತಾರೆ.
ಶಶಿಧರ ಕಿನ್ನಿಮಂಜಲು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವರು ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಕೈಜೋಡಿಸಿ ಶೌಚಾಲಯ ನಿರ್ಮಾಣಕ್ಕೆ ರೋಟರಿ ಕ್ಲಬ್ ಪೂರ್ವದ ವತಿಯಿಂದ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೂಡ ಒದಗಿಸಿಕೊಟ್ಟಿರುತ್ತಾರೆ. ಹಾಗೆ ನವೀನ್ ರೈ ಪಂಜಳ ದಕ್ಷಿಣ ಕನ್ನಡ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ರೋಟರಿ ಕ್ಲಬ್ ಪೂರ್ವದ ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನ ಸ್ವೀಕರಿಸಿರುತ್ತಾರೆ. ದೇವಳದ ಶೌಚಾಲಯ ನಿರ್ಮಾಣಕ್ಕೆ ಇವರು ಕೂಡ ರೋಟರಿ ಕ್ಲಬ್ ವತಿಯಿಂದ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಒದಗಿಸಿಕೊಡುವಲ್ಲಿ ನೆರವಾಗಿರ್ತಾರೆ. ಮೋಹನ್ ರೈ ಏಳ್ನಾಡುಗುತ್ತು ಮಂಜೇಶ್ವರ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಸದಾಶಿವ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕೈಗಾರಿಕಾ ಸಂಘದ ಜತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ವಿನೋದ್ ಕುಮಾರ್ ರೈ ಕುರಿಯಾ ಏಳ್ನಾಡುಗುತ್ತು ಕುರಿಯಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ನಮ್ಮೂರಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸುವಂತಹ ಅಪೂರ್ವ ಅವಕಾಶ ಈ ವೇದಿಕೆಗೆ ಲಭ್ಯವಾಗಿದೆ. ಊರು ಪರ ಊರಿನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವಂತಹ ನಮ್ಮೂರಿನ ಗಣ್ಯರು ಜಾತ್ರಾ ಸಮಯದ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸುತ್ತಿರುವುದು ನಮ್ಮೂರಿನ ಹೆಮ್ಮೆ. ಮತ್ತಷ್ಟು ಉನ್ನತ ಪದವಿಗಳು ಇವರನ್ನ ಅರಸಿ ಬರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರುವ ಗಣ್ಯರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿವಿಧ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಎಲ್ಲ ನಮ್ಮೂರಿನ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಗೌರವದ ಸನ್ಮಾನವನ್ನ ಸಮರ್ಪಿಸುತ್ತಿದ್ದೇವೆ. ಹುಟ್ಟೂರ ಸನ್ಮಾನ ಹತ್ತೂರ ಸನ್ಮಾನಕ್ಕಿಂತಲೂ ಮಿಗಿಲು. ಹತ್ತೂರಿನಲ್ಲೂ ನಮ್ಮೂರಿನ ಹೆಸರು ರಾರಾಜಿಸುವಂತಾಗಲಿ, ಆ ದೇವರು ನಿಮ್ಮನ್ನ ಹರಸಿ ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಸನ್ಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರಿಗೂ ಗೌರವದ ನಮನಗಳನ್ನ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು ಗೌರವಾನ್ವಿತರಿಗೆ. ಇದೀಗ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಜೀರ್ಣೋದ್ಧಾರ ಸಮಿತಿಯ ಮಾಜಿ ಅಧ್ಯಕ್ಷರು ಬೂಡಿಯಾರು ರಾಧಾಕೃಷ್ಣ ರೈಗಳು ಸಭೆಯನ್ನುದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಸನ್ಮಾನ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀ ವಿಷ್ಣುಮೂರ್ತಿ ಭಜನಾ ಮಂಡಳಿ ಉದಯಗಿರಿ ಇವರು ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಧರ್ಮಸ್ಥಳ ಭಜನಾ ಕಮ್ಮಟದ ತಾಲೂಕು ಮಟ್ಟದ ಸಾಧನಾ ಪ್ರಶಸ್ತಿ ಪುರಸ್ಕೃತರು ಇವರು. ಪ್ರತಿ ವರ್ಷವೂ ಜಾತ್ರಾ ಸಂದರ್ಭದಲ್ಲಿ ನಿರಂತರವಾಗಿ ದೇವಸ್ಥಾನದ ಭಜನಾ ಸೇವೆಯನ್ನ ನೀಡ್ತಾ ಬಂದಿರುವವರು. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಉದಯಗಿರಿ ಇದರ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಪ್ರತಿ ವರ್ಷವೂ ಜಾತ್ರಾ ಸಂದರ್ಭದಲ್ಲಿ ನಿರಂತರವಾಗಿ ದೇವಸ್ಥಾನದ ಭಜನಾ ಸೇವೆಯನ್ನ ನೀಡಿರುವವರು. ವಿಷ್ಣುಮೂರ್ತಿ ಭಜನಾ ಮಂಡಳಿಯ ಗೌರವಾಧ್ಯಕ್ಷರು ರವೀಂದ್ರನಾಥ ರೈ ಬಳ್ಳಮಜಲು ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು, ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತಷ್ಟು ಪ್ರಶಸ್ತಿಗಳು ನಿಮಗೆ ಒಲಿದು ಬರಲಿ, ದೇವತಾ ಕಾರ್ಯದಲ್ಲಿ ಸದಾ ನಿಮ್ಮ ಸೇವೆ ಇರಲಿ ಅಂತ ಆಶಿಸ್ತಾ ಆ ಭಗವಂತ ನಿಮ್ಮನ್ನ ಹರಸಿ ಅನುಗ್ರಹಿಸಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಗೌರವ ಸನ್ಮಾನವನ್ನ ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭಜನಾ ಮಂಡಳಿಯ ಗೌರವಾಧ್ಯಕ್ಷರು ರವೀಂದ್ರನಾಥ ರೈ ಬಳ್ಳಮಜಲು ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೌರವವನ್ನ ಸ್ವೀಕರಿಸಿದ ಶ್ರೀ ವಿಷ್ಣುಮೂರ್ತಿ ಭಜನಾ ಮಂಡಳಿ ರಿಜಿಸ್ಟರ್ ಉದಯಗಿರಿ ಇದರ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿ ಕುರಿಯ ಇದರ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಭಜನಾ ಸೇವೆಯ ಜೊತೆಗೆ ದೇವರ ಅಭಿಷೇಕಕ್ಕೆ ಬೇಕಾದಂತಹ 35,000 ರೂಪಾಯಿ ಮೌಲ್ಯದ ಬೆಳ್ಳಿಯ ಕಲಶವನ್ನ ದೇವಸ್ಥಾನಕ್ಕೆ ಸಮರ್ಪಿಸಿರುವಂತಹ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿ ಕುರಿಯ ಶ್ರೀ ಮಹಾವಿಷ್ಣು ಭಜನಾ ಮಂಡಳಿ ಕುರಿಯ ಇದರ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಮಹಾವಿಷ್ಣು ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭಜನಾ ಸೇವೆಯ ಜೊತೆಗೆ ದೇವರ ಅಭಿಷೇಕಕ್ಕೆ ಬೇಕಾದಂತಹ 30,000 ರೂಪಾಯಿ ಮೌಲ್ಯದ ಬೆಳ್ಳಿಯ ಕಲಶವನ್ನ ದೇವಸ್ಥಾನಕ್ಕೆ ಇವರು ಸಮರ್ಪಿಸಿರುತ್ತಾರೆ. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಇವರು ದೇವಾಲಯದ ಅಭಿವೃದ್ಧಿಗೆ 20,000 ರೂಪಾಯಿ ದೇಣಿಗೆಯನ್ನ ನೀಡಿ ಸಹಕರಿಸಿರ್ತಾರೆ. ದೇವಾಲಯದ ಅಭಿವೃದ್ಧಿಗೆ 25,000 ರೂಪಾಯಿ ದೇಣಿಗೆಯನ್ನ ಸಹಕರಿಸಿರುತ್ತಾರೆ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯ ಸದಸ್ಯರು. ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕರಿಸಬೇಕು. ದಯವಿಟ್ಟು ಸಮಯದ ಅಭಾವ ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಬಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವವಿದೆ. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ಗೌರವವನ್ನ ಸ್ವೀಕರಿಸಬೇಕು. ದಯವಿಟ್ಟು ಇಲ್ಲಿ ಉಪಸ್ಥಿತರಿರುವವರು ದಯವಿಟ್ಟು ವೇದಿಕೆಗೆ ಆದಷ್ಟು ಬೇಗ ಬಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಎಲ್ಲರಿಗೂ. ಹಾಗೆ ದೇವಸ್ಥಾನಕ್ಕೆ ಉಚಿತ ಸೇವೆಯನ್ನ ನೀಡಿರುವಂತವರನ್ನ ಗೌರವಿಸುವಂತಹ ಸಮಯ. ಸುಬಿನ್ ದಾಸ್ ಮಾಪಲ ಇವರು ದೇವಸ್ಥಾನದ ಶೌಚಾಲಯದ ಪಿಟ್ ಗುಂಡಿಗೆ ಸೇವಾರ್ಥವಾಗಿ ಉಚಿತವಾಗಿ ರಿಂಗನ್ನ ಅಳವಡಿಸಿಕೊಟ್ಟಿರುತ್ತಾರೆ. ಇವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಹಾಗೆ ಉಚಿತವಾಗಿ ವೈರಿಂಗ್ ಹಾಗೂ ಪ್ಲಂಬಿಂಗ್ ಕೆಲಸವನ್ನ ಮಾಡಿಕೊಟ್ಟಂತಹ ಗಣೇಶ್ ಗೌಡ ಹೊಸಮಾರು ತಾವುಗಳು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನ ಸ್ವೀಕರಿಸಬೇಕು.
ಸಭಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮೈದಾನವನ್ನ ಉಚಿತವಾಗಿ ಸಮತಟ್ಟುಗೊಳಿಸಿಕೊಟ್ಟವರು ಲೋಕೇಶ್ ರೈ ವಿಷ್ಣುನಗರ. ತಾವುಗಳು ಕೂಡ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು. ಹಾಗೆ ಉಮೇಶ್ ನಾಯ್ಕ ತಾವುಗಳು ಕೂಡ ವೇದಿಕೆಗೆ ಆಗಮಿಸಿ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸದಾ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ನಿಮ್ಮ ನೆರವನ್ನ ಯಾಚಿಸ್ತಾ ಆ ದೇವರು ನಿಮಗೆ ಹರಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಪ್ರೀತಿಯ ಗೌರವವನ್ನ ತಮಗೆ ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯ ಗೌರವ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ ರೈ ತುಂಬದಕೋಡಿ ತಾವುಗಳು ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುಬಿನ್ ದಾಸ್ ಇವರ ಪುತ್ರ ಈ ಗೌರವವನ್ನ ಸ್ವೀಕರಿಸಲಿದ್ದಾರೆ. ಸುಬಿನ್ ದಾಸ್ ಇವರ ಪುತ್ರ ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅವರ ಪತ್ನಿ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುಬಿನ್ ದಾಸ್ ಮಾಪಲ ಇವರ ಪುತ್ರ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಶುಭ ನುಡಿಗಳಿಗಾಗಿ ವೇದಿಕೆ ಬೂಡ್ಯಾರು ರಾಧಾಕೃಷ್ಣ ರೈಗಳಿಗೆ, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಬೂಡ್ಯಾರು ರಾಧಾಕೃಷ್ಣ ರೈಗಳು ಸಭೆಯನ್ನು ಉದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮವಾದ ಸೀಮೆ ದೇವರಾಯನಂಚಿನ ಮಾಲಿಂಗೇಶ್ವರ ದೇವರಿಗೆ ವಂದನೆ ಮಲ್ತೊಂದು, ನಮ್ಮ ಕುರಿಯ ಗ್ರಾಮದ ಮಾತ ಇಲ್ಲಿ ಇಲ್ಲದಾಗಲೇ ಪೂಜೆ ಮಲ್ತೊಂದು ಬರ್ಪಂಚಿನ ಮಾವಿಷ್ಣುನ ಆಶೀರ್ವಾದ ಪಡೆಯೊಂದು ಆಯ್ತ ಒಟ್ಟಿಗೆ ಸಹಪರಿವಾರ ದೇವರಿನ ದೈವಲನ ಮಾತ ಆಶೀರ್ವಾದ ಪಡೆಯೊಂದು. ಇನಿ ಸಮಯದ ಅಭಾವ ಖಂಡಿತ ಉಂಟು. ದಯಬಂಡ 8:30 ಗಂಟೆಗೆ ಅಲ್ಪ ರಂಗ ಪೂಜೆ ಪ್ರಾರಂಭ ಇರುತ್ತೇನೆ. ಆಯ್ತ ಉಳ್ಳಾಯ್ಡು ಮುಗಿಪುಡು ಪನ್ಪುಡ ಒಂಜಿ ನೆಟ್ಟು ಅಲ್ಪದ ಸೂಚನೆ ಬರ್ತದೆ. ಅಂಚ ಅದು ರಡ್ಡು ಪಾತ್ರ ಮಾತ್ರ ಇಚ್ಛೆ ಪಡೆ ಒಂದುಳೆ ಬಂದುಳೆ ಬಾರಿ ಸಂತೋಷ ಒಂದುಂಡು. ದಯಬಂಡ 2,000 ಎಣ್ಮ ಮುಟ್ಟ ಈ ಜೀರ್ಣೋದ್ಧಾರ, ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆವಡೊಂದು ಪಂಡ ಮಸ್ತ್ ಜನ ಭಾರಿ ಪ್ರಯತ್ನ ಮಲ್ತಲ್ಲ. ಅಪಗ ಊರುಡು ಏರೆಡ್ಲ ದುಡ್ಡು ವ್ಯವಸ್ಥೆ ಎಲ್ಲ ಭಾರಿ ಕಮ್ಮಿ ಇತ್ತನು. ಬಜ್ಜೆಗೆ 30 ರೂಪಾಯಿ ರೇಟ್ ಇತ್ತನು. ಆಂಡಲ ಆ ಪೊರ್ತುಡ್ಲ ಪೋಯಿನವಳು ದಾಲ ಇಜ್ಜಿಂದಲ್ಲ 100 ರೂಪಾಯಿ 200 ರೂಪಾಯಿ ಕೊರದು ಸಹಕಾರ ಮಲ್ತನ ಸಮಸ್ತ ಈ ಕುರಿಯ ಗ್ರಾಮದ ದೇವರನ ಭಕ್ತರಿಗೆ ಯಾರು ಕೈ ಮುಗಿದು ಬೇಡೋಣ. ಆ ಪೊರ್ತುಡು 2,000 ಪೊರ್ತುಡ್ಲ ಬಾರಿ ಕಷ್ಟಡೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪಂಚಿನ ಅವಕಾಶ ಆಗ್ತದೆ. ಎಂಟು ಮಸ್ತ್ ಯಾಕಡೆ ಶಿವರ ಮಾಡುವರು ಪಡ್ಲೇಕ ಮಸ್ತ್ ಜನ ಕೈ ಜೋಡಿಸಿದೆ. ಬಾರಿ ಕಷ್ಟ ನಂಚಿನ ಸಂದರ್ಭ, ಬಾರಿ ಕಷ್ಟಡು ಜೀವನ ಮಲ್ಪಂಚಿನ ಸಂದರ್ಭ. ಆಂಡಲ ದೇವರಿಗೆ ಇಜ್ಜಿಂದ ಏರ್ಲ ಬಂತಿದ್ದೇನೆ. ಆಯ್ತು ಒಟ್ಟಿಗೂ ಬ್ರಹ್ಮ ಕಲಸ ಬಾರಿ ಒಂದು ವಿಜೃಂಭಣೆ ನಡೆಯುತ್ತದೆ. 2,000 ಒರ್ಂಬೆಡು ಜನವರಿ 2 ದಿನತ್ತಾನಿ ಬಾರಿ ವಿಜೃಂಭಣೆ ಈ ಒಂಜಿ ಬ್ರಹ್ಮಕಲಶ ನಮ್ಮ ಮಲ್ತದೆ ಸಾಧಿಷ್ಟ ಮಲ್ತದ. ಅಂಚ ಅದು ಅಪಗ ಬೇಲೆ ಮಲ್ತರಂಚಿನ ಮಸ್ತ್ ದಯಬಂಡ ಏರಳ ಪುದರ್ ಪಡಿಯರ ಪಾರ ಸಾಧ್ಯ ಇಜ್ಜಿ ಆತ ಜನಲ ಇತ್ತೇರು. ಇನಿ ಇತ್ತಿನ ಕೆಲವರು ಯುವಕಿಯರು ಮಾತ ಒಂದು ಬುಕ್ಕ ಬರ್ತನಾಗ್ಲಿ
ಪಂಡ 17 ವರ್ಷಕ್ಕೂ ಅಪಗಾಗ್ಲಿಗೆ ಐನಾಜಿ 7 ವರ್ಷದ ಇತ್ತರಗಳು ಇನಿ 25 ವರ್ಷದ ಜವನೇರು ನಮ್ಮ 50 ಜನ ತೂವಂದಿಲ್ಲ ಆಂಡ ಅಪಗ ಅಂಚ ಜವನೇರ್ಲ ತಿಕ್ಕುನಂಚಿನ ಕಷ್ಟಪಡಂಚಿನ ಸಂದರ್ಭಡ್ಲ ಬ್ರಹ್ಮಕಲಸುಡು ಹಿರಿಯರು ಸಮೇತ ಬರ್ತದೆ ಮಾತ ತನ್ನ ಕೈಲಾಯಿನಂಚಿನ ಬೇಲೆ ಪೂರ ಮಲ್ತದೆ ಬಾರಿ ಒಂಜಿ ವಿಶಿಷ್ಟ ರೀತಿಡ್ ಆ ಒಂಜಿ ಸಂದರ್ಭ ಮಲ್ತನ ನಮ್ಮ ತೂವಂದಿಲ್ಲ ಆಯ್ತ ಒಟ್ಟಿಗೆ ಕರಿ ನಡೆದ ಬುಕ್ಕ ಈ ಬ್ರಹ್ಮಕಲ ಸಾಯಿಬೆಟ್ಟಿಗೆ ರವೀಂದ್ರನಾಥ್ ರೈಕ್ಲೇನೆ ಮುಲ್ಪದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಲ್ತದೆ ಸತತ ಮೂಜಿ ಅವಧಿಡ್ ಆರು ಏತ ತೀರುಂಡ ಆತ ಬೇಲೆ ಮಲ್ತದ್ದು ಪೋಯಿ ನಿನ್ನ ಮತ್ತುಯ್ಯ ಐಡಿದ ಬುಕ್ಕ ಡಿಂಬ್ರಿ ಸತೀಶ್ ರೈಕ್ಲ್ ಆರ್ಲಾಂಚನೆ ಏರೆಗ್ಲ ಜವಾಬ್ದಾರಿ ಕೊರ್ನಾಗ್ಲಿ ಏರ್ಲ ಪಿರವ್ ಜಾರ್ದಿಯರು ಜವಾಬ್ದಾರಿ ಕೊರ್ನಾಗ್ಲಿ ಮಾತೇರ್ಲ ಒರಿ ಹಿಡಿದು ಒರಿ ಮಾತೇರ್ಲ ಎಡ್ಡೆಡ್ಡೆ ಕೆಲಸ ಮಾಡ್ತಾರೆ ಐಡಿದ ಬುಕ್ಕ ನಮ್ಮ ಮದಿನ ಅರಿಯವರು 6ನ ಅವಧಿ ಲಂಚನೆ ಎಡ್ಡೆ ಬೇಲೆ ಮಲ್ತದೆ ಮಾತೆರಲ್ಲ ತೆಗಡೆ ಸ್ವರ ಮಾಡುವರು ಬಂಡೇರು ಎನ್ನ ಲೆಕ್ಕಡೆ 2000 ಹೆಣ್ಮಡ್ದು ಬುಕ್ಕ ಮುಲು ಒವ್ವೇ ವೈಷಮ್ಯ ಅಲ್ಲ ಈ ದೇವಸ್ಥಾನ ಏರೆಗಳ ಬೈಜಿ ಮಾತೆರಲ್ಲ ಸೇರ್ಸ ಒಂದು ಎಡ್ಡೆ ರೀತಿದ್ದು ಐಟ್ಲ ಇತ್ತದ ಜಯರಾಮ್ ರೈಕ್ಲೆ ಬೇರೆ ಬುಲ್ಪು ಲಕ್ಕದೆ ಮಾತೆರಗಳ ಫೋನ್ ಮಲ್ಪೊಂಜಿ ಅಭ್ಯಾಸ ಎಲ್ಲ ದಿವಂದಿರು ಅಂಚಾದು ಇನಿ ಕರಿನ ಒಂಜರ ತಿಂಗಳು ಕಾರೆ ಪಕ್ಲೆ ಪಂಡೇರು ಮುಲು 20 ಲಕ್ಷ ರೂಪಾಯಿದ ಒಂಜಿ ಅಭಿವೃದ್ಧಿ ಆಗ್ತದೆ ಖಂಡಿತವಾದಲ್ಲ ಇತ್ತ ನಂಗೆ ತೂಣಗನೆ ಬಾರಿ ಸಂತೋಷ ಆಗುದು ಯಾಕಡೆ ಶಾಸಕರಲ್ಲ ಪಂಡೇರು ಇನಿ ಪುತ್ತೂರು ಮಾಲಿಂಗೇಶ್ವರ ಬುಡ್ಡ ವಿಷ್ಣುಮೂರ್ತಿ ದೇವಸ್ಥಾನ ನಮ್ಮ ಈ ತಾಲೂಕುಡು ಒಂಜಿ ವಿಶಿಷ್ಟ ರೀತಿ ಆಚರಣೆ ಆಪಣೊಂದು ಪಂಪಣೆ ಕೇಳಿನಾಗ ಭಾರಿ ಸಂತೋಷ ಆಗುದು ಬಂದುಳೆ ಮುಲು 2000 ಹೆಣ್ಮಳ್ದ ಆ ಒಂಜಿ ಸಂದರ್ಭಡು ನಮ್ಮ ಪ್ರಥಮ ವಾರ್ಷಿಕೋತ್ಸವ ಒಂಜಿ ಆಯುಧ ಪೂಜೆಯನ್ನು ಮಲ್ತ ಆಯುಧ ಪೂಜೆ ಮಲ್ಪುಣಂಚಿನ ಸಂದರ್ಭಡು ನಂಗೆ ಕೇವಲ 10 ಇಡೀ ಗ್ರಾಮದ ಮಾತೆರ್ನ ವಾಹನ ಎಲ್ಲ ಬತ್ತಾನಾಗ ಒಂಜಿ 10 ಇರುವ ವಾಹನ ಮಾತ್ರ ಆಪಣೆ ನಮ್ಮ ತುಯ್ಯ ಅಂಡ ಬುಕ್ಕದ ವರ್ಷ ತುನಾಗ ಒರ್ಮಣ ಇಸುವಿಡು ತೂನಾಗ 50 ವಾಹನ ಲಾಂಡ್ ಒರ್ಮೆಡ್ದು 10 ಗಾಣಗ 150 ಆಂಡ್ ಇತ್ತೆ ನಿಗಲು ತುಯ್ಯಾರ ಪ್ರತಿ ಇಲ್ಲಲ್ಲ 4 ವಾಹನಗಳು ಇಪ್ಪು ನಮ್ಮ ತೂವದಿಲ್ಲ ಈ ಗ್ರಾಮ 2000 ಏನ್ ಮಾಡ್ದು ಬುಕ್ಕ ಬೇರೆಗ್ಲ ಒವ್ವೇ ಒಂಜಿ ದೇವರ ಪೂರ್ಣ ಆಶೀರ್ವಾದ ಮುಲ್ಪದ ಈ ಗ್ರಾಮದ ಪೂರ್ಣ ಜನಕಲೆ ಉಂಡದು ಪಡ್ಪಡೆಗೆ ಇಂದುವೇ ಒಂದಿ ಸಾಧಿಷ್ಟ ಇನಿ ಏರ್ಲ ಪಾಪದಾಗ್ಲಿದ್ದೇರು ಏರ್ಲ ಬಂಗೋಡಿದ್ದೇರು ಇನಿ ಮಾತೆರ್ಲ ಅಕಲಕಲ ನೆಲೆಟ್ಟು ಎಟ್ಟೆ ಈ ಜೀರ್ಣೋದ್ಧಾರ ಮಲ್ಪೆರವಾಡಿ ಇನಿ ಹೂವೇ ಮಲ್ಪುಡ್ದಲ್ಲ ಮುಳು ಹೂವೇ ಕಷ್ಟ ಖಂಡಿತ ಇಜ್ಜಿ ಆಣಿದ 2000 ಹೆಣ್ಮಗ್ಲ 2025 ಅಜಗಜಾಂತರ ಆಯ್ನೇನೆ ನಮ್ಮ ತೂವಂದಿಲ್ಲ ಇನಿ ಪ್ರಾರಂಭ ಮಲ್ಪಡಾಗ ಎಲ್ಲಂಜಿ ಐನೆ ಪುನರ್ ಪ್ರತಿಷ್ಠೆ ಮಲ್ಪಡುದು ಪನ್ಪಡ ಒಂಜಿ ಆಲೋಚನೆ ಮುರಂತ ಪ್ರಶ್ನೆ ಹೇಳ್ತೀವಿ ಒಂದಿರು ಎಲ್ಲಂಜಿದ ಪುನರ್ ಪ್ರತಿಷ್ಠೆಗೆ ಎಲ್ಲ ಲೆಕ್ಕಡು ಹೂವೇ ಕಷ್ಟಲ್ಲ ಒಂದು ಪ್ರತಿ ಇಲ್ಲದಾಗಲ್ಲ ಭಾಗಿಯಾದ ಪ್ರತಿ ಇಲ್ಲದಾಗಲು ಎಂಕ್ಲೆಡ್ದು ಕೈಲಾಯಿನ ಒಂಜಿ ನೆನ್ನೆ ದುಡ್ಡು ಕೊರ್ಪ ಕೈಲಾಯಿನ ಸೇವೆನ ಮಲ್ಪುವಂದು ಪನ್ಪಡ ಒಂಜಿ ದೃಷ್ಟಿಕೋನ ದೀವನ ದಾಂಡ ಏರೆಡ್ಲ ಪರ ಊರುಡು ನಮ್ಮ ಕೇನ್ಯರ ಪೋಪಣಂಚಿನ ಅವಶ್ಯಕತೆ ಐತಿ ಈ ಗ್ರಾಮದಾಗಲೇ ಸೇರ್ಸದೆ ಈ ಗ್ರಾಮನು ಎಡ್ಡ ರೀತಿದ ವೈಭವೀಕರಣವಾದ ಬರ್ಪರ್ಷದ ಈ ಪೊರ್ತುಡು ಐನು ಜೀರ್ಣೋದ್ಧಾರ ಮಲ್ತದೆ ಇಂದುವೇ ರೀತಿ ಐನು ವಾರ್ಷಿಕೋತ್ಸವ ಮಲ್ಪಡ ಅವಕಾಶ ಅಲ್ಲ ಆ ವಿಷ್ಣುಮೂರ್ತಿ ಮಾತರೆಗ್ಲ ಒಂಜೇ ಮನಸ್ಸು ಇತ್ತೆ ಶಿವರ ಮಾಡುವರ ಪಂಡ್ಲಾಗ ಮೂಲು ಖಂಡಿತವಾದ ರಾಜಕೀಯ ಏರ್ಲ ಮಲ್ಪುಜ ಎಂಕ್ಲೆ ಪ್ರತಿಯೊರ್ಲ ಒಗ್ಗಟ್ಟಿನೇ ಉಳ್ಳ ಒವ್ವೇ ರಾಜಕೀಯ ಪೂರ ಪಿದ ಇದು ಬಂಡ ಮಾತೆರ್ಲ ಅನುಭವಿಲಿ ಇನಿ ರಾಜಕೀಯದ ಮಲ್ಲ ರಾಜಕಾರಣಿ ಬೆಂಗಳೂರು ಪೋಣಗ ಡೆಲ್ಲಿ ಪೋಣಗ ಇಂಚೆಪ್ಪಿருந்து ಪಂಪಡ ಅನುಭವ ಮಾತೆರೆಗಳುಂಡು ಅಂಚಾಯಿ ನಡೆದವರ ಏರ್ಲ ವೈ ಮನಸ್ಸಿದ್ದಂದೆ ಒಂಜೇ ಮನಸ್ಸಿದ್ದು ಈ ಒಂಜಿ ದೇವಸ್ಥಾನ ಅವಡು ಈ ಊರದ ಅಭಿವೃದ್ಧಿ ಅವಡು ದುಂಬುದು ತಿನ್ನಟ್ಟು ಆಪ್ನೆಗ್ ಯಾರು ಖಂಡಿತ ಒವ್ವೇ ರೀತಿದಲ್ಲ ಒಂಜಿ ಎನರ್ದಾಪಣಂಚಿನ ಸಾಕಾರ ಪೂರ್ಣ ರೀತಿ ಕೊರ್ಪೆ ಆನಿ ಕೊರ್ಲೆಕನೆ ದುಂಬುಗಳ ಕೊರ್ಪೆ ಅಂತ ಪಂಪಡ ಪಾತ್ರ ಪಣ್ಣೊಂದು ಎಂಕ ಅವಕಾಶ ಕೊರ್ನಂಚಿನ ಇಡೀ ವೇದಿಕೆ ರೀತಿಯ ಗಣ್ಯರಿಗೆ ಮೂಲ ಸೇರಂತಿನ ಸಮಸ್ತ ಜನಗಳಿಗೆ ವಂದನೆ ಮಲ್ತೊಂದು ಎನ್ನ ರಡ್ಡ ಪಾತ್ರ ಅಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಕಲಿಕೆ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಯನ್ನ ಗೈಯುತ್ತಿರುವಂತಹ ನಮ್ಮೂರಿನ ವಿದ್ಯಾರ್ಥಿ ಪ್ರತಿಭೆಗಳನ್ನ ರಾಮಕೃಷ್ಣ ಪುರಸ್ಕಾರ ನೀಡಿ ಗೌರವಿಸುವಂತಹ ಸಮಯ. ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು. ಎಸ್ ಗಗನ್ 10ನೇ ತರಗತಿಯಲ್ಲಿ 99.36% ಅಂಕಗಳನ್ನು ಗಳಿಸಿರುವಂತವರು.
ಇವರು ಮೋನಪ್ಪ ಗೌಡ ಹಾಗೂ ಯಶೋಧ ದಂಪತಿಗಳ ಪುತ್ರ. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಗೌರವ ಪೀಠದಲ್ಲಿ ಆಸೀನರಾಗಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಿಶಾ ಎಸ್ 10ನೇ ತರಗತಿಯಲ್ಲಿ 95.04% ಅಂಕಗಳನ್ನ ಗಳಿಸಿರುವಂತವರು. ತಾಯಿ ಚಂದ್ರಕಲಾ BM ಅಜಲಾಡಿ ಇವರ ಪುತ್ರಿ. ಹಾಗೆ ಋತ್ವಿಕ್ ಮಳೆಯಾರ್ ಹಾಗೂ ಸಾತ್ವಿಕ್ ಮಳೆಯಾರ್ ಸಹೋದರರು ವೇದಿಕೆಗೆ ಆಗಮಿಸಬೇಕು. ಋತ್ವಿಕ್ ಮಳೆಯಾರ್ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡಿರುವಂತಹ ಪ್ರತಿಭೆ. ಕಲಿಕೆ ವೇದಾಧ್ಯಯನದಲ್ಲಿ ಕೂಡ ಚಾಕಚಕ್ಯತೆಯನ್ನ ಮೆರೆದಿರುವಂತವರು. ಹಾಗೆ ಸಾತ್ವಿಕ್ ಮಳೆಯಾರ್ ರಾಜ್ಯ ಮಟ್ಟದ ಪ್ರಾಥಮಿಕ ವಿಭಾಗದ ಅಬಾಕಸ್ ಗಣಿತ ಪರೀಕ್ಷೆಯಲ್ಲಿ ಪ್ರಥಮ, ಪಂಜಾಬಿನ ಟ್ಯಾಲೆಂಟ್ ವರ್ಲ್ಡ್ ವಿಭಾಗವು ನಡೆಸಿದಂತಹ ಆನ್ಲೈನ್ ಭಕ್ತಿಗೀತೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಬಹುಮುಖ ಪ್ರತಿಭೆ ಇವರು. ಸ್ಪರ್ಶ ಶೆಟ್ಟಿ SSLCಯಲ್ಲಿ 91.36% ಅಂಕವನ್ನ ಗಳಿಸಿರ್ತಾರೆ. ದಿವಾಕರ್ ಶೆಟ್ಟಿ ಬಳ್ಳಮಜಲು ಹಾಗೆ ವಿಜಯ ಶೆಟ್ಟಿ ದಂಪತಿಗಳ ಸುಪುತ್ರಿ. ಮಂಗಳ ದುರ್ಗಾ TR ಭರತನಾಟ್ಯ ಸೀನಿಯರ್ ಪರೀಕ್ಷೆಯಲ್ಲಿ 91.35% ಅಂಕ ಪಡೆದು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ರಾಮಕೃಷ್ಣ ಭಟ್ ಈಶ್ವರಿ ರಾಮಕೃಷ್ಣ ಭಟ್ ದಂಪತಿಗಳ ಪುತ್ರಿ ಇವರು. ಹಾಗೆ ಯಕ್ಷಿತ್ ಪ್ರಬಂಧ ವೇಗದ ನಡಿಗೆ ವಿಗ್ರಹ ರಚನೆ ಇದರಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ವಿಜೇತರಾಗಿರ್ತಾರೆ. ಹೊನ್ನಪ್ಪ ನಾಯ್ಕ ಗುಲಾಬಿ ದಂಪತಿಗಳ ಪುತ್ರ. ಪೃಥ್ವಿ ಬೊಳಂತಿಮಾರ್ ಉತ್ತರ ಕಾಶಿಯಲ್ಲಿ ನಡೆದ NCC ಲೀಡರ್ಶಿಪ್ ಅಂಡ್ ಟೀಮ್ ಬಿಲ್ಡ್ ನ್ಯಾಷನಲ್ ಲೆವೆಲ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುತ್ತಾರೆ. ಭವಾನಿ ಬೊಳಂತಿಮಾರ್ ಇವರ ಪುತ್ರ. ಹಾಗೆ ದಿಯಾ ಡಿ ರೈ SSLC ಪರೀಕ್ಷೆಯಲ್ಲಿ 86.02% ಅಂಕವನ್ನ ಗಳಿಸಿರುವವರು. ಧನಂಜಯ ಬಳ್ಳಮಜಲು ಅನುಸೂಯ ರೈ ದಂಪತಿಗಳ ಪುತ್ರಿ ದಿಯಾ ಡಿ ರೈ. ವಿನ್ಯಾ ರೈ ಕಬಡ್ಡಿಯಲ್ಲಿ ವಿವಿಧ ಕಡೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿರುವಂತಹ ಪ್ರತಿಭಾನ್ವಿತೆ. ದಿವಿಜ್ಞಾ US 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಹಾಗೂ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕಟ್ಟದ ಬೈಲು ಶಿವಪ್ರಸಾದ್ ಹಾಗೂ ಪವಿತ್ರ ದಂಪತಿಗಳ ಪುತ್ರಿ. ಸಾಕ್ಷಿತ್ 8ನೇ ತರಗತಿ ಅಬಕ ಸ್ಟೇಟ್ ಲೆವೆಲ್ ಟೇಬಲ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾದ ಇವರು. ಪರಮೇಶ್ವರ ಗೌಡ ಸುಚೇತ ಕೊಲ್ಲಮಚಲು ದಂಪತಿಗಳ ಪುತ್ರ. ಕುಮಾರಿ ಸ್ವಸ್ತಿಕಾ ಹಾಗೆ ಕುಮಾರಿ ಪೃಥ್ವಿಕಾ ಸಹೋದರಿಯರು. ಕುಮಾರಿ ಸ್ವಸ್ತಿಕಾ ದ್ವಿತೀಯ PUC ಪರೀಕ್ಷೆಯಲ್ಲಿ 514 ಅಂಕಗಳೊಂದಿಗೆ ತೇರ್ಗಡೆಯನ್ನ ಹೊಂದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಪೃಥ್ವಿಕಾ ಇವರು 10ನೇ ತರಗತಿಯಲ್ಲಿ 569 ಅಂಕಗಳನ್ನ ಗಳಿಸಿರುವವರು. ಇವರು ವಿನೋದ್ ಪೂಜಾರಿ ಶಿಬರಾಡಿ ಹಾಗೂ ನಳಿನಿ ಶಿಬರಾಡಿ ದಂಪತಿಗಳ ಪುತ್ರಿಯರು. ಅದೆಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ವಿದ್ಯಾದಾನವನ್ನ ಮಾಡಿ ಜ್ಞಾನದ ಬೆಳಕನ್ನ ಹರಿಸಿ ಬದುಕನ್ನ ಬೆಳಗಿಸಿದಂತಹ ಗುರುವರ್ಯರು ರಾಮಕೃಷ್ಣ ಹೊಳ್ಳರು. ಕಷ್ಟದ ದಿನಗಳಲ್ಲೂ ದೇವಾಲಯದ ಅಭಿವೃದ್ಧಿಯಲ್ಲಿ ಮಹತ್ತರ ಕನಸನ್ನ ಹೊತ್ತು ನಿಷ್ಠೆಯಿಂದ ಶ್ರಮಿಸಿದ ನಮ್ಮೆಲ್ಲರ ಪಾಲಿನ ದಾರಿದೀಪ ರಾಮಕೃಷ್ಣ ಹೊಳ್ಳರ ನೆನಪನ್ನ ಚಿರಸ್ಥಾಯಿಯಾಗಿಸುವಂತಹ ನಿಟ್ಟಿನಲ್ಲಿ ರಾಮಕೃಷ್ಣ ಪುರಸ್ಕಾರವನ್ನ ನೀಡಿ ಪ್ರತಿಭೆಗಳನ್ನ ಗೌರವಿಸಬೇಕು ಅನ್ನುವಂತಹ ವಿನೂತನ ಕಾರ್ಯವನ್ನ ಈ ಬಾರಿಯ ವ್ಯವಸ್ಥಾಪನಾ ಮಂಡಳಿಯವರು ಹಮ್ಮಿಕೊಂಡಿರುತ್ತಾರೆ. IP ಗಣ್ಯರಿಗೆ ಹಾಗೆ ಛಾಯಾಗ್ರಾಹಕರಿಗೆ, ಪತ್ರಕರ್ತ ಮಿತ್ರರಿಗೆ, ಧ್ವನಿ ಬೆಳಕಿನಲ್ಲಿ ಸಹಕರಿಸಿದಂತಹ ಧನ್ವಿ ಸರ್ವಿಸ್ನವರಿಗೆ, ಆರಕ್ಷಕ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. ಎಲ್ಲ ಸಹೃದಯಿ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀಮತಿ ಹೇಮಾ ಜಯರಾಮ್ ಇವರು ವೇದಿಕೆಗೆ ಬಂದು ಅತಿಥಿಗಳಿಂದ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ವೇದಿಕೆಯಲ್ಲಿ ಮತ್ತೆ ಸ್ಥಳೀಯ ಪ್ರತಿಭೆಗಳಿಂದ ಭಾಗ್ಯಶ್ರೀ ಅವರು ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಎಲ್ಲ ಕಲಾಭಿಮಾನಿಗಳು ವೇದಿಕೆಗೆ ಮುಂಭಾಗಕ್ಕೆ ಬಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. Hey, chi, chi.
chi 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 he chi 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 he he chi chi he 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 hey
ಆ ರಂಗಪೂಜೆನ ಆ ಇಲ್ಲ ಆ ದೇವರಿಗೆ ಪೂರ ಸಮರ್ಪಣೆ ಮಾಡ್ತಾರೆ.
ಪ್ರಾರ್ಥನೆ ಮಾಡ್ಕೊಂಡು ಉದ್ಯೋಗ ಹೊರಡಿಕೊಂಡು ಮಾಂತ್ರಿಗಳ ದಿನೇ ದಿನೇ ಅಭಿವೃದ್ಧಿಯಾಗಿ ಹೊಸ ಕುಟುಂಬನು ರಕ್ಷಣೆ ಮಾಡ್ಕೊಳ ಭಾರ ಆ ಮಹಾವಿಷ್ಣು ದೇವರಿಗೆ ಪಂಡಿತ ಪ್ರಾರ್ಥನೆದ ಪರಮಾಂಶ ಶಿಷ್ಯರನ್ನಾಗಲಿ ನಮ್ಮ ಜೀವಿತದ ಉದ್ದೇಶ ಅಂಚಿನ ಮಣ್ಣಿನಿಂದ ಆತ್ಮ ಸಾಕ್ಷಾತ್ಕಾರ ದೇವರನ್ನಾಗಿ ದರ್ಶನದ ಪ್ರತಿಯೊಬ್ಬರಿ ಭಕ್ತರಿಗಳ ದೇವರನ್ನಾಗಿ ದರ್ಶನವಾಗಿ ಖಂಡಿತವಾದ ಅಕ್ಕಳ ಮನಸ್ಸಲ್ಲಿ ಇಪ್ಪಿ ಜೀವಿತ ಉದ್ದೇಶ ಅಂಚನೆ 84 ಲಕ್ಷ ಜೀವರಾಶಿಗಳು 83,999,999 ಜೀವರಾಶಿ ಸೃಷ್ಟಿ ಮಾಡ್ತಿಲ್ಲ ಭಗವಂತಗೆ ತೃಪ್ತಿ ಆಗ್ತಿಗೆ ಕಡೆಗೆ ಮನುಷ್ಯನ ಸೃಷ್ಟಿ ಮಾಡಿಗೆ ನನ್ನ ಭಗವಂತನವೇ ರೂಪ ಅಂದು ನಮ್ಮ ಪುರ ಬರುತ್ತದ ಕೊಂಜನಕ್ಕೆ ಮಾತ್ರ ದುರ್ಗನವೇ ಸ್ವರೂಪನ ಅಂಚನೆ ಅಂಜಮಂಡದ ಗೊತ್ತಾಗಬಲ್ಲ ಕೋಳು ಪೂರ್ಣ ಬಣ್ಣ ಹೃದಯ ಮಧ್ಯೆಗಳು ನಮಗೆ ಕೇಳಿ ಗೊತ್ತಾಗ ಪೂರ ಅಲ್ಲೇ ನಾಡು ನಮ್ಮೊಳಗೆ ಕೊಂಡಿರೋದನ್ನ ನಂಗೆ ಅವು ಗೊತ್ತಾವಂದೆ ನಂಚರಲ್ಲಿ ಮಾಯ ಮುಸ್ಕಿಲೇಕ ಭಕ್ತರ ಮಧ್ಯೆ ಪರಮಾಂಶರ ಕೇಳಿದ ದೇವರನ್ನ ದರ್ಶನವಾಗಿ ಇಂಚಾಪುರ ಕತ್ತಲೆ ಕೋಣೆಡು ಮುಂಜಿ ಬಲ್ಪು ತೋಜಿನಿಂದ ಏತೋ 1000 ವರ್ಷದ ಕತ್ತಲೆ ದೂರ ಕೊಡಲಿಕ್ಕನೆ ನಂಗೆ ಪೂರ ಇತ್ತನ ಅಜ್ಞಾನ ದೇವರನ್ನ ಅನುಗ್ರಹ ಅನ್ನೋದನ್ನ ಅಜ್ಞಾನ ಪೂರ ಸರಿತು ದೇವರ ದರ್ಶನ ಸಾಧ್ಯ ಒಂದು ರಾಜ್ಯವನ್ನು ನೋಡಿ ಅಂತಾನೆ ಒಂದು ಪುಸ್ತಕದ ಉದಾಹರಣೆ ಕೊಟ್ಟು ಮತದಾರ ಕಂಡ್ರು ಸುಮಾರು ಹೋಗ್ತಾ ಬಂದು ಕಂಡ್ರು ದಾಳ ಹೋಗ್ತಿದ್ದೆ ಗೊತ್ತಿಲ್ಲ ಅದು ಪುಸ್ತಕದ ಒಂದು ಉದಾಹರಣೆ ಕೊಟ್ಟು ಮಕ್ಕಳಿಗೆ ತಿಮ್ಮಿ ವಿದ್ಯಾರ್ಥಿಗಳಿಗೆ ಅನೇಕ ಅಪ್ಪಗೆ ಗೊತ್ತಾಗ್ತಿಗೆ ಅವು ಪಂಜ ಅಡುಗೆ ಬರಗ ಮೂಲ ನೋಡಬೇಕು ಬಂದ ಐನ ಆರ್ತನಾದ ಅಪ್ಪೇಗೇನು ಅಂಚ ನಮ್ಮ ಆತನಾದ ದೇವರಿಗೆ ಕೇಳೋದೊಂದು ಆ ದೇವರಿಗೆ ಮುಟ್ಟಿನ ದಂಡ ನಮ್ಮ ದಾಯಿತ ಪೂರ ನಮ್ಮ ಸೇವೆ ಮಾಡ್ಕೋ ಅವು ಪೂರ ಆ ಸ್ವೀಕಾರ ಮಾಡ್ತಾರೆ ಮನಸ್ಸದ ಹೆಂಚಿನ ಇಚ್ಛೆ ಪೂರ ದೇವರ ನೆರವೇರಿಸಬೇಕು ನಮ್ಮ ನಂಬಿಕೆ ಅಂಚನೆ ಎಲ್ಲ ಇಲ್ಲಿ ಸಾರ್ವಜನಿಕ ಅನ್ನ ಸಂದರ್ಭ ಮಾಡೋದು ಗಂಡ ದೇವರನ್ನ ಪ್ರಸಾದ ಮನಸ್ಸ ದೇವರನ್ನ ಭಗವತ್ ಪ್ರಸಾದ ಮನಸ್ಸು ಮಾಡ್ತಿದ್ದ ಏತೋ 1000 ಜನ ಅನ್ನ ಸಂದರ್ಭ ಪುಣ್ಯಗೆ ಅಂಚನೆ ಸಾನ್ನಿಧ್ಯ ವೃದ್ಧಿಗೆ ಅವರಿಗೆ ಕಾರಣ ಅಂಚನೆ ಎಲ್ಲ ಪೂಜೆ ಕಾಂಡೆ ತಂತ್ರಿಗಳ ಮಾರ್ಗದರ್ಶನಗಳು ಆಶ್ಲೇಷ ಬಲಿ ಸತ್ಯನಾರಾಯಣ ಪೂಜೆ ಕಾಂಡೆ ಗಣಪತಿ ಮತ್ತೊಂದು ವೈದ್ಯರಿಗೆ ದರ್ಶನ ಪೂರ ನಡಪಿರೋದು ಮತ್ತೊಂದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತ ಆಂಡು ಸಭಾ ಕಾರ್ಯಕ್ರಮ ಆಂಡು ಮಣಲ ಇಂದು ಅನ್ನಪ್ರಸಾದ ಆಂಜನೇಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಆತ ತುದಿಗಾರ ಜಾತಿಯಾದ ಕೊಟ್ಟ ಸೇವೆಲ್ಲ ಮತ್ತು ಪ್ರಾರ್ಥನೆ ಅಷ್ಟು ದೇವಲ್ಲ ಸಕಲ ದೇವರ ಸಂತೋಷದ ಸ್ವೀಕಾರ ಮಾಡ್ತಾರೆ ಅಟ್ಲಕ್ಕೆ ನಾಳ ಹೆಚ್ಚಿನ ಸೇವೆ ತಂದು ದೇವ ಮಾಡಿ ಆರೋಗ್ಯ ಪೂರ ಪ್ರಾಪ್ತಿಯಾಗುವುದೊಂದು ಮಾತ ದೈವ ದೇವರ ಮಾತ್ರ ಪ್ರಾರ್ಥನೆ ಗೋವಿಂದಾರಿ ಗೋವಿಂದ
ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.
ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.